ಜೈ ಶ್ರೀರಾಮ್. ಇಲ್ಲಿ ನೆರೆದಿರುವ ಸರ್ವರಿಗೂ ಶುಭ ನಮನಗಳು. ಒಂದು ವಿಶೇಷವಾದ ಕಾರ್ಯಕ್ರಮದ ಸಲುವಾಗಿ ನಾವೆಲ್ಲರೂ ಈ ಹೊತ್ತು ಜೊತೆಗೂಡಿದ್ದೇವೆ. ಕಾರ್ಯಕ್ರಮವನ್ನು ಸಾಕ್ಷೀಕರಿಸುವುದಕ್ಕಾಗಿ ಜೊತೆಗೂಡಿದ ಸರ್ವರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. 1999 ಜುಲೈ 26 ಪ್ರತಿಯೊಬ್ಬ ಭಾರತೀಯನ ನೆನಪಿನ ಪುಟಗಳಲ್ಲಿ ಅಚ್ಚಳಿಯದೆ ಉಳಿದಿರುವ ಅವಿಸ್ಮರಣೀಯ ದಿನ. ಆ ವರ್ಷದ ಮೇ ತಿಂಗಳಿನಲ್ಲಿ ಪಾಕಿಸ್ತಾನದ ಸೈನಿಕರು ಮತ್ತು ಉಗ್ರರು ಭಾರತದ ಜಮ್ಮು ಮತ್ತು ಕಾಶ್ಮೀರದ ಕಾರ್ಗಿಲ್ ಪ್ರದೇಶದಲ್ಲಿನ ಎತ್ತರವಾದ ಪರ್ವತ ಶಿಖರಗಳನ್ನು ರಹಸ್ಯವಾಗಿ ಆಕ್ರಮಿಸಿಕೊಂಡ ಸಮಯ. ಭಾರತೀಯ ಸೇನೆಯು ಪರಿಸ್ಥಿತಿಯನ್ನು ಅರಿತು ಆಪರೇಷನ್ ವಿಜಯ್ ಹಾಗೂ ಆಪರೇಷನ್ ಸಫೇದ್ ಸಾಗರ್ ಮೂಲಕ ಸುಮಾರು 2 ತಿಂಗಳುಗಳ ಕಾಲ ಕಠಿಣ ಹೋರಾಟವನ್ನು ನಡೆಸಿ ಶತ್ರುಗಳ ವಶದಲ್ಲಿದ್ದ ಕಾರ್ಗಿಲ್ನ ಎಲ್ಲ ಪ್ರದೇಶಗಳನ್ನು ಮರಳಿ ಪಡೆದು ಅವರನ್ನು ಹಿಮ್ಮೆಟ್ಟುವಲ್ಲಿ ಸಫಲವಾಗುತ್ತದೆ. ಪಾಕಿಸ್ತಾನದ ವಿರುದ್ಧ ಭಾರತೀಯ ಸಶಸ್ತ್ರ ಪಡೆಗಳು ಸಾಧಿಸಿದ ಐತಿಹಾಸಿಕ ವಿಜಯದ ಸವಿನೆನಪಿಗಾಗಿ, ಅಂತೆಯೇ ತಾಯ್ನಾಡಿಗಾಗಿ ಮಡಿದ ಸುಮಾರು 527 ವೀರ ಪುತ್ರರ ಶೌರ್ಯ, ತ್ಯಾಗ ಮತ್ತು ದೇಶಭಕ್ತಿಯನ್ನು ಸ್ಮರಿಸುವ ಹೆಮ್ಮೆಯ ದಿನವಾಗಿ ಜುಲೈ 26 ಕಾರ್ಗಿಲ್ ವಿಜಯ್ ದಿವಸ್ ಎಂದು ದೇಶದೆಲ್ಲೆಡೆ ಆಚರಿಸಲಾಗ್ತಾ ಇದೆ. ದೇಶದ ಏಕತೆ ಮತ್ತು ಸಾರ್ವಭೌಮತೆಯನ್ನು ಎತ್ತಿ ಹಿಡಿದ ವೀರ ಯೋಧರು ಅಕ್ಷರಶಃ ಪ್ರಾತಸ್ಮರಣೀಯರು. ಇದೀಗ ಕಾರ್ಯಕ್ರಮಕ್ಕೆ ಮುನ್ನುಡಿಯಾಗಿ ಯೋಧ ನಮನ ಗೀತೆ. ನಮ್ಮ ದೇಶದ ಸ್ವಾತಂತ್ರ್ಯ, ಭದ್ರತೆ ಮತ್ತು ಗೌರವವನ್ನು ಕಾಪಾಡಲು ತಮ್ಮ ಪ್ರಾಣವನ್ನು ಅರ್ಪಿಸಿದ ಎಲ್ಲ ವೀರ ಯೋಧರಿಗೆ ಗೀತೆಯ ಮೂಲಕ ನಮನವನ್ನು ಸಲ್ಲಿಸುವ ಸಮಯ. ಗೀತೆಯನ್ನು ಪ್ರಸ್ತುತಪಡಿಸುವವರಿದ್ದಾರೆ ಕಾಲೇಜಿನ ವಿದ್ಯಾರ್ಥಿನಿಯರು. ಭಾರತೀಯ ಸೇವೆಗಾಗಿ ದುಡಿವ ಯೋಧರು, ಎದೆಯನೊಡ್ಡಿ ಶತ್ರು ಹಣೆಗೆ ಗುರಿಯ ನೀಡುವ ಶೂರರು, ಗುರಿಯ ನೀಡುವ ಶೂರರು. ಅಡಿಯ ಮುಂದೆ ದೃಢದಿ ಇಡುತ್ತ ಅರಿಯಾಳಿಪ ಛಲವ ತೊಡುತ್ತ ನಾಡಗಡಿಯ ಭದ್ರಗೊಳಿಸೆ ಶತ್ರು ಸೇನೆ ಛಿದ್ರಗೊಳಿಪರ್, ಶತ್ರು ಸೇನೆ ಛಿದ್ರಗೊಳಿಪರ್. ಆಸನ ವಸನ ವಸತಿ ಶಯನ ಬಿಡೋ ಸ್ವಾರ್ಥ ಮರೆಯುತ್ತ ದೇಶಕೋಶ ತನ್ನದೆಂಬ ಸಕಲ ಹಿತವ ಜಪಿಸುತ್ತ, ಸಕಲ ಹಿತವ ಜಪಿಸುತ್ತ. ಲೋಕಗಾಢ ನಿದ್ರೆ ಗೊರಗಿ ಮರೆತು ಮತಿಯ ಹೊಡೆಯ ಗೊರಕೆ ಸೇನೆ ಶೂರ ಪೊರೆವ ಪುರವ ಹದ್ದ ಕಣ್ಣಿನಂತೆ ಪುರವನು, ಹದ್ದ ಕಣ್ಣಿನಂತೆ ಪುರವನು. ಮನೆಯ ಮಂದಿ ಬಂಧು ಮಿತ್ರಗಿಂತ ಅಧಿಕ ಮಾತೃಭೂಮಿ ಅರಿತು ಮನದಿ ಭಾರತಾಂಬೆ ಯೋಗ ಕಾಯ್ವ ಮಾನ್ಯನು, ಯೋಗ ಕಾಯ್ವ ಮಾನ್ಯನು. ದಿವದಿ ದಿಟದಿ ಇರುಳು ಹಟದಿ ಕಣ್ಣರೆಪ್ಪೆ ತೆರೆದು ಕೋಟಿ ಪರರುಣು ಸುಳದಂತೆ ಕಾಯ್ವ ಬಿಸಿಲ ಮಳೆಯ ಚಳಿಯ ಎಡೆಯಲಿ, ಬಿಸಿಲ ಮಳೆಯ ಚಳಿಯ ಎಡೆಯಲಿ. ಮರುಳು ಭೂಮಿ ಗಿರಿ ಅರಣ್ಯ ಕಣಿವೆ ನಾಡ ನೆಲೆಯ ನೆಲೆದು ಕಳ್ಳು ಮುಳ್ಳು ಬಂಡೆ ಹಿಮದಿ ಮೆರೆವ ಭೂಮಿ ಸೇನೆಯು, ಮೆರೆವ ಭೂಮಿ ಸೇನೆಯು. ಅಸ್ತ್ರ ಶಸ್ತ್ರದೊಡನೆ ಸಾಗಿ ಬಾಣ ಮಾರ್ಗದಲ್ಲಿ ಹೋಗಿ ವಾಯು ನೆಲೆಯ ಹಾರಿ ಏರಿ ಅನಲಗಡಿಗೆ ವಾಯು ಸೇನೆ, ಅನಲಗಡಿಗೆ ವಾಯು ಸೇನೆ.
ಜಲದಿ ತೆರಳಿ ಯುದ್ಧ ನೌಕೆ ಕಡಲ ಒಡಲ ಒಡನೆ ಹಾರಿ ಅಂಬ ಮಾರ್ಗ ನಂಬಿ ಬರುವ ರಿಪುವ ತರಿವ ಜಲದ ಸೇನೆ ರಿಪುವ ತರಿವ ಜಲದ ಸೇನೆ ಅಂದು ಗೆಲಿದು ವಿಜಯ ಒಲಿದು ಬಂತು ಕಾರ್ಗಿಲ್ಲಲಿ ಬಂತು ಕಾರ್ಗಿಲ್ಲಲಿ ಸೂರ್ಯ ಚಂದ್ರರಿರುವ ಅನಕ ಎನ್ನ ಸೇನೆ ರಿಪುವ ಗೆಲ್ಲಲಿ ಎನ್ನ ಸೇನೆ ರಿಪುವ ಗೆಲ್ಲಲಿ ದೇಶಕ್ಕಾಗಿ ದೇಹ ತೊರೆದ ಕೀರ್ತಿ ಶೇಷ ಅಮರರ ಮುಗಿದು ಕರವ ಭಾಗಿ ಶಿರವ ನಮಿಪೆ ಸೇನಾನಿಯ ಮುಗಿದು ಕರವ ಭಾಗಿ ಶಿರವ. ಉದಯಪುರ ಕಾಲೇಜಿನ ಆಡಳಿತ ಮಂಡಳಿ ಅಧ್ಯಕ್ಷರು ಇವರುಗಳು ವೇದಿಕೆಗೆ ಆಗಮಿಸಿ ಮೊದಲಾಗಿ ತಾಯಿ ಭಾರತೀಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಗೈದು ಯೋಧರ ಭಾವಚಿತ್ರಗಳಿಗೆ ದೀಪ ಪ್ರಜ್ವಲನೆಯ ಬೆಳಕಿನೊಂದಿಗೆ ವೀರ ಯೋಧರ ಬಲಿದಾನದ ಮೌಲಿಕ ಚಿಂತನೆಯ ಬೆಳಕನ್ನು ಬೆಳಗಬೇಕಾಗಿ ವಿನಂತಿಸುತ್ತಿದ್ದೇನೆ. ಪುಷ್ಪಾರ್ಚನೆಯ ಮೂಲಕ ಅಮರರಾದ ಯೋಧರಿಗೆ ಸಂಸ್ಥೆಯ ಗೌರವಾರ್ಪಣೆಯನ್ನು ನಡೆಸಿಕೊಡಬೇಕಾಗಿ ವಿನಂತಿ. ಅನುಸರಿಸಿ ವಿದ್ಯಾರ್ಥಿನಿಯರು ಜೊತೆ ಸೇರುತ್ತಾರೆ. ಈ ಒಟ್ಟು ಪ್ರಕ್ರಿಯೆಯ ಮಧ್ಯದಲ್ಲಿ ವಿದ್ಯಾರ್ಥಿನಿಯರು ವೀರ ಸೇನಾನಿಗಳಿಗೆ ಭಾವಪೂರ್ಣ ರಾಗತೋರಣವನ್ನು ಕಟ್ಟುವವರಿದ್ದಾರೆ. हे मेरे वतन के लोगों जरा आँख में भर लो पानी जो शहीद हुए हैं उनकी जरा याद करो कुर्बानी तुम भूल न जाओ उनको इसलिए सुनो ये कहानी जो शहीद हुए उनकी जरा याद करो कुर्बानी जरा याद करो कुर्बानी जब घायल हुआ हिमालय खतरे में पड़ी आजादी जब तक थी सांस लड़े हो जब तक थी सांस लड़े हो फिर अपनी लाश बिछा दी संगीन पे धर कर माता सो गए अमर बलिदानी जो शहीद हुए हैं उनकी जरा याद करो कुर्बानी जरा याद करो कुर्बानी जब देश में थी दिवाली हो खेल रहे थे होली जब हम बैठे थे घरों में जब हम बैठे थे घरों में वो झेल रहे थे गोली थे धन्य जवान वो अपने थी धन्य वो उनकी जवानी जो शहीद हुई है उनकी जरा याद करो कुर्बानी जरा याद करो कुर्बानी कोई सिख कोई जात मराठा कोई सिख कोई जात मराठा कोई गुरखा कोई मदरासी कोई गुरखा कोई मदरासी सरहद पर मरने वाला सरहद पर मरने वाला हर वीर था भारतवासी जो खून गिरा पर्वत पर वो खून था हिंदुस्तानी जो शहीद हुए हैं उनकी जरा याद करो कुर्बानी जरा याद करो कुर्बानी जय हिंद
जय हिंद की सेना, जय हिंद की सेना, जय हिंद, जय हिंद, जय हिंद. ಈ ಮಹತ್ವಪೂರ್ಣ ಕಾರ್ಯಕ್ರಮದಲ್ಲಿ ಶ್ರೋತೃಗಳಾಗಿ ಆಗಮಿಸಿರುವ ಸರ್ವರನ್ನು ಸ್ವಾಗತಿಸಬೇಕಾಗಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ಆಡಳಿತ ಮಂಡಳಿ ಅಧ್ಯಕ್ಷರಾದ ಶ್ರೀ ರವೀಂದ್ರ ಪಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಕಾರ್ಗಿಲ್ ವಿಜಯ ದಿವಸ ಜುಲೈ 26ನೇ ತಾರೀಕು ಪ್ರತಿ ವರ್ಷ ನಾವು ನಮ್ಮ ಸಂಸ್ಥೆಗಳಲ್ಲಿ ಕಾರ್ಗಿಲ್ ದಿನಾಚರಣೆಯನ್ನು ಆಚರಣೆ ಮಾಡ್ತೇವೆ. ಹಾಗೆ ಈ ವರ್ಷವೂ ಕೂಡ ಜುಲೈ 25ನೇ ತಾರೀಕಿಗೆ ಇದೇ ರೀತಿಯ ಕಾರ್ಯಕ್ರಮವನ್ನು ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನಲ್ಲಿ ಆಯೋಜನೆ ಮಾಡಲಾಗಿತ್ತು. ಅದಕ್ಕೆ ನಮ್ಮ ಸಂಸದರು, ನಿವೃತ್ತ ಸೇನಾ ಅಧಿಕಾರಿಗಳು ಆಗಿರುವಂತಹ ಶ್ರೀಯುತ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರನ್ನು ಕೇಳ್ಕೊಂಡಿದ್ವಿ ನಾವು. ಆ ಕಾರ್ಯಕ್ರಮ ನಿಶ್ಚಯ ಆಗಿತ್ತು. ಆದರೆ ಮಳೆಯ ಕಾರಣದಿಂದ, ಅವತ್ತು ರಜೆ ಘೋಷಣೆ ಮಾಡಿರುವ ಕಾರಣದಿಂದ ಒಂದು ವಾರ ಮುಂದಕ್ಕೆ ಹಾಕಿದ್ವಿ. ಅವಾಗ ಅವರೇ ಹೇಳಿದರು, ಮುಂದಿನ ಸಲ ಮಾಡೋಣ, ಇದನ್ನು ಮುಂದಿನ ಶನಿವಾರ ಮಾಡುವ ಅಂತ ಅವರೇ ಒಂದು ಸಲಹೆ ಕೊಟ್ಟಿದ್ದರು. ಹಾಗೆ ಇವತ್ತಿಗೆ ಆ ಕಾರ್ಯಕ್ರಮವನ್ನು PU ಕಾಲೇಜಿನಲ್ಲಿ ಆಯೋಜನೆ ಮಾಡಲಾಗಿತ್ತು. ಇವತ್ತು ಕೂಡ ಶಿಕ್ಷಣ ಸಂಸ್ಥೆಗಳಿಗೆ ಮಳೆಯ ಕಾರಣದಿಂದ ರಜೆ ಘೋಷಣೆ ಮಾಡಿರುವ ಕಾರಣದಿಂದ ಆ ಕಾರ್ಯಕ್ರಮವನ್ನು ಪೂರ್ತಿ ನಾವು ನಿಲ್ಲಿಸಿ ಅದನ್ನು ಪದವಿ ವಿದ್ಯಾರ್ಥಿಗಳಿಗಾಗಿ ಅಂತ ಇವತ್ತು ಆ ಕಾರ್ಯಕ್ರಮವನ್ನು ಯೋಜನೆ ಮಾಡಿದ್ವಿ. ಅಂದರೆ ಪೂರ್ತಿ ಯೋಜನೆಗಳಾಗಿತ್ತು. ಅದಕ್ಕೆ ಅವರ ಪ್ರವಾಸವನ್ನು ಸದುಪಯೋಗಪಡಿಸಿಕೊಳ್ಳುವಂಥ ಒಂದು ಉದ್ದೇಶದಿಂದ ಇವತ್ತು ಪದವಿ ವಿದ್ಯಾರ್ಥಿಗಳ ಮಧ್ಯೆ ಈ ಕಾರ್ಯಕ್ರಮ ನಡೀತಾ ಇದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಕಾರ್ಗಿಲ್ನ ಕಥೆ ಬಹುಶಃ ನೀವಾಗ ಹುಟ್ಟಲಿಲ್ಲ. 99ರಲ್ಲಿ ಅದರ ಕಥೆಯನ್ನು ಮಾತನಾಡಲಿಕ್ಕೆ 1 ಗಂಟೆ ಸಮಯ ಬೇಕು. ಅದರ ಒಂದಷ್ಟು ತುಣುಕುಗಳನ್ನು ಬ್ರಿಜೇಶ್ ಚೌಟ ಅವರು ಹೇಳುವುದು ನಾವು ಹೇಳೋದಕ್ಕೆ ತುಂಬ ಚೆನ್ನಾಗಿರ್ತದೆ. ಇದ್ದಕ್ಕಿದ್ದ ಹಾಗೆ ನಮ್ಮ ಕಾರ್ಗಿಲ್ನ ಭಾಗದಲ್ಲಿ ಪಾಕಿಸ್ತಾನಿ ಸೈನಿಕರು ಕುಳಿತುಕೊಂಡಿದ್ದಂಥ ಸಂದರ್ಭದಲ್ಲಿ, ಆಕ್ರಮಣ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಸೈನಿಕರಿಗೆ ಗೊತ್ತಾದಾಗ ಅದನ್ನು ಹೇಗೆ ಅವರು ಹೋರಾಟ ಮಾಡಿದ್ರು ಅನ್ನೋಂಥ ಕಥೆ ಅದು ಬಹಳ ರೋಮಾಂಚಕ. ಒಂದು ಕಡೆ ನಾನು ಓದಿದ್ದೆ, ಎತ್ತರದಲ್ಲಿದ್ದರು, ಇವರು ಕೆಳಗಡೆ ಇದ್ದರು, ಮೇಲ್ಗಡೆ ಹತ್ಕೊಂಡು ಹೋಗುವಂಥ ಪರಿಸ್ಥಿತಿನೇ ಇಲ್ಲ. ಆದರೆ ಯಾವುದೋ ಇವರ ಉಪಕರಣಗಳನ್ನು ಬಳಸಿ ಮೇಲಕ್ಕೆ ಹತ್ತುವ ಅಂದರೆ ಹಗಲು ಹೋಗುವಾಗಿಲ್ಲ, ಅವರಿಗೆ ಕಾಣಿಸ್ತದೆ. ಅವರು ಮೇಲ್ಗಡೆಯಿಂದ ಕಲ್ಲುಗಳನ್ನು ಹೊರಳಿಸಿ ಕೆಳಗೆ ಬಿಡ್ತಾ ಇದ್ರಂತೆ. ರಾತ್ರಿ ಹೋಗುವ ಅಂದರೆ ಟಾರ್ಚ್ ಹಿಡ್ಕೊಂಡು ಹೋಗುವಾಗಿಲ್ಲ, ಲೈಟ್ ಹಿಡ್ಕೊಂಡು ಹೋಗುವಾಗಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಹೋರಾಟ ಮಾಡಿದರು ನಮ್ಮ ಸೈನಿಕರು. ಒಂದು ಕಡೆ ಬರೀತಾರೆ, ವಾಹನಗಳಲ್ಲಿ ಹೋಗಬಹುದಾಗಿತ್ತಂತೆ, ಆದರೆ ಬಹಳ ಕಡಿದಾದ ಪ್ರದೇಶ, ಬಹಳ ಅಗಲ ಕಿರಿದಾದಂಥ ರಸ್ತೆಗಳು, ಮೇಲ್ಗಡೆ ಅತ್ಯಂತ ಕಡಿದಾದಂಥ ಒಂದು ಗುಡ್ಡ, ಅದು ಯಾವುದೇ ಕ್ಷಣದಲ್ಲಿ ಜರಿದು ಕೆಳಗಡೆ ಬೀಳ್ಬೋದು. ಕೆಳಗಡೆ ಪ್ರಪಾತ. ಇಲ್ಲಿ ರಸ್ತೆಯಲ್ಲಿ ವಾಹನಗಳಲ್ಲಿ ಹೋಗ್ಬೋದು ಅಂತಂದರೆ ಹಗಲು ಹೋಗುವ ಹಾಗಿಲ್ಲ, ಅವರಿಗೆ ಕಾಣಿಸ್ತದೆ. ರಾತ್ರಿ ಹೋಗುವ ಅಂದರೆ ಲೈಟ್ ಹಾಕ್ಕೊಂಡು ಹೋಗುವಾಗಿಲ್ಲ. ಪರಿಸ್ಥಿತಿ ಹೇಗಿತ್ತು ಯೋಚನೆ ಮಾಡಿ. ಲೈಟ್ ಹಾಕದೆ ರಾತ್ರಿ ಕೆಳಗಡೆ ಸಾವಿರಾರು ಅಡಿ ಪ್ರಪಾತಗಳಿರುವಂಥ ಒಂದು ರಸ್ತೆಯಲ್ಲಿ ಲೈಟ್ ಹಾಕದೆ ಹೋಗಬೇಕು. ಇಂಥ ಪರಿಸ್ಥಿತಿಯಲ್ಲಿ ಹೋರಾಟ ಮಾಡಿ ನಮ್ಮ ಸೈನಿಕರು, 500ಕ್ಕಿಂತ ಹೆಚ್ಚು ಸೈನಿಕರು ಪ್ರಾಣಾರ್ಪಣೆ ಮಾಡಿ ನಮ್ಮ ದೇಶವನ್ನು ರಕ್ಷಣೆ ಮಾಡಿದಂಥ ಒಂದು ಸಂದರ್ಭ. ಆ ಸುದಿನ ನಮ್ಮ ತರುಣರ ರಕ್ತದ ನರನಾಡಿಗಳಲ್ಲಿ ನಿತ್ಯ ನಿರಂತರ ಪ್ರವಹಿಸ್ತಾ ಇರಬೇಕು. ಆ ಕಾರಣಕ್ಕೋಸ್ಕರ ಪ್ರತಿ ವರ್ಷ ಈ ದಿವಸವನ್ನು ನಾವು ಅತ್ಯಂತ ಸೈನಿಕರಿಗೆ ಶ್ರದ್ಧೆ ನಮನಗಳನ್ನು ಅರ್ಪಿಸುವುದರ ಜೊತೆಗೆ ನಮ್ಮ ದೇಶದ ಹೆಮ್ಮೆಯ ದಿವಸವಾಗಿ ನಾವು ಇದನ್ನು ಆಚರಣೆ ಮಾಡುವಂಥದ್ದು ನಾವು ಮಾಡಿಕೊಂಡು ಬಂದಿರುವಂಥ ಒಂದು ಪರಿಪಾಠ, ಒಂದು ಸಂಪ್ರದಾಯ. ಹಾಗಾಗಿ ಅಂಥ ಈ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಲಿಕ್ಕೆ ನಮಗೆ ಆಗಮಿಸಿರ್ತಕ್ಕಂಥವರು ಶ್ರೀಯುತ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು. ಬಾಲ್ಯದಿಂದಲೇ ಅವರ ಬಾಲ್ಯವೇ ಒಂದು ರೀತಿ ದೇಶಭಕ್ತಿ. ನೀವೊಂದಷ್ಟು ಸಂವಾದದಲ್ಲಿ ಈ ಪ್ರಶ್ನೆಗಳನ್ನು ಕೇಳಬಹುದು, ಅವರು ಉತ್ತರವನ್ನು ಕೊಡಬಹುದು. ಸೈನ್ಯಕ್ಕೆ ಸೇರಬೇಕು ಅನ್ನೋಂಥ ಒಂದು ಮಹತ್ವಾಕಾಂಕ್ಷೆಯಿಂದ ಸೈನ್ಯಕ್ಕೆ ಸೇರ್ತಾರೆ. ಅಲ್ಲಿ ಒಂದಷ್ಟು ವರ್ಷಗಳ ಕಾಲ ಸೈನ್ಯದ ಸೇವೆಯನ್ನು ಸಲ್ಲಿಸಿ ದೇಶದ ಸೇವೆಯನ್ನು ಮಾಡಿ ಮತ್ತು ವಾಪಸ್ ಬಂದ ನಂತರ ತನ್ನ ಜೀವನವನ್ನು ಮತ್ತೆ ದೇಶಕ್ಕೋಸ್ಕರ ಸಮರ್ಪಣೆ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಸೈನಿಕನಾಗಿ ಅಲ್ಲದೆ ರಾಜಕಾರಣಿಯಾಗಿ ಸಮಾಜದ ಸೇವೆಯನ್ನು ಮಾಡಬೇಕು, ರಾಷ್ಟ್ರ ಸೇವೆಯನ್ನು ಮಾಡಬೇಕು ಅನ್ನೋಂಥ ಸಂಕಲ್ಪದಿಂದ ರಾಜಕಾರಣಿಯಾಗಿ ರಾಜಕೀಯ ಪಕ್ಷದ ಜೊತೆ ಸಂಪರ್ಕವನ್ನು ಸಾಧಿಸಿ ಇವತ್ತು ಅತ್ಯಂತ ಹೆಮ್ಮೆಯ, ಜಗತ್ತಿನ ಅತ್ಯಂತ ಹೆಮ್ಮೆಯ ಒಬ್ಬ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಒಂದು ಸರ್ಕಾರದಲ್ಲಿ
ಅವರು ಸಂಸದರಾಗಿ ಕೆಲಸ ಮಾಡ್ತಾ ಇದ್ದಾರೆ, ನಮ್ಮೆಲ್ಲರನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಅವರ ಬಗ್ಗೆ ಬೇರೆ ಬೇರೆ ಪ್ರಶ್ನೆಗಳನ್ನು ಮತ್ತೆ ನೀವೇ ಕೇಳ್ಬೋದು, ನಾನೇನು ಹೇಳಲಿಕ್ಕೆ ಹೋಗೋದಿಲ್ಲ. ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ಅವರು ಒಪ್ಪಿಕೊಂಡ್ರು. ಇನ್ನೂ ಸೈನಿಕರಿಗೆ ಪೂರಕವಾಗಿ ಬೇರೆ ಬೇರೆ ಚಟುವಟಿಕೆಗಳನ್ನು ನಾವು ಮಾಡಿಸೋದಾದರೆ ಅದಕ್ಕೆ ಪೂರ್ತಿ ಸಹಮತವನ್ನು ವ್ಯಕ್ತಪಡಿಸುವಂಥ ಒಬ್ಬ ಸೈನಿಕ ಸಂಸದ ನಮಗೆ ದೊರೆತಿರುವುದು ನಮ್ಮ ಬಹುಶಃ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಯಾಕಂತಂದರೆ ಮೊನ್ನೆ ಕಾರ್ಯಕ್ರಮ ಕ್ಯಾನ್ಸಲ್ ಆದಾಗ ಅವ್ರು ಹೇಳ್ಬೋದಾಗಿತ್ತು, ಇನ್ನು ಬೇಡ ಇನ್ನೊಂದು ಸಲ ಮಾಡೋಣ ಅಂತ ಹೇಳ್ಬೋದಾಗಿತ್ತು. ಅವರೇ ಕೇಳಿದರು, ಮತ್ತೊಮ್ಮೆ ಮಾಡೋಣ, ಇದನ್ನು ವಿದ್ಯಾರ್ಥಿಗಳು ಸಿಕ್ಕಿದಾಗ ಸಂವಾದ ಮಾಡೋಣ ಅಂತ. ಅವರ ಮನಸ್ಸಿನಲ್ಲಿದೆ ಹೀಗೆ ಸಮಾಜದಲ್ಲಿರುವಂಥ ಸಾಕಷ್ಟು ತರುಣರ ಮಧ್ಯೆ ಸಂವಾದಗಳು ನಡೆಸಬೇಕು ಅನ್ನೋಂಥ ಅಪೇಕ್ಷೆ ಕೂಡ ಅವರಿಗಿದೆ. ಅದನ್ನು ಮುಂದಿನ ದಿನಗಳಲ್ಲಿ ನಡೆಸುವವರಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಸೌಭಾಗ್ಯ. ಅವರು ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಕಾರ್ಗಿಲ್ಗೆ ಸಂಬಂಧಪಟ್ಟ ಕಾರ್ಯಕ್ರಮ ಮತ್ತು ತರುಣರೊಂದಿಗೆ ಸಂವಾದಕ್ಕೆ ಬಂದಿರುವಂಥ ಕಾರ್ಯಕ್ರಮ ನಮ್ಮ ಸೌಭಾಗ್ಯ, ಅವರು ನಮ್ಮ ಮಧ್ಯೆ ಇರುವಂಥದ್ದು. ಹಾಗಾಗಿ ಅವರಿಗೆ ಇಡೀ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಪರವಾಗಿ, ವಿಶೇಷವಾಗಿ ವಿವೇಕಾನಂದ ಪದವಿ ಕಾಲೇಜಿನ ಪರವಾಗಿ ನಾನು ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಇನ್ನೊಬ್ಬರು ಹಿರಿಯರು ನಮ್ಮ ಸಂಸ್ಥೆಯ ವಿವೇಕಾನಂದ ಪದವಿ ಕಾಲೇಜಿನ ಆಡಳಿತ ಮಂಡಳಿ ಅಧ್ಯಕ್ಷರು ಮತ್ತು ಇತ್ತೀಚೆಗೆ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ನಿರ್ದೇಶಕರಾಗಿ ಕೂಡ ಜವಾಬ್ದಾರಿಯನ್ನು ವಹಿಸಿಕೊಂಡಂಥ ಶ್ರೀಯುತ ಡಾಕ್ಟರ್ ಶ್ರೀಪತಿ ಕಲ್ಲೂರಾಯ ಅವರು ಒಳ್ಳೆಯೊಬ್ಬರು ಬರಹಗಾರರು, ಲೇಖಕರು, ವಿದ್ವಾಂಸರು, ಸಂಶೋಧಕರು. ಅವರ ಸಾಕಷ್ಟು ಲೇಖನಗಳು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಜರ್ನಲ್ಸಲ್ಲಿ ಪ್ರಕಟ ಆಗ್ತದೆ. ಒಂದು ಸಾರಸ್ವತ ವಲಯದಲ್ಲಿ ಸಾಕಷ್ಟು ಗೌರವವನ್ನು ಸಂಪಾದನೆ ಮಾಡಿಕೊಂಡಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ ಶ್ರೀಪತಿ ಕಲ್ಲೂರಾಯ ಅವರು ಈ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಸಭೆಗೆ ಆತ್ಮೀಯವಾಗಿ ನಾನು ಸ್ವಾಗತ ಮಾಡ್ತೇನೆ. ಬಹಳ ಮುಖ್ಯವಾಗಿ ಈ ಸಭೆಯಲ್ಲಿ ಭಾಗವಹಿಸ್ತಾ ಇರುವಂಥವರು ಈ ದೇಶದ ಭವಿಷ್ಯದ ನಿರ್ಮಾತೃಗಳು. 2047ಕ್ಕೆ ವಿಕಸಿತ ಭಾರತದ ಕಲ್ಪನೆಯನ್ನು ನಮ್ಮ ನರೇಂದ್ರ ಮೋದಿ ಅವರು ಈ ದೇಶದ ಮುಂದಿಟ್ಟಿದ್ದಾರೆ. 2047ಕ್ಕೆ ಆಗಬೇಕಾದ್ರೆ ಬಹುಶಃ ನಿಮಗೆ 35-40 ವರ್ಷ ಆಗ್ಬೋದು ಅಂತ ನಾನು ಭಾವಿಸ್ತೇನೆ. ಅವಾಗ ಇಡೀ ದೇಶ ಯಾವ ದಿಕ್ಕಿನಲ್ಲಿ ಸಾಗಬೇಕು ಅನ್ನೋಂಥ ನಿರ್ಣಾಯಕ ಹಂತದಲ್ಲಿ ಇರುವವರು ಇಲ್ಲಿ ಕುಳಿತಂಥವ್ರು. ಅವಾಗ ನೀವೇ ನಿರ್ಣಾಯಕರಾಗಿರ್ತೀರಿ ದೇಶ ಹೇಗಿರ್ತದೆ ಅಂತ. ಹಾಗಾಗಿ ಆ ಸಮುದಾಯ ಇವತ್ತು ಏನು ಸಂವಾದದಲ್ಲಿ ಭಾಗವಹಿಸಲಿಕ್ಕಿದೆಯೋ, ನಿಮ್ಮ ಪ್ರಶ್ನೆಗಳನ್ನು ಸಂಸದರಿಗೆ ಏನು ಕೇಳಲಿಕ್ಕಿದೆಯೋ, ನೀವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಿ. ನಿಮಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಂತ ಸ್ವಾಗತ. ಹಾಗೆ ಸಾಕಷ್ಟು ಸಮಾಜದ ಗಣ್ಯ ವ್ಯಕ್ತಿಗಳಿದ್ದಾರೆ. ನಮ್ಮ ಸಂಸ್ಥೆಯ ಪ್ರಾಂಶುಪಾಲ ದ್ವಯರಿದ್ದಾರೆ, ದೇವಿಚಂದ್ರಿದ್ದಾರೆ, ಮತ್ತು ನಮ್ಮ ಶ್ರೀಕೃಷ್ಣ ಗಣರಾಜ ಭಟ್ ಅವರಿದ್ದಾರೆ. ಹಾಗೆ ನಮ್ಮ ಶಿಕ್ಷಕರಿದ್ದಾರೆ, ಬೇರೆ ಬೇರೆ ಸಂಸ್ಥೆಯ ಶಿಕ್ಷಕರಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಂತ ಸ್ವಾಗತವನ್ನು ಬಯಸ್ತಾ, ಪತ್ರಕರ್ತ ಮಾಧ್ಯಮದ ಬಂಧುಗಳಿದ್ದಾರೆ, ಅವರಿಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ವಿರಮಿಸ್ತೇನೆ. ನಮಸ್ಕಾರ. ಮಾನ್ಯ ಸಂಸದರಿಗೆ ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ಗೌರವಾನ್ವಿತ ಹಿರಿಯರಾದ ಪ್ರೊಫೆಸರ್ ಶ್ರೀಪತಿ ಕಲ್ಲೂರಾಯ ಇವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಮುಂದುವರಿಯುತ್ತಾ ಇಂದಿನ ಸಮಾರಂಭದಲ್ಲಿ ವಿಶೇಷ ಅಭ್ಯಾಗತರಾಗಿ ಆಗಮಿಸಿರುವ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ನಿರ್ದೇಶಕರು ಹಾಗೂ ವಿವೇಕಾನಂದ ಪದವಿ ಕಾಲೇಜಿನ ಆಡಳಿತ ಮಂಡಳಿ ಅಧ್ಯಕ್ಷರಾದ ಪ್ರೊಫೆಸರ್ ಶ್ರೀಪತಿ ಕಲ್ಲೂರಾಯ ಇವರು ನಮ್ಮೊಂದಿಗಿರುತ್ತಾರೆ. ಇವರು ತಮ್ಮ ನುಡಿಗಳನ್ನು ಆಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಮಾನ್ಯ ಸಂಸದರೇ, ವಿದ್ಯಾವರ್ಧಕ ಸಂಘದ ನಿರ್ದೇಶಕರಲ್ಲಿ ಒಬ್ಬರಾದ ಶ್ರೀಮಾನ್ ರವೀಂದ್ರ ರೈ ಅವರೇ, ಪ್ರಾಧ್ಯಾಪಕ ಬಂಧುಗಳೇ, ವಿದ್ಯಾರ್ಥಿ ಮಿತ್ರರೇ ಮತ್ತು ಇಲ್ಲಿ ಸೇರಿರುವ ಎಲ್ಲ ದೇಶಭಕ್ತರೇ, ಇದು ನಾವು ನಮ್ಮ ದೇಶದ ಬಗ್ಗೆ ಕಾಳಜಿ ತೋರಿಸಬೇಕಾದ ಸಂದರ್ಭ. ಭಾಳ ಹಿಂದಿನಲೇ ನಮ್ಮಲ್ಲಿ ಹೇಳಿಕೆ ಇದೆ, ಜನನಿ ಜನ್ಮಭೂಮಿಶ್ಚ. ತಾಯಿ ಮತ್ತು ನಾವು ಜನ್ಮವಿಟ್ಟ ಈ ಭೂಮಿ, ಅದಕ್ಕಿಂತ ಮಿಗಿಲಾದ್ದು ಸ್ವರ್ಗ ಮತ್ತೊಂದಿಲ್ಲ ಅಂತ. ನಮ್ಮ ದೇಶದ ರಕ್ಷಣೆಯ
ಬಗ್ಗೆ ಬಹಳ ಮುತುವರ್ಜಿಯಿಂದ ಗಡಿ ಪ್ರದೇಶಗಳಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಸೈನಿಕರು, ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದಂತಹ ಸೈನಿಕರು, ಇವರನ್ನು ನಾವು ನೆನಪಿಸಿಕೊಳ್ಳುವುದು ಅತಿ ಅಗತ್ಯ. ಹಗಲೊತ್ತು ಊಟ ತಿಂಡಿ ಮಾಡಿ ತಿರುಗಾಡುವುದಕ್ಕೆ, ರಾತ್ರಿ ಸುಖವಾಗಿ ನಾವು ನಿದ್ರಿಸುವುದಕ್ಕೆ ಸಾಧ್ಯ ಆಗಿದೆ ಈ ಸೈನಿಕರು ಅಲ್ಲಿ ನಮ್ಮನ್ನು ಕಾಯ್ತಾ ಇರುವುದರಿಂದ. ನಿದ್ದೆ ಊಟ ತಿಂಡಿಗಳನ್ನು ಬಿಟ್ಟು ನಮ್ಮ ದೇಶದ ಗಡಿಗಳಲ್ಲಿ ಕಾಯುತ್ತಿರುವ ಸೈನಿಕರ ಕಾರಣದಿಂದ ನಮಗೆ ಊಟ ತಿಂಡಿ ನಿದ್ದೆ ಸರಿಯಾಗಿ ಸಿಗ್ತಾ ಇದೆ. ಕಾರ್ಗಿಲ್ ಯುದ್ಧ 1990ರ ಕೊನೆ ವರ್ಷಗಳಲ್ಲಿ ನಡೆದ ನಮ್ಮ ದೇಶ ರಕ್ಷಣೆಯ ಒಂದು ದೊಡ್ಡ ಯಶಸ್ಸಿನ ಫಲ ಅದು. ಯುದ್ಧಗಳು, ದೇಶ ರಕ್ಷಣೆಗೆ ಸಂಬಂಧಪಟ್ಟ ಸಂಕಷ್ಟಗಳು ತುಂಬ ನಾವು ಅನುಭವಿಸಿದ್ದೇವೆ. ಆದರೆ ಕಾರ್ಗಿಲಿನ ಸಂದರ್ಭದಲ್ಲಿ ಅದು ಬೇರೆ ಒಂದು ಸಂದರ್ಭ. ಯಾಕಂದ್ರೆ ನಮ್ಮ ದೇಶದ ರಕ್ಷಣೆ ಅಥವಾ ಯುದ್ಧ ಮಾಡುವಂಥ ಈಗ 2 ವರ್ಷಕ್ಕೆ ಹಿಂದೆ ಏನು ನಾವು ಸಿಂಧೂರ ಅಂತ ಒಂದು ಅಟ್ಯಾಕ್ ಮಾಡಿದ್ದೇವೆ, ಅದಕ್ಕಿಂತೆಲ್ಲ ಕಷ್ಟವಾಗಿದ್ದ ಕಾಲ ಅದು. ಅದಕ್ಕಿಂತ ಅದೇ ರೀತಿಯ ಒಂದು ವಿಜಯ ಸಿಂಧೂರದಲ್ಲಿ ನಮಗೆ ಸಿಕ್ಕಿದ್ರೂ ಕೂಡ ಅದನ್ನು ಸುಲಭದಲ್ಲಿ ಸಾಧಿಸಲಿಕ್ಕಾಯಿತು. ಕಾರಣ ಏನೆಂದರೆ, ಬಹುಶಃ ಈ ಸೈನಿಕರ ಮಡಿದ ಸಂಖ್ಯೆ ತುಂಬ ಕಡಿಮೆ ಸಿಂಧೂರ ಅಟ್ಯಾಕಲ್ಲಿ. ಕಾರಣ ಎಂದರೆ ಒಂದು ತಂತ್ರಜ್ಞಾನ, ಇನ್ನೊಂದು ದೇಶಭಕ್ತಿ ನಮ್ಮ ಜನರಲ್ಲಿ ಈಗ ಹೆಚ್ಚುತ್ತಿರುವುದು. ದೇಶಭಕ್ತಿ ನಮ್ಮಲ್ಲಿ ಹೆಚ್ಚುತ್ತಿರುವುದು, ದೇಶಭಕ್ತಿಯ ಒಂದು ಒಂದು ಆಲೋಚನೆಗಳನ್ನು ಇಟ್ಟುಕೊಂಡು ರಾಜಕೀಯ ಮಾಡುವವರ ಸಂಖ್ಯೆ ಜಾಸ್ತಿ ಇರುವುದು. ಸಾಮಾನ್ಯ ಜನರಿಗೆ ರಾಜಕಾರಣಿಗಳು ಎಂದ ಕೂಡಲೇ ಒಂಥರ ಆಲಸ್ಯವಾದ ಮತ್ತು ಒಂದು ನಿಕೃಷ್ಟವಾದ ಯೋಚನೆ, ರಾಜಕಾರಣಿಗಳೆಂದರೆ ಹೀಗೆ ಅಂತ. ಆದರೆ ಈಗ ಹಾಗಲ್ಲ. ನಮ್ಮ ದೇಶದ ರಾಜಕಾರಣವನ್ನು ಇಡೀ ವಿಶ್ವದಾದ್ಯಂತ ಮನ್ನಣೆ ಸಿಗುವ ರೀತಿಯಲ್ಲಿದೆ. ಮನ್ನಣೆ ಸಿಗುವುದು ಮಾತ್ರ ಅಲ್ಲ, ಅಸೂಯೆಯಿಂದ ಕಾಲೆಳೆಯುವ ಪ್ರಯತ್ನಗಳು ನಡೀತಾ ಇದೆ. ಇಂಥ ಒಂದು ಬಲಿಷ್ಠವಾದ ರಾಜಕೀಯ ಆಡಳಿತದ ಒಂದು ವ್ಯವಸ್ಥೆ ಏನಿದೆ ಭಾರತದಲ್ಲಿ, ಇದನ್ನು ಹೇಗೆ ಕೆಡಿಸಬೇಕು ಎನ್ನುವ ಆಲೋಚನೆಗಳು ಮತ್ಸರದಿಂದ ಹೊರಗಡೆ ನಡೀತಾ ಇರುವುದು ಇನ್ನೂ ಅಪಾಯದ ಸಂಗತಿ. ಬಟ್ ಅದೆಲ್ಲವನ್ನು ಎದುರಿಸಿ ನಿಲ್ಲಬಲ್ಲಂತಹ ರಾಜಕೀಯ ಶಕ್ತಿ ನಮ್ಮ ದೇಶದಲ್ಲಿ ಈಗ ಇದೆ. ಪ್ರತಿಯೊಬ್ಬ ಭಾರತೀಯನು ನಮ್ಮ ದೇಶ, ನಮ್ಮ ದೇಶದ ಆಡಳಿತ, ನಮ್ಮ ದೇಶದ ರಕ್ಷಣೆಗೆ ಇರುವ ಸೈನಿಕ ವ್ಯವಸ್ಥೆ, ಇದರ ಬಗ್ಗೆಲ್ಲ ಅತೀವವಾದ ಗೌರವವನ್ನು ಹೊಂದಿರಬೇಕು. ನಮ್ಮ ದೇಶದ ರಾಜಕೀಯದಲ್ಲಿ ಯಾರು ಮುಂಚೂಣಿಯಲ್ಲಿದ್ದಾರೋ ಅವರನ್ನು ಸಾರ್ವಜನಿಕವಾಗಿ ತೆಗಳುವುದು, ನಿಂದಿಸುವುದು, ಇದು ಭಾರತದಲ್ಲಿ ಮಾತ್ರ ಸಾಧ್ಯ. ನಮ್ಮ ಅಷ್ಟು ಸ್ವಾತಂತ್ರ್ಯ ಕೊಟ್ಟಿದ್ದೇವೆ ನಾವು. ಆದರೆ ಇದು ಇಂಡಿಸಿಪ್ಲಿನ್ ಅಂತ ನಾನು ಹೇಳ್ತೇನೆ. ನಮ್ಮ ದೇಶದ ಪ್ರಧಾನಿಯಾಗಲಿ ಅಥವಾ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅಥವಾ ಜವಾಬ್ದಾರಿಯುತ ಜಾಗಗಳಲ್ಲಿರುವ ವ್ಯಕ್ತಿಗಳನ್ನು ನಾವು ಏಕಾಏಕಿಯಾಗಿ ಸಾರ್ವಜನಿಕವಾಗಿ ಏನೂ ತಿಳಿಯದವರಾಗಿ ನಿಂದಿಸುವುದಿದೆಯಲ್ಲ, ಇದು ಮೋಸ್ಟ್ ಇಂಡಿಸಿಪ್ಲಿನ್. ಇದು ನಮ್ಮ ದೇಶಕ್ಕೆ ಬೇಡವಾದ ಸಂಗತಿ. ಆದ್ದರಿಂದ ನಾವು ಯಾರು ಡಿಸಿಪ್ಲಿನ್ ಆಗಿರ್ತಾರೋ, ಯಾರು ಒಂದು ಸಾರ್ವಜನಿಕವಾದ ಒಳ್ಳೆ ಕಲ್ಪನೆಯನ್ನು ಹೊಂದಿರ್ತಾರೋ ಅಂಥ ಪ್ರಜೆಗಳಾಗಿ ನಾವು ಮೂಡಿ ಬರಬೇಕು. ನಾವು ಅದೃಷ್ಟಶಾಲಿಗಳು. ನಮ್ಮ ಈ ಕ್ಷೇತ್ರದ ಸಂಸದರು ಸುಮಾರು 9 ವರ್ಷ ರಕ್ಷಣಾ ಸೇವೆಯಲ್ಲಿ ಸೇವೆ ಸಲ್ಲಿಸಿದವರು. ದೇಶದ ರಕ್ಷಣೆಯ ಬಗ್ಗೆ ಅವರಿಗೆ ಅದರ ಇಂಚಿಂಚುಗಳ ಅನುಭವ ಇದೆ. ಈಗ ದೇಶ ಆಡಳಿತದ ಚುಕ್ಕಾಣಿಯನ್ನು ಹಿಡಿದದ್ದು. ಈ ಥರ ಇದು ಬರಬೇಕು. ಪಾರ್ಲಿಮೆಂಟಲ್ಲಿ ಸ್ಪೀಕರ್ ಆಗಿದ್ದವರು ಶಿವರಾಜ್ ಪಾಟೀಲ್ ಅಂತ ಒಂದು 20 ವರ್ಷಕ್ಕೆ ಹಿಂದೆ ಅವರು ನಮ್ಮ ಯೂನಿವರ್ಸಿಟಿಗೆ ಬಂದಾಗ ನಾವು ಅವರಿಗೊಂದು ಪ್ರಶ್ನೆ ಹಾಕಿದ್ದೆವು.
ಸ್ವಾತಂತ್ರ್ಯ ಸಿಕ್ಕಿದ ಹಾಗೆ ಇದ್ದ ಪಾರ್ಲಿಮೆಂಟಿನ ಆ ಮನೆಯ ಒಳಗೆ ಇರುವ ಸದಸ್ಯರ ಮತ್ತು ಈಗಿನ ಸದಸ್ಯರ ಈ ಡಿಸಿಪ್ಲಿನರಿ ವ್ಯತ್ಯಾಸಗಳೇನಾದರೂ ಇದೆಯಾ ಅಂತ ಅವರು ಬಹಳ ಚೆನ್ನಾಗಿ ವಿಶ್ಲೇಷಣೆ ಮಾಡಿದರು. ಸ್ವಾತಂತ್ರ್ಯ ಸಿಕ್ಕಿದ ನಮ್ಮ ಪ್ರಥಮ ಏನು ಪಾರ್ಲಿಮೆಂಟ್ ಇದೆ, 525 ಮಂದಿ ಸದಸ್ಯರಿದ್ದಾರೆ. ಇದರಲ್ಲಿ ಶಿಕ್ಷಣವನ್ನು ಹೊಂದಿದವರಿದ್ದದ್ದು ಕೇವಲ 8, 10, 11 ಅಷ್ಟೇ, ಬೆರಳೆಣಿಕೆಯಲ್ಲಿ. ಅಂದರೆ ಡಾಕ್ಟ್ರುಗಳಾಗಿರ್ಬೋದು, ವಕೀಲರಾಗಿರ್ಬೋದು, ಅಥವಾ ಗ್ರ್ಯಾಜುಯೇಷನ್ ಆದವರು ಇರ್ಬೋದು. ಆದರೆ ಈ ಪಾರ್ಲಿಮೆಂಟ್ ಪ್ರೊಸೀಜರ್ ಏನು ನಡೀತಾ ಇತ್ತು, ಇದು ಅಷ್ಟು ಡಿಸಿಪ್ಲಿನ್ ಆಗಿ ನಡೀತಾ ಇತ್ತು. ಈಗ ಸುಮಾರು ಒಂದು 20 ಡಾಕ್ಟ್ರ್ ಇದ್ದಾರೆ, ಒಂದು 20 ವಕೀಲರಿದ್ದಾರೆ, ಒಂದು 20 ಇಂಜಿನಿಯರ್ಸ್ ಇದ್ದಾರೆ, ಎಜುಕೇಟೆಡ್ ತುಂಬ ಇದ್ದಾರೆ. ಆದರೆ ಪಾರ್ಲಿಮೆಂಟ್ ಪ್ರೊಸೀಡಿಂಗ್ಸ್ ನಡೆಯುವಾಗ ಚೇರ್ ಬಿಸಾಡುವಷ್ಟು ಇನ್ಡಿಸಿಪ್ಲಿನ್ ಆಗಿದೆ ಅಂತ ಹೇಳಿದರು ಅವರು. ಸೊ ಅದರಿಂದ ನಾವು ಮುಖ್ಯವಾಗಿ ಗಮನ ಕೊಡಬೇಕಾದ್ದು ಡಿಸಿಪ್ಲಿನಿಗೆ. ಸಾರ್ವಜನಿಕ ಬದುಕು ಡಿಸಿಪ್ಲಿನ್ ಯಾವಾಗ ಬರ್ತದೋ ಆಗ ದೇಶಕ್ಕೆ ಶಕ್ತಿ ಬರ್ತದೆ, ದೇಶ ಆಳುವವರಿಗೆ ಉಮೇದಿರ್ತದೆ, ದೇಶ ರಕ್ಷಣೆ ಮಾಡುವವರಿಗೆ ಕೂಡ ಒಂದು ಪ್ರೋತ್ಸಾಹ ಕೊಟ್ಟ ಹಾಗೆ ಆಗ್ತದೆ. ನಮ್ಮ ಸಂಸದರು ಡಿಸಿಪ್ಲಿನ್, ಗೈಡ್ಲೈನ್ಸ್ ಸ್ವಲ್ಪ ಅದರಿಂದ ಕೆಲವರಿಗೆ ಅದು ಜನಪ್ರಿಯತೆ ಕಡಿಮೆ ಆಗಬಹುದು, ಬಟ್ ಸಾರ್ವಜನಿಕವಾಗಿ ಇದು ಭಾಳ ಮುಖ್ಯ. ಈ ಅಂಶಗಳಿಗೆ ಹೆಚ್ಚು ಒತ್ತು ಕೊಡುವ ಸಂಸದರು ನಮಗೆ ಜಾಸ್ತಿ ಆದಾಗೆ ನಮ್ಮ ಪಾರ್ಲಿಮೆಂಟ್ ಒಳ್ಳೆಯದಾಗ್ತದೆ, ನಮ್ಮ ದೇಶದ ಆಡಳಿತವು ಒಳ್ಳೆಯದಾಗ್ತದೆ. ಸೊ ಆದ್ದರಿಂದ ಈ ದಿವಸ ಅವರು ನಮ್ಮಲ್ಲಿ ಸಂವಾದಕ್ಕಾಗಿ ಬಂದಿದ್ದಾರೆ. ರಾಜಕೀಯವಾಗಿ, ದೇಶ ರಕ್ಷಕನಾಗಿ ಅವರ ಅನುಭವಗಳನ್ನು ಹಂಚಿಕೊಳ್ಳುವುದಕ್ಕೆ ನಾವು ಈ ಸಂವಾದವನ್ನು ಏರ್ಪಾಡು ಮಾಡಿದ್ದೇವೆ. ಇದನ್ನೆಲ್ಲ ನೀವು ಬಳಸಿಕೊಂಡು ದೇಶ ಪ್ರೇಮವನ್ನು ಹೆಚ್ಚಿಸಿಕೊಳ್ಳಬೇಕು ಅಂತ ಅವರ ಹತ್ರ ಅನುಭವಗಳನ್ನು ತಿಳಿದು ಸಂವಾದದಲ್ಲಿ ಕ್ರಿಯಾಶೀಲರಾಗಿ ಭಾಗವಹಿಸಬೇಕು ಅಂತ ಕೇಳಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಮುಂದೆ ಕಾರ್ಯಕ್ರಮದಲ್ಲಿ ಬಹುಮುಖ್ಯವಾದ ಹಂತ ಮುಖ್ಯ ಅತಿಥಿಗಳ ಮಾತು. ಈ ದಿನದ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವವರು ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಮಾನ್ಯ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇವರು. ಶ್ರೀಯುತರು ಈ ಅವಧಿಯನ್ನು ನಡೆಸಿಕೊಡಬೇಕಾಗಿ ವಿನಂತಿ. ಆ ಬಳಿಕ ವಿದ್ಯಾರ್ಥಿಗಳೊಂದಿಗೆ ವಿಶೇಷ ಸಂವಾದ ಕಾರ್ಯಕ್ರಮವನ್ನು ಕೂಡ ನೆರವೇರಿಸಿಕೊಡಲಿದ್ದಾರೆ. ಇದೀಗ ವೇದಿಕೆ ಶ್ರೀಯುತರಿಗಾಗಿ. ಎಲ್ರಿಗೂ ನಮಸ್ಕಾರ. ಆತ್ಮೀಯ ಸ್ನೇಹಿತರೆ ಮತ್ತು ವೇದಿಕೆಯಲ್ಲಿರುವಂಥ ಈ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಶ್ರೀಪತಿ ಕಲ್ಲೂರಾಯರೇ, ರವೀಂದ್ರರೇ, ಎಲ್ಲ BJPಯ ಪ್ರಮುಖರೇ ಮತ್ತು ಅಧ್ಯಾಪಕ ಮಿತ್ರರಂತ ಹೇಳಿದರೆ ಇಬ್ಬರು ಕವರ್ ಆಗ್ತಾರೆ, ಜೆಂಡರ್ ನ್ಯೂಟ್ರಲ್ ಅಧ್ಯಾಪಕ ಮಿತ್ರರೇ. ಅಧ್ಯಾಪಕಿಯರು ಅಂತ ಹೇಳ್ತಾರಾ ಅಥವಾ ಅಧ್ಯಾಪಕರೇ ಅಂತ? ಉಪನ್ಯಾಸಕಿಯರು, ಅಧ್ಯಾಪಕಿಯರು ಅಥವಾ ಅಧ್ಯಾಪಕ ಮಿತ್ರರು? ನಾನು ಕಳೆದ ವಾರ ಈ ಕಾರ್ಯಕ್ರಮಕ್ಕೆ ಬರಬೇಕಿತ್ತು. PUC ಕಾಲೇಜಿನಲ್ಲಿ ಈ ಕಾರ್ಯಕ್ರಮ ಆಗಬೇಕಿತ್ತು. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಮಳೆಗೆ ರಜೆ ಕೊಡುವಂಥ ಪರಿಪಾಠವನ್ನು ಈ ಜಿಲ್ಲಾಧಿಕಾರಿಗಳು ಕೂಡ ಮುಂದುವರಿಸ್ತಾ ಇದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳ ಮಧ್ಯೆ ಜನಪ್ರಿಯತೆಯನ್ನು ಪಡೆದುಕೊಂಡಿರುವ ಜಿಲ್ಲಾಧಿಕಾರಿಗಳ ಕಾರಣಕ್ಕೆ ನಾನು ಕಾರ್ಯಕ್ರಮವನ್ನು ಒಂದು ವಾರ ತಡವಾಗಿ ಮಾಡಬೇಕಾಯಿತು. ತುಂಬ ಸಂತೋಷ ಆಗ್ತಾಯಿದೆ. ಒಂದು ಕಾಲೇಜಿನಲ್ಲಿ ಕಾರ್ಗಿಲ್ ವಿಜಯ ದಿವಸವನ್ನು ಇಷ್ಟು ಅಚ್ಚುಕಟ್ಟಾಗಿ, ಭಾವಪೂರ್ಣವಾಗಿ ಮತ್ತು ಭಕ್ತಿ ಶ್ರದ್ಧೆಯಿಂದ ಆಚರಿಸುವಂಥದ್ದು ಕಾಲೇಜಿನ ಪರಂಪರೆಯನ್ನು, ಕಾಲೇಜು ಯಾವ ರೀತಿಯ ವಿದ್ಯಾರ್ಥಿಗಳನ್ನು ತಯಾರಿಸಲಿಕ್ಕೆ ಹೊರಟಿದೆ ಅನ್ನುವಂಥದ್ದು ಕಾಣಲಿಕ್ಕೆ ಸಿಗ್ತದೆ. ಹಾಗಾಗಿ ನಾನು ಮೊದಲಿಗೆ ಕಾಲೇಜಿನ ಆಡಳಿತ ಮಂಡಳಿಗೆ ವಿಶೇಷವಾಗಿ ಇಂಥ ಒಂದು ಸುಂದರವಾದ ಕಾರ್ಯಕ್ರಮವನ್ನು ಅತ್ಯಂತ ಅರ್ಥಪೂರ್ಣವಾದಂಥ ರೀತಿಯಲ್ಲಿ ಆಚರಣೆ ಮಾಡಿದ್ದಕ್ಕಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆಂದರೆ ಒಂದು ರಾಷ್ಟ್ರ ಸುಮ್ಮನೆ ನಿರ್ಮಾಣ ಆಗೋದಿಲ್ಲ. ರಾಷ್ಟ್ರ ಅನ್ನುವಂಥದ್ದು ಹಾಗೇ ಆಗಿಬಿಡೋದಿಲ್ಲ. ಭಾರತ ವಿಶ್ವಗುರು ಆಗಬೇಕನ್ನುವಂಥ ಪರಿಕಲ್ಪನೆಯನ್ನು ಅಥವಾ ಆ ರೀತಿಯಾದಂಥ ಒಂದು ಯೋಚನೆ ಬರಬೇಕಾದರೂ ಕೂಡ ಅದಕ್ಕೆ ಒಂದು ಹಿನ್ನೆಲೆ ಬೇಕಾಗ್ತದೆ. ಎಲ್ಲರೂ ಆ ರೀತಿಯ ಕನಸನ್ನು ಕೂಡ ಕಾಣೋದಿಲ್ಲ. ಎಷ್ಟು ರಾಷ್ಟ್ರಗಳು ವಿಶ್ವಗುರು ಆಗಬೇಕು ಅನ್ನೋಂಥ ಕನಸನ್ನು ಕಾಣ್ತದೆ. ಆ ಕನಸನ್ನು ಕಾಣಬೇಕಾದರೂ ಏನೋ ಒಂದು ಬೇಕು.
ಅದು ಏನೇ ಇರ್ಬೋದು. ಆ ರೀತಿಯಾದಂಥ ಒಂದು ಹಿನ್ನೆಲೆ ಬೇಕು, ಆ ರೀತಿಯಾದಂಥ ಒಂದು ಸಿವಿಲೈಸೇಷನಲ್ ಈಥೋಸ್ ಬೇಕು, ಆ ರೀತಿಯಾದಂಥ ಒಂದು ವ್ಯಕ್ತಿಗಳು ಈ ಮಣ್ಣಲ್ಲಿ ಹುಟ್ಟಿ ಬದುಕಿ ಈ ರೀತಿ ಪ್ರಾಣಾರ್ಪಣೆಯನ್ನು ಕೂಡ ಮಾಡಿರಬೇಕಾಗ್ತದೆ. ಆ ಕಾರಣಕ್ಕೆ ಇದೊಂದು ವಿಶೇಷವಾದಂಥ ರಾಷ್ಟ್ರ, ಇದೊಂದು ಇಟ್ಸ್ ಎ ಸ್ಪೆಷಲ್ ನೇಷನ್. ಇಟ್ ಈಸ್ ನಾಟ್ ಜಸ್ಟ್ ಅನದರ್ ನೇಷನ್, ಇಟ್ ಈಸ್ ಅ ಸ್ಪೆಷಲ್ ನೇಷನ್. ಇತ್ತೀಚೆಗೆ ನಾನು 26ನೇ ತಾರೀಕಿಗೆ ಮಂಗಳೂರಿನಲ್ಲಿ ಕಾರ್ಗಿಲ್ ವಿಜಯ ದಿವಸದ ಸಂದರ್ಭದಲ್ಲಿ ನಾವೊಂದು T-55 ಟ್ಯಾಂಕನ್ನು ತಂದು ಅಲ್ಲಿ ಇಟ್ಟಿದ್ವಿ. ಆ ಸಂದರ್ಭದಲ್ಲಿ ನಾನು ಹೇಳಿದ್ದೆ, ಆ ಟ್ಯಾಂಕ್ ಅನ್ನುವಂಥದ್ದು ಕೇವಲ ಒಂದು ವಸ್ತಲ್ಲ, ಅದು ಇಟ್ ಈಸ್ ನಾಟ್ ಜಸ್ಟ್ ಎ ವೆಪನ್ ಸಿಸ್ಟಮ್, ಇಟ್ ಈಸ್ ನಾಟ್ ಸ್ಟೀಲ್ ಆರ್ ಆರ್ಮರ್. ಅದೊಂದು ಉಕ್ಕಿನ ವಸ್ತು ಅಲ್ಲ, ಅದೊಂದು ಜೀವಂತ ಸಾಕ್ಷಿ ನಮ್ಮ ಸೈನಿಕ ಪರಂಪರೆಗೆ. ಈ ರೀತಿಯಾದಂಥ ಅದರಲ್ಲಿ ಒಬ್ಬರು ಕೂಡ ಪ್ರಾಯಶಃ 28 ವರ್ಷದ ಮೇಲ್ಪಟ್ಟವರು ಯಾರೂ ಇಲ್ಲ. 18ರಿಂದ 28 ವರ್ಷದ ಒಳಗಿನ ಈ ರೀತಿಯಾದಂಥ ಸೈನಿಕರು ತಮ್ಮ ಸರ್ವೋಚ್ಚ ಬಲಿದಾನವನ್ನು, ಈ ಪದವನ್ನು ನಾವು ಸೈನ್ಯದಲ್ಲಿ ಯಾವತ್ತೂ ಉಪಯೋಗ ಮಾಡ್ತೇವೆ, ಇಟ್ ಈಸ್ ಅಲ್ಟಿಮೇಟ್ ಸ್ಯಾಕ್ರಿಫೈಸ್. ಜೀವದ ತ್ಯಾಗಕ್ಕಿಂತ ದೊಡ್ಡ ತ್ಯಾಗ ಇನ್ನೊಂದಿಲ್ಲ. ಹಾಗಾಗಿ ತಮ್ಮ ಅಲ್ಟಿಮೇಟ್ ಸ್ಯಾಕ್ರಿಫೈಸನ್ನು ಯಾವುದೇ ಒಂದು ಕ್ಷಣವೂ ಆಚೆ ನೋಡದೆ ಮಾಡಿದಂಥ ವ್ಯಕ್ತಿಗಳ ಆ ಸಮರ ಭೂಮಿಯ ಸಾಹಸ ಗಾಥೆಗೆ ಆ T-55 ಟ್ಯಾಂಕ್ ಒಂದು ಜೀವಂತ ಸಾಕ್ಷಿ. ಹಾಗಾಗಿ ಇಲ್ಲಿರುವಂಥ ಎಲ್ಲ ಸ್ನೇಹಿತರಲ್ಲಿ ನನ್ನ ವಿನಂತಿ, ನಾವು ಮಂಗಳೂರಿಗೆ ನೆಕ್ಸ್ಟ್ ಟೈಮ್ ವಿಸಿಟ್ ಆದರೆ ಆ T-55 ಮುಂದೆ ಹೋಗಿ ಒಂದು ಸೆಲ್ಫಿ ಹೊಡೆದು ನಾನು ಕಳಿಸ್ಕೊಡ್ಬೇಕು. ನೀವೆಲ್ಲರೂ ಮಾಡ್ತೀರಾ? ನನ್ನ ನಂಬರ್ ನಾನು ಕೊಡ್ತೇನೆ ನಿಮಗೆ. ನೆಕ್ಸ್ಟ್ ಮಂಗಳೂರಿನ ವಿಸಿಟ್ಗೆ, ಅದು ಜನತಾ ಬಜಾರಿಗೆ ಇರ್ಬೋದು, ಬಜ್ಜೆ ಮಾರಲಿಕ್ಕಿರ್ಬೋದು, ಪಬ್ಬಾಜಿಗೆ ಹೋಗ್ಲಿಕ್ಕಿರ್ಬೋದು, ಆದರೆ ಆ ಕದ್ರಿ ಹಿಲ್ಸ್ನಲ್ಲಿರುವ T-55 ಟ್ಯಾಂಕ್ನ ಮುಂದೆ ನಿಂತು ಒಂದು ಸೆಲ್ಫಿ ಹೊಡೆದು ನನ್ನ ನಂಬರಿಗೆ ಆ ಸೆಲ್ಫಿಯನ್ನು ನಿಮ್ಮ ಹೆಸರು ಬರೆದು ವಿವೇಕಾನಂದ ಕಾಲೇಜ್ ಫಸ್ಟ್ ಇಯರ್ BA ಪುದರನ್ನ ಪ್ರಣಾಮ್ನಿಂದ ಪ್ರಾರಂಭ ಆಗಿ ಕೊನೆಯ ಫಸ್ಟ್ ಇಯರ್ ಡಿಗ್ರಿಯ ವಿದ್ಯಾರ್ಥಿಯವರೆಗೆ ಎಲ್ಲರೂ ಕಳಿಸಿಕೊಡ್ಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತಾ ಇದ್ದೇನೆ. ಇದು ಆಗಸ್ಟ್ 15ರ ಒಳಗೆ ಆದರೆ ಅದಕ್ಕಿಂತ ದೊಡ್ಡ ಖುಷಿ ಇನ್ನೊಂದಿಲ್ಲ. ಆಗಸ್ಟ್ 15ಕ್ಕೆ ನಮ್ಮ ಸ್ವಾತಂತ್ರ್ಯ ದಿನ. ಅದರ ಒಳಗಡೆ ಒಂದು ಶನಿವಾರ ಒಂದು ಭಾನುವಾರ ತಾವೆಲ್ಲರೂ ಹೋಗಿ ಆ T-55 ಟ್ಯಾಂಕ್ನ ಮುಂದೆ ನಿಂತು ಅದಕ್ಕೆ ಒಂದು ನಮಸ್ಕಾರ ಹೇಳಿ ಒಳಗಡೆ ಹೋಗಿ ಆ ಯುದ್ಧ ಸ್ಮಾರಕದಲ್ಲಿರುವಂಥ ಆ ವೀರಗಂಬಕ್ಕೆ ಯಾವುದನ್ನು ನಾವೊಂದು ದ್ಯೋತಕವಾಗಿ ಇಟ್ಟಿದ್ದೇವೆ. ಈ ಸೈನಿಕರ ತ್ಯಾಗ, ಸಾಹಸ, ಬಲಿದಾನ ಮತ್ತು ಭಾರತ ಅನ್ನುವಂಥ ಒಂದು ರಾಷ್ಟ್ರ ನಿರ್ಮಾಣದಲ್ಲಿ ಅವರು ಮಾಡಿರುವಂಥ ಆ ಸರ್ವೋಚ್ಚ ಬಲಿದಾನದ ಒಂದು ದ್ಯೋತಕವಾಗಿ ನಾವೇನು ಇಟ್ಟಿದ್ದೇವೆ, ಅದಕ್ಕೊಂದು ನಮಸ್ಕಾರವನ್ನು ಹೇಳಿ ತಾವು ಬರಬೇಕನ್ನುವಂಥ ಕಳಕಳಿಯ ಪ್ರಾರ್ಥನೆಯನ್ನು ಮಾಡ್ತಾಯಿದ್ದೇನೆ. ಇದಕ್ಕಿಂತ ದೊಡ್ಡ ಶ್ರದ್ಧಾಂಜಲಿ ನಾವು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಕಾರ್ಗಿಲ್ ವಿಜಯ ದಿವಸದ ಬಗ್ಗೆ, ಕಾರ್ಗಿಲ್ ಯುದ್ಧದ ಬಗ್ಗೆ ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಇವತ್ತು ಹೋಗೋದಿಲ್ಲ. ಕಾರ್ಗಿಲ್ ಯುದ್ಧದ ಬಗ್ಗೆ ಇವತ್ತಿನ ಪದವಿ ವಿದ್ಯಾರ್ಥಿಗಳಿಗೆ ಇವತ್ತು AI ಯುಗದಲ್ಲಿ ಎಲ್ಲವೂ ಅವೈಲೇಬಲ್ ಇದೆ. ಪುಸ್ತಕ ಓದುವ ಹವ್ಯಾಸ ಇದ್ದರೆ ಪುಸ್ತಕ ಇದೆ, ಡಾಕ್ಯುಮೆಂಟ್ರಿ ನೋಡುವ ಸಮಯ ಇದ್ದರೆ ಡಾಕ್ಯುಮೆಂಟ್ರಿಯನ್ನು ನೋಡ್ಬೋದು. ಇವತ್ತು ಕೆಲವೊಂದು ಫಿಲ್ಮ್ಸ್ಗಳು ಕೂಡ ಬಂದಿದೆ, ಹಾಗಾಗಿ ಫಿಲ್ಮನ್ನು ಕೂಡ ನೋಡ್ಬೋದು. ಕಾರ್ಗಿಲ್ ಯುದ್ಧದ ಬಗ್ಗೆ ತಿಳ್ಕೊಳ್ಬೇಕಾದ ಅವಶ್ಯಕತೆ ಇದೆ. ನಾವು ಇವತ್ತು 2047ಕ್ಕೆ ಒಂದು ವಿಕಸಿತ ಭಾರತವನ್ನು ನಿರ್ಮಾಣ ಮಾಡ್ಬೋದು ಅನ್ನುವಂಥ ಕನಸು ಕಾಣ್ತಾ ಇದ್ದರೆ, ಈ ಜನ್ರೇಷನ್ ಅದರ ಬಗ್ಗೆ ಯೋಚನೆ ಮಾಡಲಿಕ್ಕೆ, ಈ ಜನ್ರೇಷನ್ ಅದರಲ್ಲಿ ಜೋಡಿಸಿಕೊಳ್ಳುವಂಥ ಒಂದು ಅವಕಾಶ ನಿರ್ಮಾಣ ಆಗಿದ್ದರೆ, ಈ ರೀತಿಯ 527 ಜನ ಭಾರತದ ಎಲ್ಲ ಮೂಲೆಗಳಿಂದ, ಅರುಣಾಚಲದಿಂದ ಹಿಡಿದು ಆ ಕಡೆ ಕಚ್ನವರೆಗೆ, ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ ಎಲ್ಲ ಮೂಲೆಯಿಂದ ಇರುವಂಥ ಸೈನಿಕರು ತಾಯಿ ಭಾರತಿಗೋಸ್ಕರ ಪ್ರಾಣಾರ್ಪಣೆಯನ್ನು ಮಾಡಿದಂಥ ಒಂದು ಕಥೆಯನ್ನು ತಾವು ತಿಳ್ಕೊಳ್ಬೇಕು, ಅದನ್ನು ಅನುಭವಿಸಬೇಕು. ಯು ಶುಡ್ ವಿಜುವಲೈಸ್ ಆ್ಯಂಡ್ ರೀಡ್ ಇಟ್. ನಾನು ಎಷ್ಟು ಜನ ಇಲ್ಲಿ ಓದ್ತಾರೆ ಅಂತ ನನಗೆ ಗೊತ್ತಿಲ್ಲ, ಇವತ್ತು ಓದುವ ಹವ್ಯಾಸ ಎಷ್ಟಿದೆ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ ನನಗೆ. ಬಟ್ ನನ್ನ ಕಳಕಳಿಯ ಪ್ರಾರ್ಥನೆ ತಮ್ಮಲ್ಲಿ, ಯು ಶುಡ್ ಮೇಕ್ ಎ ಹ್ಯಾಬಿಟ್ ಟು ರೀಡ್. ಒಂದು ಪುಸ್ತಕವನ್ನು ತೆಗೆದುಕೊಳ್ಬೇಕು, ಆ್ಯಂಡ್ ಎವ್ರಿ ಸೆಂಟೆನ್ಸ್ ಯು ರೀಡ್ ಯು ಶುಡ್ ವಿಜುವಲೈಸ್. ನಾನು ಸೈನ್ಯಕ್ಕೆ ಸೇರುವವರೆಗೆ ಓದುವ ಹವ್ಯಾಸ ಇರಲಿಲ್ಲ ನನಗೆ. ಪತ್ರಿಕೆ ಓದ್ತಾ ಇದ್ದೆ, ಒಂದು ಸ್ವಲ್ಪ ಮ್ಯಾಗ್ಝಿನ್ ಓದ್ತಾ ಇದ್ದೆ.
ನಮಗೆ ಸೈನ್ಯದಲ್ಲಿ ಪ್ರತಿ 15 ದಿವಸಕ್ಕೊಮ್ಮೆ ಒಂದು ಬುಕ್ ರಿವ್ಯೂ ಬರೀಬೇಕು. ಒಂದು ಪುಸ್ತಕವನ್ನು ಓದಬೇಕು, ಆ ಪುಸ್ತಕದ ಬಗ್ಗೆ 5 ಪುಟಗಳ ಒಂದು ರಿವ್ಯೂ ಬರೀಬೇಕು. ಆ ರಿವ್ಯೂ ಬರೀಬೇಕಾದ್ರೆ ಆಗ ನಮ್ಮ ಹತ್ರ ಮೊಬೈಲ್ ಇರಲಿಲ್ಲ, ಅಲ್ಲಿ ಒಳಗಡೆ ಇಂಟರ್ನೆಟ್ ಅಂತೂ ಇಲ್ಲವೇ ಇಲ್ಲ. ಹಾಗಾಗಿ ಪುಸ್ತಕ ಓದಲೇಬೇಕು. ಪುಸ್ತಕ ಓದೋದೇ 5 ಪೇಜ್ ಬರೆಯುವಾಗಿಲ್ಲ. ಹಾಗಾಗಿ ಆ ರೀತಿ ಪ್ರಾರಂಭ ಆದಂಥ ಹವ್ಯಾಸ ನನ್ನ ಪ್ರಕಾರ ಪುಸ್ತಕ ಓದೋದಕ್ಕಿಂತ ಒಂದು ದೊಡ್ಡ ಹವ್ಯಾಸ ಇನ್ನೊಂದಿಲ್ಲ. ನೀವು ತಾಲಿಬಾನ್ನ ಬಗ್ಗೆ ಇಲ್ಲೇ ಇದ್ದು ಪುಸ್ತಕ ಓದಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೀವು ರೋಮ್ ಸಿವಿಲೈಸೇಷನ್ನ ಬಗ್ಗೆ ಆ ಕಾಲಕ್ಕೆ ಹೋಗದೆ ಈ ಕಾಲದಲ್ಲಿ ಕೂತ್ಕೊಂಡು ಅದನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ಬೋದು. ಸೊ ನನ್ನ ವಿನಂತಿ ಇಲ್ಲಿರುವ ಎಲ್ಲರಲ್ಲಿ ಓದುವ ಹವ್ಯಾಸವನ್ನು ಮಾಡ್ಕೊಳ್ಳಿ. ಅದು ಪತ್ರಿಕೆ ಇರ್ಬೋದು, ಮ್ಯಾಗ್ಝಿನ್ ಇರ್ಬೋದು, ಪುಸ್ತಕ ಇರ್ಬೋದು, ಆಮೇಲೆ ಗ್ರಂಥಗಳಿರ್ಬೋದು. ಹಾಗಾಗಿ ದಯವಿಟ್ಟು ಓದುವ ಹವ್ಯಾಸವನ್ನು ಮಾಡಿಕೊಳ್ಳಿ ಅನ್ನುವಂಥ ವಿನಂತಿಯನ್ನು ಕೂಡ ಮಾಡ್ತೇನೆ. ಐ ವಿಲ್ ಜಸ್ಟ್ ಸೆಟ್ ದ ಕಾಂಟೆಕ್ಸ್ಟ್ ಆ್ಯಂಡ್ ದೆನ್ ಆಮೇಲೆ ನಾವು ನಿಮ್ಮ ಪ್ರಶ್ನೆಗಳೇನಿದೆ, ನಿಮ್ಮ ಯೋಚನೆಗಳೇನಿದೆ, ನಿಮ್ಮ ಕುತೂಹಲಗಳಿದೆ ಅನ್ನುವಂಥ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ಎಷ್ಟು ಗೊತ್ತಿದೆ ಅಷ್ಟು ಉತ್ತರವನ್ನು ಕೊಡುವಂಥ ಪ್ರಯತ್ನ ಮಾಡ್ತೇನೆ. ಎಲ್ಲವೂ ಗೊತ್ತಿಲ್ಲ ಅನ್ನುವಂಥ ಕ್ಯಾವೆಟನ್ನು ಮೊದಲೇ ಹೇಳ್ತೇನೆ. ಎಲ್ಲವೂ ನನಗೆ ಗೊತ್ತಿಲ್ಲ. ಹಾಗಾಗಿ ಯಾವ ಪ್ರಶ್ನೆಗಳಿಗೆ ನನಗೆ ಗೊತ್ತಿದೆ ಅದಕ್ಕೆ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ಯಾವ ಪ್ರಶ್ನೆಗಳಿಗೆ ಎಲ್ಲಿಂದ ಉತ್ತರವನ್ನು ತಿಳ್ಕೊಳ್ಬೋದು ಅಲ್ಲಿಂದ ಉತ್ತರವನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ ಕಳಿಸಿಕೊಡುವಂಥ ಕೆಲಸವನ್ನು ಮಾಡ್ತೇನೆ. ಯಾವ ತಮ್ಮ ಕುತೂಹಲಗಳು, ತಮ್ಮ ಅಪೇಕ್ಷೆಗಳು, ಆಕಾಂಕ್ಷೆಗಳಿದೆಯಾ ಅದನ್ನು ಯಾವ ವೇದಿಕೆಯಲ್ಲಿ ಹೇಳಬೇಕಾ ಅದನ್ನು ಹೇಳುವಂಥ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳ್ತಾ, ಇವತ್ತು 2026ರ ಈ ಒಂದು ವಿಶೇಷವಾದ ಸಂದರ್ಭದಲ್ಲಿ ನಾವಿದ್ದೇವೆ. ಇಂಡಿಯಾ ಈಸ್ ಜಸ್ಟ್ ನಾಟ್ ಆ್ಯನ್ ಅದರ್ ನೇಷನ್ ಅನ್ನುವಂಥದ್ದನ್ನು ಇವತ್ತು ಜಗತ್ತು ತಿಳ್ಕೊಂಡಿದೆ. ಒಂದು ಕಾಲದಲ್ಲಿ ಇಟ್ ಈಸ್ ಜಸ್ಟ್ ಅನ್ ಅದರ್ ನೇಷನ್ ಅನ್ನುವಂಥದ್ದನ್ನು 47ರಲ್ಲಿ ನಮ್ಮನ್ನು ಬಿಟ್ಟು ಹೋದವರೇ ಹೇಳಿದರು. ಈ ದೇಶ ಜಾಗ್ರಫಿಕಲ್ ಎಂಟಿಟಿಯಾಗಿಯೇ ಒಟ್ಟಾಗಿರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ನಂಬಿಕೊಂಡು ಹೋದವರು ಅವರು. ಆದರೆ ನಾವು ಕೇವಲ ಜಾಗ್ರಫಿಕಲ್ ಎಂಟಿಟಿಯಾಗಿ ಇವತ್ತು ಉಳಿದಿಲ್ಲ, ಭಾವನಾತ್ಮಕವಾಗಿಯೂ ಕೂಡ ಒಂದು ರಾಷ್ಟ್ರವಾಗಿ ನಿರ್ಮಾಣ ಆಗ್ತಾ ಇದ್ದೇವೆ. ಆ್ಯಂಡ್ ವಿ ಆರ್ ಮಾರ್ಚಿಂಗ್ ಅಹೆಡ್ ಲೈಕ್ ಎನಿಥಿಂಗ್. ನಾವು ಯಾವುದೇ ಕ್ಷೇತ್ರವನ್ನು ನೀವು ತೆಗೆದು ನೋಡಿ, ಆರ್ಥಿಕವಾಗಿ ಇವತ್ತು ವಿಶ್ವದ 4ನೇ ದೊಡ್ಡ ಆರ್ಥಿಕ ಶಕ್ತಿ. ಮತ್ತು ತುಂಬ ಜನರಿಗೆ ನಾವು ಅದನ್ನು ನಮ್ಮನ್ನು ತಡೀಲಿಕ್ಕೆ ಪ್ರಯತ್ನ ಪಟ್ಟರು ತಡೀಲಿಕ್ಕೆ ಆಗೋದಿಲ್ಲ. ಇದರ ಲಾಭವನ್ನು ಯಾರು ಪಡಿತಾರೆ ಅನ್ನುವಂಥದ್ದು ಬೇರೆ ಪ್ರಶ್ನೆ. ನಾವು ವಿಶ್ವದ ದೊಡ್ಡ ಆರ್ಥಿಕ ಶಕ್ತಿ ಆಗೋದರಲ್ಲಿ ನಮ್ಮನ್ನು ತಡೀಲಿಕ್ಕೆ ಜಸ್ಟ್ ಪ್ಯೂರ್ಲಿ ಬೈ ದ ಫ್ಯಾಕ್ಟರ್ಸ್ ವಿಚ್ ಆರ್ ರಿಕ್ವೈರ್ಡ್ ಟು ಬಿ ಅ economic super power. People cannot stop us. We are the largest market. We are the major producing country. We are demographically one of the youngest nation. We are skilled by nature of skilling, of formal skilling and non-formal skilling also. ಅಂದರೆ ನಮ್ಮಲ್ಲಿ ಟ್ಯಾಲೆಂಟ್ಗಳು, ಆ ಸ್ಕಿಲ್ಗಳು ಫಾರ್ಮಲ್ ಸ್ಕಿಲ್ಲಿಂಗ್ ಮೆಥಡಾಲಜಿಯಿಂದ ಇದೆ, ಮಾತ್ರ ಅಲ್ಲ ಇಲ್ಲದಿದ್ದರೂ ಇದೆ. ನಮ್ಮಲ್ಲಿ ಪರಂಪರಾಗತವಾಗಿಯೂ ಕೂಡ ಆ ಸ್ಕಿಲ್ಲಿಂಗ್ ನಮ್ಮಲ್ಲಿದೆ. ಹಾಗಾಗಿ ಅದರ ಜೊತೆಗೆ ನಮಗೊಂದು ವಿರಾಸತ್ತಿದೆ, ಒಂದು ಸಾಂಸ್ಕೃತಿಕ ಪರಂಪರೆ ಇದೆ. ವಿ ಆರ್ ಅ ಸಿವಿಲೈಸೇಷನಲ್ ನೇಷನ್. ತುಂಬ ಜನ ಅದನ್ನು ಕಟ್ ಮಾಡಲಿಕ್ಕೆ ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಆಗೋದಿಲ್ಲ. ತುಂಬ ಜನ ಬಂದಿದ್ದರು, ತುಂಬ ಜನ ಹೋಗಿದ್ದರು. ಆ ಸಿವಿಲೈಸೇಷನಲ್ ಈಥೋಸ್ ಅಂತ ಏನು ಹೇಳ್ತೀವ, ಈ ಮಣ್ಣಿನ ಬಗ್ಗೆ ಒಂದು ಪ್ರೀತಿ, ಮಣ್ಣಿಂದ ಹುಟ್ಟಿದಂಥ ಒಂದು ಸಂಸ್ಕೃತಿ, ಈ ಮಣ್ಣಿಗೆ ಕೊಡುವಂಥ ಗೌರವ, ಆ ಮಣ್ಣನ್ನು ಅತ್ಯಂತ ಪೂಜನೀಯವಾಗಿ ನೋಡುವಂಥದ್ದು ತುಂಬ ಜನರಿಗೆ ಹೇಳಿದರೂ ಅರ್ಥ ಆಗಲ್ಲ. ಯು ಹ್ಯಾವ್ ಟು ಫೀಲ್ ಇಟ್. ಟಿಲ್ ದ ಟೈಮ್ ಯು ಫೀಲ್ ಇಂಟ್ರಿನ್ಸಿಕಲಿ, ಒಳಗಿಂದ ಆ ಭಾವ ಬರೆದಿದ್ರೆ ಯಾರೋ ಕೂತ್ಕೊಂಡು ಎಲ್ಲೋ ಕೂತ್ಕೊಂಡು ಏನೋ ಮಾತನಾಡ್ಬೋದು, ಅವರಿಗೆ ಅರ್ಥವೂ ಆಗೋದಿಲ್ಲ. ತುಂಬ ವಿದ್ಯಾರ್ಥಿಗಳಿಗೂ ಕೂಡ ನ್ಯಾಚುರಲಿ ಅದು ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸಬ್ಲಿಮಿನಲಿ ಇಟ್ ಈಸ್ ದೇರ್, ಸಬ್ಲಿಮಿನಲಿ ಗೊತ್ತಿಲ್ಲದೆ ಇಟ್ ಈಸ್ ಅ ಪರಂಪರೆ, ಇಟ್ ಈಸ್ ಅನ್ ಈಥೋ. ಹಾಗಾಗಿ ಆ ರೀತಿಯಾದಂಥ ಒಂದು ಸಿವಿಲೈಸೇಷನಲ್ ಬೇಸ್ ಮತ್ತು ಈಥೋ ಕೂಡ ನಮಗಿದೆ. ಅದಕ್ಕೆ ನಮ್ಮ ಪ್ರಧಾನಮಂತ್ರಿ ಹೇಳೋದು ವಿಕಾಸ್ ಬಿ ವಿರಾಸತ್ ಬಿ ಅಂತ. ವಿರಾಸತ್ತನ್ನು ಉಳಿಸಿಕೊಂಡು ವಿಕಾಸವನ್ನು ಮಾಡುವಂಥ ಒಂದು ಅದ್ವಿತೀಯ ಪ್ರಯತ್ನವನ್ನು ಈ ರಾಷ್ಟ್ರ ಮಾಡ್ತಾ ಇದೆ. ತುಂಬ ಜನ ಇದರ ಬಗ್ಗೆ ಹೋಪನ್ನು ಕೂಡ ಇಡದಂಥ ಸಂದರ್ಭದಲ್ಲಿ ದಿಸ್ ವಿಲ್ ಬಿ ಜಸ್ಟ್ ಅನ್ ಅದರ್ ನೇಷನ್, ಯಾವುದೋ ಒಂದು ಥರ್ಡ್ ನೇಷನ್ ಆಗಿ ಉಳಿತದೆ ಅನ್ನುವಂಥದ್ದನ್ನು ಮಧ್ಯೆ ವಿ ಆರ್ ಗ್ರೋಯಿಂಗ್ ಆ್ಯಂಡ್ ಗ್ರೋಯಿಂಗ್ ರ್ಯಾಪಿಡ್ಲಿ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು ಆ ಒಂದು ವಿಶೇಷವಾದ ಸಂದರ್ಭದಲ್ಲಿ ನಾವಿದ್ದೇವೆ. ಅದರ ಮಧ್ಯೆ ಸವಾಲುಗಳಿಲ್ವಾ ಕೇಳಿದರೆ ಸವಾಲುಗಳಿದೆ. ತುಂಬ ಜನ ಪ್ರಾಬ್ಲಮ್ಸ್ ಅಂತ ಹೇಳ್ತಾರೆ, ಪ್ರಾಬ್ಲಮ್ಸ್ ಅಲ್ಲ, ದೀಸ್ ಆರ್ ಚಾಲೆಂಜಸ್.
ಬದುಕಲ್ಲಿ ಹೇಗೆ ಚಾಲೆಂಜಸ್ ಇರ್ತದ, ಇಫ್ ಯು ಸಿ ಇಟ್ ಆಸ್ ಪ್ರಾಬ್ಲಮ್ಸ್ ವಿಲ್ ರಿಮೇನ್, ಚಾಲೆಂಜಸ್ ಕ್ಯಾನ್ ಬಿ ಓವರ್ಕಮ್ಡ್. ಸೊ ಹಾಗಾಗಿ ಅದನ್ನು ಸಮಸ್ಯೆ ಅಂತ ನೋಡಬಾರ್ದು, ಸವಾಲು ಅಂತ ನೋಡಿಕೊಂಡು ನಾವು ಮುಂದಡಿ ಇಡಬೇಕಾದ ಅವಶ್ಯಕತೆ ಇದೆ. ಹಾಗಾಗಿ ಈ ರಾಷ್ಟ್ರದಲ್ಲಿ ಸವಾಲುಗಳು ಕೂಡ ಇದೆ, ಅವಕಾಶಗಳು ಮಾತ್ರ ವ್ಯಾಪಕವಾಗಿದೆ. ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ಹೇಳಬೇಕಾದ್ರೆ ಐ ಆಲ್ವೇಸ್ ಕಾಲ್ ಇಟ್ ಆ್ಯಸ್ ಅ ಓಷನ್ ಆಫ್ ಪಾಸಿಬಿಲಿಟೀಸ್. ಇದೊಂದು ಸಾಧ್ಯತೆಗಳ ಸಾಗರ ಈ ಜಿಲ್ಲೆ. ನಮ್ಮ ಜಿಲ್ಲೆಯ ಜನರು ಏನೂ ಇಲ್ಲದಿರುವಂಥ ಸಂದರ್ಭದಲ್ಲಿ, ಆ ಕಾಲದಲ್ಲಿ ಡಿಜಿಟಲ್ ಇಂಡಿಯಾವೂ ಇರಲಿಲ್ಲ, ಮೇಕ್ ಇನ್ ಇಂಡಿಯಾವೂ ಇರಲಿಲ್ಲ, ಬ್ಯಾಂಕಿಗೆ ಹೋಗಿ ನಿಂತರೆ ದೊಡ್ಡವರಿಗೆ ಬಿಟ್ಟರೆ ಬಡವರಿಗೆ ಸಾಲ ಕೊಡುವ ಸರ್ಕಾರಗಳೂ ಇರಲಿಲ್ಲ. ಆ ಸಂದರ್ಭದಲ್ಲಿ ನಮ್ಮವರು ಉದ್ಯಮವನ್ನು ಸ್ಥಾಪನೆ ಮಾಡಿದರು. ಎಲ್ಲೆಲ್ಲಿ ಮಾಡಿದರು? ಬ್ಯಾಂಕಿಂಗ್ನಂಥ ಕ್ಷೇತ್ರದಲ್ಲಿಯೇ ಮಾಡಿದರು, ಪ್ರೈವೇಟ್ ಎಜುಕೇಷನ್ ಸಿಸ್ಟಮಲ್ಲಿ ಮಾಡಿದರು, ಪ್ರೈವೇಟ್ ಹೆಲ್ತ್ ಕೇರ್ನಲ್ಲಿ ಮಾಡಿದರು, ಹಾಸ್ಪಿಟ್ಯಾಲಿಟಿಯಲ್ಲಿ ಮಾಡಿದರು, ಸರ್ವಿಸ್ ಇಂಡಸ್ಟ್ರಿಯಲ್ಲಿ ಮಾಡಿದರು. ಇವತ್ತು ಕೆಲವೊಂದು ಇನೋವೇಷನ್ಗಳನ್ನು ನೀವು ನೋಡಿದರೆ, ನಾನು ನಿನ್ನೆ 3 ಅಟಲ್ ಇನ್ಕ್ಯುಬೇಷನ್ ಸೆಂಟರ್ನಲ್ಲಿ 3 ನಮ್ಮ ಈ ಭಾಗದ 3 ಇನೋವೇಷನ್ಗಳು ಆಯ್ಕೆಯಾಗಿದೆ. ರಾಷ್ಟ್ರಪತಿಗಳಿಂದ ಅವರು ಪ್ರಶಸ್ತಿಗಳನ್ನು ಕೂಡ ಪಡೆದಿದ್ದರು. ಅದರಲ್ಲಿ ಒಂದು, ಈ ಗರ್ಭಿಣಿ ಹೆಂಗಸರಿಗೆ ಮೊದಲೆಲ್ಲ ತಿಂಡಿಗಳನ್ನು ಕೊಡ್ತಾ ಇದ್ದಾರಲ್ಲ ಮನೆಯಲ್ಲಿ, ಅವರು ಪ್ರೆಗ್ನೆನ್ಸಿಯ ಪೀರಿಯಡ್ನಲ್ಲಿ, ಅದರದ್ದೊಂದು ಸಂಸ್ಥೆಯನ್ನು ಮಾಡಿದ್ದಾರೆ, ಮಾವೇದಾಸ್ ಅಂತ. ಸೊ ಇಟ್ ಈಸ್ ಅ ಇನೋವೇಷನ್ ಟುಡೇ. ಇವತ್ತಿನ ಕಾಲಘಟ್ಟಕ್ಕೆ ಅದು ಅಗತ್ಯವಿದೆ. ಇಟ್ ಈಸ್ ಅ ಇನೋವೇಷನ್ ಥಿಂಗ್ ವಿಚ್ ಇಸ್ ಬಿನ್ ಸಿಲೆಕ್ಟೆಡ್ ಬೈ ದ AIC. ಆ ರೀತಿಯಾದಂಥ ಇನೋವೇಷನ್ಗಳು ಕೂಡ ನಡೀತಾ ಇದೆ. ಮಂಗಳೂರನ್ನು ಇವತ್ತು ಸಿಲಿಕಾನ್ ಬೀಚ್ ಅಂತ ಕರೀತಾರೆ. ಮಂಗಳೂರಿನ 200ಕ್ಕಿಂತಲೂ ಹೆಚ್ಚು ಸಂಸ್ಥೆಗಳು 30,000 ಜನರನ್ನು ಮಂಗಳೂರಿನಲ್ಲಿ ಉದ್ಯೋಗ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ಮಂಗಳೂರಿನ ಜನರು ವಾಪಸ್ ಮಂಗಳೂರಿಗೆ ಬಂದು ಮಂಗಳೂರಿನಲ್ಲಿ ಹೊಸ ಸಂಸ್ಥೆಗಳನ್ನು ಕಟ್ಟಿ ಮಂಗಳೂರಿನವರಿಗೆ ಉದ್ಯೋಗವನ್ನು ಕೊಡಿ ಅನ್ನುವಂಥ ಕರೆಯನ್ನು ಬ್ಯಾಕ್ ಟು ಊರಿನ ಮುಖಾಂತರ ಕೊಟ್ಟಿದ್ದೇವೆ. ಬೋಲ್ಪು ಅನ್ನುವಂಥ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೇವೆ. ವಿ ವಾಂಟ್ ಟು ಬಿಲ್ಡ್ ಅ ಇಕೋಸಿಸ್ಟಮ್. ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕು. ವ್ಯಕ್ತಿ ಶಾಶ್ವತ ಅಲ್ಲ, ಆದರೆ ವ್ಯವಸ್ಥೆಗಳು ಶಾಶ್ವತ. ಹಾಗಾಗಿ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿ ಹೊಸ ಯೋಚನೆಗಳಿದ್ದರೆ, ಕಲ್ಪನೆಗಳಿದ್ದರೆ, ವಿ ವಿಲ್ ಅಟ್ಲೀಸ್ಟ್ ಹ್ಯಾಂಡ್ ಹೋಲ್ಡ್, ನಾವಿದ್ದೇವೆ ಅನ್ನುವಂಥ ಹೇಳುವಂಥ ಒಂದು ವ್ಯವಸ್ಥೆ ಬೋಲ್ಪುವಿನ ಮುಖಾಂತರ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ನನ್ನ ವಿನಂತಿಯಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳಲ್ಲಿ ನಿಮಗಿರುವಂಥ ಪ್ರಶ್ನೆಗಳನ್ನು ಕೇಳಿ, ನಿಮಗಿರುವಂಥ ಡೌಟ್ಸ್ಗಳನ್ನು ಕೇಳಿ, ನಿಮಗೆ ಕೊಡಬೇಕಾದಂಥ ಸಜೆಷನ್ಗಳನ್ನ ಕೊಡಿ. ಆದರೆ ನನ್ನ ವಿನಂತಿ ನಮ್ಮಲ್ಲಿ ನಾವು ನಿರ್ಮಾಣ ಮಾಡಿರುವಂಥ ವ್ಯವಸ್ಥೆಗಳನ್ನು ಗಟ್ಟಿಗೊಳಿಸುವಂಥ ಕೆಲಸವನ್ನು ನಾವು ಮಾಡಬೇಕು. ಇನ್ಸ್ಟಿಟ್ಯೂಷನ್ಸ್ ವಿಲ್ ಹ್ಯಾವ್ ಪ್ರಾಬ್ಲಮ್ಸ್, ಸಿಸ್ಟಮ್ಸ್ ವಿಲ್ ಹ್ಯಾವ್ ಪ್ರಾಬ್ಲಮ್ಸ್, ಸಿಸ್ಟಮ್ಸ್ ವಿಲ್ ಹ್ಯಾವ್ ಮಲ್ಟಿಪಲ್ ಫ್ಲಾಸ್ ಆಲ್ಸೋ. ಆದರೆ ಆ ಫ್ಲಾಸ್ಗನ ಕಾರಣಕ್ಕೆ ವ್ಯವಸ್ಥೆಯನ್ನು ಬುಡಮೇಲು ಮಾಡುವಂಥ ಕೃತ್ಯಗಳು ಆಗಬಾರ್ದು. ಯಾಕೆಂದರೆ ವ್ಯವಸ್ಥೆಯ ನಿರ್ಮಾಣ ಒಂದು ಪರಿಶ್ರಮದ ಕಾರಣಕ್ಕೆ, ತುಂಬ ದಿವಸಗಳ ಶ್ರಮದ ಕಾರಣಕ್ಕೆ ಆಗಿರ್ತದೆ. ಆ ವ್ಯವಸ್ಥೆಯನ್ನು ಗಟ್ಟಿಗೊಳಿಸುವಂಥ ಕೆಲಸವನ್ನು ನಾವು ಮಾಡಬೇಕು. ಮಹಾತ್ಮ ಗಾಂಧಿ ಅವರು ಯಾವಾಗಲೂ ಹೇಳ್ತಾ ಇದ್ರು, ಬಿ ದ ಚೇಂಜ್ ಯು ವಾಂಟ್ ಟು ಸಿ ಅಂತ. ಆ ಚೇಂಜ್ ಮಾಡುವಂಥ ಪ್ರಕ್ರಿಯೆಯಲ್ಲಿ ನಾವು ಪಾಲ್ಗೊಳ್ಳಬೇಕು. ಚೇಂಜ್ ಕ್ಯಾನಾಟ್ ಹ್ಯಾಪನ್ ಓವರ್ ನೈಟ್. ಚೇಂಜ್ ಮೇಕಿಂಗ್ ಪ್ರಾಸೆಸ್ನಲ್ಲಿ ಪಾಲ್ಗೊಳ್ಳಬೇಕು. ನಾನು ರಾಜಕೀಯಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಪ್ರಶ್ನೆ ಬರದಿದ್ದರೆ ಈಗಲೇ ನಾನು ಉತ್ತರ ಕೊಡ್ತಾ ಇದ್ದೀನಿ. ವೈ ಡಿಡ್ ಐ ಜಾಯಿನ್ ಪಾಲಿಟಿಕ್ಸ್ ಅಂದರೆ, ದ ಓನ್ಲಿ ರೀಸನ್ ಐ ಜಾಯಿನ್ ಪಾಲಿಟಿಕ್ಸ್ ಈಸ್ ಐ ವಾಂಟ್ ಟು ಬಿ ಪಾರ್ಟ್ ಆಫ್ ದ ಚೇಂಜ್ ಮೇಕಿಂಗ್ ಪ್ರಾಸೆಸ್ ಅಂತ. ನಾನೇ ಬದಲಾವಣೆ ಮಾಡ್ತೇನೆ ಅನ್ನುವಂಥ ಭ್ರಮೆಯಲ್ಲಿ ನಾನಂತೂ ಖಂಡಿತವಾಗಿಯೂ ಇಲ್ಲ. ಈ ರಾಷ್ಟ್ರದಲ್ಲಿ ಒಂದು ಪರಿವರ್ತನೆಯ ಮಹಾಪರ್ವ ಪ್ರಧಾನಮಂತ್ರಿ ನರೇಂದ್ರ ಮೋದಿಯ ಕಾರಣಕ್ಕೆ 14ರಿಂದ ಪ್ರಾರಂಭ ಆಗಿದೆ. ಯೋಗಾನುಯೋಗ ಅದೇ ಸಂದರ್ಭದಲ್ಲಿ ನಾನು ಸೇನೆ ಬಿಟ್ಟು 2013ರಲ್ಲಿ ಬಂದಿರುವಂಥದ್ದು. ಹಾಗಾಗಿ ಅದು ಮತ್ತು ಇದು ಒಂದೇ ಕೋಯಿನ್ಸೈಡ್ ಆಗಿದೆ. ನನ್ನ ನಸೀಬು ಒಂದು ಸ್ವಲ್ಪ ಚೆನ್ನಾಗಿತ್ತು, ಈ ಜಿಲ್ಲೆಯ ಸಂಸದನಾಗುವಂಥ ಅವಕಾಶ ಸಿಕ್ಕಿದೆ. ಸಾಧಾರಣವಾದ ಜವಾಬ್ದಾರಿ ಅಲ್ಲ ಇದು. ದಕ್ಷಿಣ ಕನ್ನಡದಂಥ ಒಂದು ಪ್ರಗತಿಪರ ಜಿಲ್ಲೆಯಲ್ಲಿ, ದಕ್ಷಿಣ ಕನ್ನಡದಂಥ ಒಂದು ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡಬಲ್ಲಂಥ ಸಂಸ್ಕೃತಿ ಉಳ್ಳಂಥ ಜನರನ್ನು ಪ್ರತಿನಿಧಿಸುವಂಥ ಒಂದು ಅಪರೂಪದ ಅವಕಾಶ ನನಗೆ ಸಿಕ್ಕಿದೆ. ನಾನು ಇಷ್ಟು ಮಾತ್ರ ವಿದ್ಯಾರ್ಥಿಗಳ ಮುಂದೆ ಹೇಳುವಂಥದ್ದು, ಐ ವಿಲ್ ಡೂ ಇಟ್ ವಿತ್ ಅಟ್ಮೋಸ್ಟ್ ಸಿನ್ಸಿಯಾರಿಟಿ. ಪ್ರಾಮಾಣಿಕವಾಗಿ ನನ್ನ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ಧರ್ಮದ ಹಾದಿ ಬಿಟ್ಟು ಆಚೆಚೆ ಹೋಗುವಂಥ ಪ್ರಯತ್ನ ಇಲ್ಲ. ಸತ್ಯ, ಧರ್ಮ, ನ್ಯಾಯದ ನೆಲೆ ಇದು. ಹಾಗಾಗಿ ಅದೇ ಆದರ್ಶದ ಮುಖಾಂತರ ನಾನು ರಾಜಕಾರಣವನ್ನು, ಈ ಜಿಲ್ಲೆಯ ಅಭಿವೃದ್ಧಿಯನ್ನು, ಈ ಜಿಲ್ಲೆಯ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೇನೆ ಅಂತ ಹೇಳ್ತಾ, ನಿಮ್ಮ ಪ್ರಶ್ನೆಗಳಿದ್ದರೆ ನೀವು ಕೇಳ್ಬೋದು ಅನ್ನುವಂಥ ವಿನಂತಿಯನ್ನು ಮಾಡಿ ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ಸಲ್ಲಿಸ್ತೇನೆ. ಒಳ್ಳೆಯದಾಗಲಿ. ಜೈ ಹಿಂದ್.
ಸಮಯ ತುಂಬ ಕಡಿಮೆ ಇದೆ. ವಿದ್ಯಾರ್ಥಿಗಳು ಆಸಕ್ತರು ಪ್ರಶ್ನೆಯನ್ನು ಕೇಳಲಿಕ್ಕೆ ಅವಕಾಶ ಇದೆ. ನಮಸ್ತೆ ಸರ್, ನನ್ನ ಹೆಸರು ನಂದನ, ಮೂಲತಃ ಕಾಸರಗೋಡಿನವಳು. ಸರ್, ನೀವು MP ಆಗಿ ಜಸ್ಟ್ 2 ಇಯರ್ಸ್ ಆದಷ್ಟೇ ಸರ್. ನೀವು ತುಂಬ ಜೂನಿಯರ್ ಮೋಸ್ಟ್ ಆಗಿ ನಿಮಗೆ ಯಾರಿಗೆ ಸಿಗದಂತಹ ಆಪರ್ಚುನಿಟೀಸ್ ಸಿಕ್ಕಿದೆ. ನೀವು ಆಪರೇಷನ್ ಸಿಂಧೂ ಟೈಮಲ್ಲಿ ನಿಮ್ಮನ್ನು ಬೇರೆ ಬೇರೆ ದೇಶಗಳಿಗೆ ಸಂವಾದಕ್ಕೆ ಅಂತೇಳಿ ಕಳಿಸಿದ್ರು ಸರ್. ಅಂದರೆ ಸ್ಪೇನ್ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಇಂಥ ಪ್ಲೇಸಸ್ಸಿಗೆಲ್ಲ ನಿಮ್ಮನ್ನು ಸಂವಾದಕ್ಕೆ ಅಂತೇಳಿ ಕಳಿಸಿದ್ದಾರೆ. ನನ್ನ ಕ್ವಶನ್ ಇಷ್ಟೇ ಸರ್, ಅಲ್ಲಿ ನಿಮ್ಮನ್ನು ಕಳಿಸಿದಾಗ ನಿಮ್ಮ ಮನಸ್ಸಿನಲ್ಲಿ ಬಂದಂತಹ ಭಾವನೆ ಮತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಸರ್? ಆಪರೇಷನ್ ಸಿಂಧೂರ್ ಕೂತ್ಕೊಳ್ಳಿ. ಆಪರೇಷನ್ ಸಿಂಧೂರ್ಗೆ ಸಂಬಂಧಪಟ್ಟ ಬೇರೆ ಪ್ರಶ್ನೆಗಳೇನಾದರೂ ಇದೆಯಾ ಯಾರ್ದಾದ್ರು? NCC ಅವ್ರದ್ದೇನು ಪ್ರಶ್ನೆ ಅಲ್ವಾ? ಆಪರೇಷನ್ ಸಿಂಧೂರ್ನ ಒಂದು ಯುದ್ಧ ಅಂತ ಕರಿಬೋದು, ಒಂದು ಕಾರ್ಯಾಚರಣೆ ಅಂತ ಕರಿಬೋದು. ಇದೊಂದು ವಿಭಿನ್ನ ಪರಿಸ್ಥಿತಿಯಲ್ಲಿ ಆದಂಥ ಒಂದು ಯುದ್ಧ. ಎಸ್ಪೆಷಲಿ ಇವತ್ತಿನ ಕಾಲಮಾನದಲ್ಲಿ ಹೇಗಿದೆ ಅಂದರೆ, ನರೇಟಿವ್ ವಾರ್ ಈಸ್ ಬಿಗರ್ ದೆನ್ ಆ್ಯಕ್ಚುಯಲ್ ವಾರ್. ವಾಸ್ತವ ಏನು ಅಂಥದ್ದು ಬೇರೆ ಪ್ರಶ್ನೆ, ಆದರೆ ಒಂದು ನರೇಟಿವ್ ಯಾವ ರೀತಿ ಕ್ರಿಯೇಟ್ ಆಗ್ತದೆ ಅನ್ನುವಂಥದ್ದು ಇನ್ನೊಂದು. ಭಾರತದ ವಾಸ್ತವಾಂಶವನ್ನು ಜಗತ್ತಿಗೆ ತಿಳಿಸಿ ಹೇಳುವಂಥ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ನಮ್ಮ ಪ್ರಧಾನಮಂತ್ರಿ ಮನಗೊಂಡು ಒಟ್ಟೊಂದು 7 ತಂಡಗಳನ್ನು ರಚನೆ ಮಾಡಿದರು. 7 ತಂಡಗಳಲ್ಲಿ ಒಂದೊಂದು ತಂಡದಲ್ಲಿ ಒಂದು 5-6 MP ಗಳು, 1-2 ಅಧಿಕಾರಿಗಳು, ಮತ್ತು ರಿಟೈರ್ಡ್ ಅಧಿಕಾರಿಗಳು ಮತ್ತು ಈಗಿರುವಂಥ ಅಧಿಕಾರಿಗಳನ್ನು ಸೇರಿಸಿಕೊಂಡು ಆ ತಂಡವನ್ನು ಎಲ್ಲ ಪಾರ್ಟಿಯಿಂದ ಮಿಕ್ಸ್ ಮಾಡಿಸಿಕೊಂಡು ಆಪರೇಷನ್ ಸಿಂಧೂರ್ನ ಸಂದರ್ಭದಲ್ಲಿ ಒಟ್ಟು ಒಂದು ಪ್ರಾಯಶಃ 45-50 ರಾಷ್ಟ್ರಗಳನ್ನು ಒಂದು ಸಂಪರ್ಕ ಮಾಡುವಂಥ, ನಮ್ಮ ಭಾರತದ ವಿಷಯವನ್ನು ಅಲ್ಲಿ ತಿಳಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದರು. ಅದರಲ್ಲಿ ಒಂದು ತಂಡದಲ್ಲಿ ರಷ್ಯಾ, ಗ್ರೀಸ್, ಸ್ಪೇನ್, ಸ್ಲೋವೇನಿಯಾ ಮತ್ತು ಲ್ಯಾಟಿವಿಯಾ ಅನ್ನುವಂಥ 5 ರಾಷ್ಟ್ರಗಳು. ಅದರಲ್ಲಿ ರಷ್ಯಾ ತಮ್ಗೆ ಗೊತ್ತಿದೆ. ಉಳಿದೆಲ್ಲ ರಾಷ್ಟ್ರಗಳು ಈಸ್ಟರ್ನ್ ಯುರೋಪ್ನಲ್ಲಿದೆ, ಯುರೋಪ್ನ ಪೂರ್ವ ಭಾಗದಲ್ಲಿ ಇರುವಂಥ ರಾಷ್ಟ್ರಗಳು. ಈ ರಾಷ್ಟ್ರಗಳನ್ನು ಆಯ್ಕೆ ಮಾಡಿರುವಂಥ ಸಂದರ್ಭದಲ್ಲಿಯೂ ಕೂಡ ಅತ್ಯಂತ ಕೇರ್ಫುಲ್ ಆಗಿ ಮಾಡಿದರು. ಒಂದು UN ಸೆಕ್ಯೂರಿಟಿ ಕೌನ್ಸಿಲ್ನ ಪರ್ಮನೆಂಟ್ ಮೆಂಬರ್ಸ್ ಅಂತ ಒಂದು 5 ಜನ ಇದ್ದಾರೆ. UN ಸೆಕ್ಯೂರಿಟಿ ಕೌನ್ಸಿಲ್ನ ನಾನ್ ಪರ್ಮನೆಂಟ್ ಮೆಂಬರ್ಸ್ ಆಗಿ ಒಂದಷ್ಟು ರಾಷ್ಟ್ರಗಳಿರ್ತದೆ. ಅದೇ ರೀತಿ ಈ ನಾನ್ ಪರ್ಮನೆಂಟ್ ಮೆಂಬರ್ಸ್ ಪ್ರತಿ 3 ವರ್ಷಕ್ಕೊಮ್ಮೆ ಬದಲಾವಣೆ ಆಗ್ತಾ ಇರ್ತದೆ, ನಾನ್ ಪರ್ಮನೆಂಟ್ ಮೆಂಬರ್ಸ್. ನಮ್ಮ ದೌರ್ಭಾಗ್ಯ ಏನಂದರೆ, ಇವತ್ತು ಪಾಕಿಸ್ತಾನ ನಾನ್ ಪರ್ಮನೆಂಟ್ ಮೆಂಬರ್ UN ಸೆಕ್ಯೂರಿಟಿ ಕೌನ್ಸಿಲ್ನ. ಹಾಗಾಗಿ ನಾವು ಹೋಗಿ ನಮ್ಮ ವಿಷಯಗಳನ್ನು ಅಲ್ಲಿ ಹೇಳದಿದ್ದರೆ, ಪಾಕಿಸ್ತಾನ್ ಬೈ ವರ್ಚ್ಯೂ ಆಫ್ ಬೀಯಿಂಗ್ ಅ ನಾನ್ ಪರ್ಮನೆಂಟ್ ಮೆಂಬರ್, ತುಂಬ ಸಲ ಏನಾಗ್ತದೆ ಅಂದರೆ, ನಾನು ನೀವು ಡೈಲಿ ಸಿಗ್ತಾ ಇದ್ದರೆ ನಾನು ಹೇಳಿದ್ದೇ ಸತ್ಯ ಅಲ್ವಾ? ಅದೇ ರೀತಿಯಲ್ಲಿ ಪಾಕಿಸ್ತಾನ ಅದೇ ಟೇಬಲ್ನಲ್ಲಿ ಕೂತ್ಕೊಳ್ಳುವ ಕಾರಣಕ್ಕೆ ಪಾಕಿಸ್ತಾನ ಹೇಳಿದ್ದೇ ಸತ್ಯ ಆಗುವಂಥ ಒಂದು ಅವಕಾಶಗಳಿರ್ತದೆ. ಆ ಕಾರಣಕ್ಕೆ ನಮ್ಮ ಸತ್ಯವನ್ನು ತಿಳಿ ಹೇಳುವಂಥ ಪ್ರಯತ್ನವನ್ನು ಈ ಡೆಲಿಗೇಷನ್ನ ಮುಖಾಂತರ ಮಾಡಿದರು. ನನ್ನ ವೈಯಕ್ತಿಕ ಅನುಭವ ಹೇಳಬೇಕಾದ್ರೆ, ಒಂದು ಮೊದಲನೇ ಬಾರಿ MP ಆಗಿ ಇಂಥ ಒಂದು ಅವಕಾಶ ಸಿಗುವಂಥದ್ದೇ ಒಂದು ಖುಷಿಯ ಸಂಗತಿ. ಆದರೆ ನಾವೊಂದು ಹೊಸ ಭಾರತವನ್ನು ಅಲ್ಲಿ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ವಿ. ಯಾಕೆಂದರೆ ಇಟ್ ಈಸ್ ಅ ನ್ಯೂ ಇಂಡಿಯಾ, ಇಟ್ ಈಸ್ ನಾಟ್ ಎನ್ ಜಸ್ಟ್ ಅನದರ್ ಇಂಡಿಯಾ. ಒಂದು UN ಸೆಕ್ಯೂರಿಟಿ ಕೌನ್ಸಿಲ್ನ ಮೆಂಬರ್ ಪಾಕಿಸ್ತಾನ ಭಾರತದ ಅಲ್ಲಿ ಸ್ಟೇಟ್ ಸ್ಪಾನ್ಸರ್ಡ್ ಟೆರರಿಸಮ್, ಅಂದರೆ ಪಾಕಿಸ್ತಾನ ಪ್ರೇರಿತ ಉಗ್ರವಾದ ಮಾಡ್ತಾ ಇದ್ದದ್ದು ಇವತ್ತು ನಿನ್ನೆ ಕತೆ ಅಲ್ಲ. ಪಾಕಿಸ್ತಾನ ನಿರ್ಮಾಣ ಆಗಿರೋದ್ರಿಂದ ಪ್ರಾರಂಭ ಆಗಿ ಇವತ್ತಿನವರೆಗೆ ಪಾಕಿಸ್ತಾನ ನೇರ ಯುದ್ಧ ಎಷ್ಟು ಮಾಡ್ತದೆ ಗೊತ್ತಿಲ್ಲ. ನೇರ ಯುದ್ಧದಲ್ಲಿ ಈ ರೀತಿ ಪೆಟ್ಟು ತಿಂತಾರೆ ಅವರು ಪ್ರತಿ ಸಲ. ಆದರೆ ಈ ರೀತಿಯ ಒಂದು ಸ್ಟೇಟ್ ಸ್ಪಾನ್ಸರ್ಡ್ ಟೆರರಿಸಮನ್ನು ಮಾಡುವಂಥದ್ದು ತಮ್ಮೆಲ್ಲರ ಗಮನದಲ್ಲಿದೆ. ಅದೇ ರೀತಿ ಅದನ್ನು ಪಹಲ್ಗಾಮ್ನಲ್ಲಿ ಅವರು ಮಾಡಿದ್ದು. ಪಹಲ್ಗಾಮ್ನಲ್ಲಿ ತಮ್ಮ ಧರ್ಮ ಕೇಳಿ ಬಂದು ಫೈರಿಂಗ್ ಮಾಡಿದ್ದು, ಧರ್ಮ ಕೇಳಿ ಕೊಂದದ್ದು. ಉದ್ದೇಶ ಏನು? ಇಡೀ ದೇಶದಲ್ಲಿ ಒಂದು ಹಿಂದೂ ಮುಸ್ಲಿಮರ ಮಧ್ಯೆ ಒಂದು ದಂಗೆ ಎಬ್ಬಿಸಬೇಕು, ಈಗಿರುವ ಸರ್ಕಾರವನ್ನು ಬುಡಮೇಲೆ ಮಾಡಿ, ಈ ರೀತಿಯ ಒಂದು ದೂರಗಾಮಿ ಯೋಚನೆಯನ್ನು ಇಟ್ಕೊಂಡು ಮಾಡಿರುವಂಥದ್ದು. ಹಾಗಾಗಿ ಇದನ್ನು ಜಗತ್ತಿಗೆ ಹೇಳುವಂಥ ಅವಶ್ಯಕತೆ ಇತ್ತು. ಇನ್ ಸ್ಪೈಟ್ ಆಫ್ ದ್ಯಾಟ್, ಆ ರೀತಿ ಮಾಡಿದ ನಂತರವೂ ಕೂಡ ಭಾರತದಲ್ಲಿ ಆ ರೀತಿಯ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ. ಭಾರತೀಯರು ಆ ರೀತಿ ಯೋಚನೆ ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನು ಜಗತ್ತಿಗೆ ಹೇಳಬೇಕಿತ್ತು. ಜಗತ್ತು ಯಾವತ್ತೂ ಏನು ಹೇಳ್ತದೆ, ಕಾಶ್ಮೀರದ ವಿಷಯದಲ್ಲಿ ಭಾರತ ಪಾಕಿಸ್ತಾನ ಮಾತಾಡಬೇಕು, ನೀವು ಮಾತಾಡಿ ಸರಿ ಮಾಡಬೇಕು, ಇದನ್ನು ಈ ರೀತಿ ಹೇಳ್ತಾ ಇರ್ತದೆ.
ಹಾಗಾಗಿ ನಾವು ಆ ವಾಸ್ತವವನ್ನು ಜಗತ್ತಿಗೆ ತಿಳಿಸುವಂಥ ಅವಶ್ಯಕತೆ ಇತ್ತು. ಟೆರರ್ ಮತ್ತು ಟಾಕ್, ಟೆರರ್ ಆ್ಯಂಡ್ ಟಾಕ್ ಕೆನಾಟ್ ಗೋ ಟುಗೆದರ್ ಅನ್ನುವಂಥ ಒಂದು ಹೊಸ ನಾರ್ಮಲನ್ನು ಅವರಿಗೆ ಹೇಳುವಂಥ ಅವಶ್ಯಕತೆ ಇತ್ತು. ಅದರ ಜೊತೆಗೆ ಇನ್ನು ಮುಂದೆ ನೀವು ನಮಗೆ ಹೊಡೆದ್ರೆ ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಅನ್ನುವಂಥದ್ದನ್ನು ಹೇಳಬೇಕಿತ್ತು. ಮೊದಲೆಲ್ಲ ಹೇಗೆ ಅಂದರೆ ನೀವು ಹೊಡೆದ್ರೆ ಅಲ್ಲಿ ಹೊಡೆದವನನ್ನು ಹೊಡಿಬೋದು ನೀವು ಅಷ್ಟೇ, ನೀವು ಅಲ್ಲಿ ಹೊಡಿಲಿಕ್ಕೆ ಕಳಿಸುವವರನ್ನು ಹೊಡಿಲಿಕ್ಕೆ ಆಗೋದಿಲ್ಲ. ಈಗ ಹಾಗಲ್ಲ, ನೀವು ನಮಗೆ ಸಮಸ್ಯೆ ಮಾಡಿದರೆ ನಿಮ್ಮ ಒಳಗಡೆ ಬಂದು ನಾವು ಹೊಡಿತೇವೆ ಅನ್ನುವಂಥ ಒಂದು ಹೊಸ ನಾರ್ಮಲನ್ನು ಕೂಡ ಜಗತ್ತಿಗೆ ತಿಳಿಸುವಂಥ ಅವಶ್ಯಕತೆ ಇದೆ. ಬಿಕಾಸ್ ವಿ ಆರ್ ನಾಟ್ ಲಿವಿಂಗ್ ಇನ್ ಐಸೋಲೇಷನ್. ನಾವೇನೋ ಇವತ್ತಿನ ಒಂದು ಗ್ಲೋಬಲೈಸ್ಡ್ ಎರಾದಲ್ಲಿ ನಾವೇನೋ ಐಸೋಲೇಷನಲ್ಲಿ ಬದುಕಲಿಕ್ಕೆ ಆಗೋದಿಲ್ಲ. ಭಾರತ ನಾವು ನಮ್ಮದೇ ನೋಡ್ಕೊಂಡು ಇಲ್ಲಿ ಕೂತ್ಕೊಳ್ತೇವೆ, ಪಾಕಿಸ್ತಾನ ಬಗ್ಗೆ ಎಂಕಲ್ನ ಮಧ್ಯೆ ಯುದ್ಧ ಎಂಕಲು ಗಲಾಟೆ ಮಾಡ್ಕೊಂಡು ಕೂತ್ಕೊಳ್ತೇವೆ, ಅಷ್ಟಕ್ಕೂ ಸೀಮಿತ ಅಲ್ಲ. ಇಟ್ ಈಸ್ ಗ್ಲೋಬಲ್ ಡಿಪ್ಲೊಮೆಸಿ. ಗ್ಲೋಬಲ್ ಇದರಲ್ಲಿ ನಮ್ಮ ಪೊಸಿಷನನ್ನು ನಾವು ಹೇಳಬೇಕಾಗ್ತದೆ. ಭಾರತೀಯರು ಇಡೀ ಜಗತ್ತಿನಾದ್ಯಂತ ಇದ್ದಾರೆ ಇವತ್ತು. ನಮ್ಮ ಅನುಭವ ಏನಂದರೆ, ನಾವು ಅಲ್ಲಿ ಹೋಗುವಾಗ ಒಂದು ಅಲ್ಲಿಯ ಸರ್ಕಾರಿ ಅಧಿಕಾರಿಗಳನ್ನು, ಅಲ್ಲಿಯ ಡಿಪ್ಲೊಮ್ಯಾಟ್ಸನ್ನು, ಅಲ್ಲಿಯ ಥಿಂಕ್ ಟ್ಯಾಂಕ್ಸನ್ನು, ಅಲ್ಲಿಯ ಭಾರತೀಯರನ್ನು, ಅಲ್ಲಿಯ ಮೀಡಿಯಾವನ್ನು, ಈ ರೀತಿ ಬೇರೆ ಬೇರೆ ಇದರ ಜೊತೆ ನಮ್ಮ ಸಂವಾದಗಳು, ನಮ್ಮ ಮಾತುಕತೆಗಳು ಇತ್ತು. ಅದರಲ್ಲಿ ವಿಶೇಷವಾಗಿ ಇವತ್ತು ಭಾರತೀಯರ ಮಧ್ಯೆಯೂ ಕೂಡ ಇದನ್ನು ಪ್ರತಿಪಾದಿಸುವಂಥ ಅವಶ್ಯಕತೆ ಇದೆ. ದೇ ಶುಡ್ ಬಿ ಆರ್ ಅಂಬಾಸಿಡರ್ಸ್, ದೇ ಶುಡ್ ಸ್ಪೀಕ್ ಅಬೌಟ್ ಇಂಡಿಯಾ. ಪಾಕಿಸ್ತಾನದ ಅಡ್ವಾಂಟೇಜ್ ಏನಂದರೆ, ಈ ಒಂದು ಸ್ವಲ್ಪ ಅಂಡರ್ ಡಾಗ್ಸ್ ಅಂತ ಯಾರು ಹೇಳ್ತಾರಲ್ಲ, ಅಂಡರ್ ಡಾಗ್ಸ್ಗೆ ಏನು ಹೇಳೋದು ಕನ್ನಡದಲ್ಲಿ? ಬಾಕ್ಸಿಂಗ್. ಈಗ ಭಾರತ ಮತ್ತು ಬಾಂಗ್ಲಾದೇಶ ಕ್ರಿಕೆಟ್ ಆಡುವಾಗ ಭಾರತ ಗೆಲ್ತದೆ ಅಂತ ಹೇಳ್ತದೆ, ಬಾಂಗ್ಲಾದೇಶ ಅಂಡರ್ ಡಾಗ್ ಇರ್ತದೆ. ಅದೇ ರೀತಿ ಪಾಕಿಸ್ತಾನ್ ಪ್ಲೇಸ್ ದಿಸ್ ಅಂಡರ್ ಡಾಗ್ ಸಿಂಡ್ರೋಮ್. ಅಂದರೆ ನಾವು ಏನೂ ಇಲ್ಲ, ನಮಗೆ ಸುಮ್ಮನೆ ಬಂದು ತೊಂದರೆ ಮಾಡ್ತಾರೆ ಭಾರತ, ಈ ರೀತಿಯ ಒಂದು ನರೇಟಿವನ್ನು ಅವರು ಬಿಲ್ಡ್ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ನರೇಟಿವನ್ನು ಬಸ್ಟ್ ಮಾಡುವಂಥ ಅವಶ್ಯಕತೆ ಇದೆ. ಪಾಕಿಸ್ತಾನ ಇದರಲ್ಲಿ ಇನ್ವಾಲ್ವ್ಡ್ ಇದೆ ಅನ್ನುವಂಥ ವಿತ್ ಪ್ರೂಫ್ ಅವರಿಗೆ ಸಬ್ಮಿಟ್ ಮಾಡುವಂಥ ಅವಶ್ಯಕತೆ ಇದೆ. ಇದು ಭಾರತದ ಈ ರೀತಿಯ ಒಂದು ಇದರಲ್ಲಿ ಒನ್ ಆಫ್ ದ ಫಸ್ಟ್ ಪ್ರಯತ್ನ ಎಲ್ಲ MP ಗಳು ಹೋಗಿ ಅಲ್ಲಿ ಹೇಳುವಂಥದ್ದು. ಆಗ ಅವರಿಗೂ ವಿಶ್ವಾಸ ಬರ್ತದೆ. ಒಂದು ಈ ಪಹಲ್ಗಾಮ್ನ ನಂತರ ನಾವು ಮಾಡಿದಂಥ ಅಟ್ಯಾಕ್ನ ಸಂದರ್ಭದಲ್ಲಿ ಯಾವ ದೇಶಗಳು ಕೂಡ ನಮ್ಮ ವಿರುದ್ಧ ಮಾತನಾಡಲಿಲ್ಲ ಅನ್ನುವಂಥದ್ದು ಒಂದು ದೊಡ್ಡ ಸಾಧನೆ. ನಮ್ಮ ಪರವಾಗಿ ನಿಂತಿದ್ದಾರೆ, ಆಮೇಲಿನ ಪ್ರಶ್ನೆ. ಪರವಾಗಿ ನಿಲ್ಲಲಿಕ್ಕೆ ತುಂಬ ಸಲ ಆಗೋದಿಲ್ಲ, ಆದರೆ ನಮ್ಮ ವಿರುದ್ಧ ನಮ್ಮ ಇದನ್ನು ಮಾಡಬೇಡಿ ಅಂತ ಹೇಳುವಂಥ ಇದು ಇರಲಿಲ್ಲ. ದ್ಯಾಟ್ ಈಸ್ ಬಿಕಾಸ್ ವಿ ಆರ್ ಟೆಲ್ಲಿಂಗ್ ದಿಸ್ ಪೊಸಿಷನ್. ಹಾಗಾಗಿ ನನ್ನ ಅನುಭವ, ನನ್ನ ಭಾವನೆ ಏನು ಹೇಳಬೇಕಾದ್ರೆ ಒಂದು ಖುಷಿಯ ಭಾವನೆ. ಭಾರತವನ್ನು ಪ್ರತಿನಿಧಿಸಲಿಕ್ಕೆ ಯಾರಿಗೆ ಅವಕಾಶ ಸಿಕ್ಕಿದ್ರೂ ಅದು ಖುಷಿಯೇ. ಅದು ಕೂಡ ಇಂಥ ಸಂದಿಗ್ಧವಾದಂಥ ಪರಿಸ್ಥಿತಿಯಲ್ಲಿ ಒಬ್ಬ ಸೈನಿಕನಾಗಿದ್ದುಕೊಂಡು ತಮ್ಮ ಸೈನ್ಯದ ಕಾರ್ಯಾಚರಣೆಯನ್ನು, ತನ್ನ ಸೈನ್ಯದ ಪೊಸಿಷನನ್ನು ಇವತ್ತು ಪ್ರತಿಪಾದಿಸಲಿಕ್ಕೆ ಅವಕಾಶ ಕೊಟ್ಟಿರೋದು ಒಂದು ಪ್ರಧಾನಮಂತ್ರಿಗಳಿಗೆ ಧನ್ಯವಾದ ಹೇಳಬೇಕು, ಮತ್ತೊಂದು ತಮಗೆಲ್ಲರಿಗೂ ಧನ್ಯವಾದ ಹೇಳಬೇಕು. ಯಾಕಂದರೆ ತಾವು ಆಯ್ಕೆ ಮಾಡಿರೋ ಕಾರಣಕ್ಕೆ ನನಗೆ ಅಲ್ಲಿ ಹೋಗಿ ಮಾತನಾಡುವಂಥ ಅವಕಾಶ ಸಿಕ್ಕಿತ್ತು. ಹಾಗಾಗಿ ಖುಷಿಯ ಭಾವನೆ, ಹೆಮ್ಮೆಯ ಭಾವನೆ. ಬೇರೆನಾದರೂ ನಾ ಕೆಳಗಡೆ ಬಂದರೆ ಏನಾದರೂ ಜಾಸ್ತಿ ಪ್ರಶ್ನೆ ಕೇಳ್ತಾರೆ ನೋಡಿ. ನನಗೆ NCC ಅವ್ರದ್ದೊಂದು ಪ್ರಶ್ನೆ ಬೇಕು. NCC ಅವರು ದಾದಾ ಯಾರಿಲ್ಲ, ಯಾರು NCC ಅವ್ರು ಯಾರು ಕೇಳೋದಿಲ್ಲ. ಯಾವ ಪ್ರಶ್ನೆನೂ ಕೇಳ್ಬೋದು, ತುಂಬ ಯೋಚನೆ ಮಾಡಬೇಡಪ್ಪ. ಜೈನ್ ಸರ್, ಡಿಫೆನ್ಸ್ ಅಂದ್ಬಿಟ್ಟು ನೀವು ಪೊಲಿಟಿಕಲ್ ಯಾಕೆ ಚೂಸ್ ಮಾಡಿದ್ದು? ನಾನು ಅಲ್ಲೇ ಉತ್ತರ ಹೇಳಿಲ್ವಾ? ಭಾರತದಲ್ಲಿ 2014 ನಂತರ ಒಂದು ಮೇಜರ್ ಟ್ರಾನ್ಸ್ಫಾರ್ಮೇಷನ್ ಆಗ್ತಾಯಿತ್ತು. ನಾನು ಸೈನ್ಯ ಬಿಟ್ಟು 2012 ಕೊನೆಗೆ ವಾಪಸ್ ಮಂಗಳೂರಿಗೆ ಬಂದಿದ್ದೆ. ನನಗೆ ಈಗಲೂ ನೆನಪಿದೆ, ನಾನೊಮ್ಮೆ ಗಣೇಶ್ ಕಾರ್ಣಿಕರನ್ನು ಬೆಂಗಳೂರಿನಲ್ಲಿ ಭೇಟಿಯಾಗಿದ್ದೆ. ಆಗ ಅವ್ರು ನನ್ನ ಹತ್ರ ಕೇಳಿದರು, ಇನ್ನೇನು ಮಾಡಬೇಕಂತ ಇದೆಯಾ ಅಂತ ಸೈನ್ಯ ಬಿಟ್ಟು ವಾಪಸ್ ಬಂದ ಮೇಲೆ. ಅದಕ್ಕೆ ನಾನು ಹೇಳಿದೆ, ರಾಜಕೀಯಕ್ಕೆ ಸೇರಬೇಕಂತ ಇದ್ದೇನೆ ಅಂತ ಹೇಳಿದೆ. ಅದಕ್ಕೆ ಕಾರ್ಣಿಕರು ಹೇಳಿದರು, ಬೆಂಗಳೂರಿನಲ್ಲಿ ನಿಂತು ರಾಜಕಾರಣ ಮಾಡೋದು ಕಷ್ಟ ಆಗ್ಬೋದು, ಮಂಗಳೂರಿಗೆ ಬಂದರೆ ಒಳ್ಳೆಯದು ಅಂತ ಹೇಳಿದರು. ನಾನು ಬೆಂಗಳೂರಲ್ಲಿ ಇರುವ ಇದೆಲ್ಲ ಗೊತ್ತಿರಲಿಲ್ಲ. ಅಂದರೆ ಮಂಗಳೂರಲ್ಲಿ ಬಂದರೆ ಮಾತ್ರ ಟಿಕೆಟ್ ಸಿಗ್ತದೆ, ಬೆಂಗಳೂರಲ್ಲಿ ಅವಕಾಶಗಳು ಆಗ ನನಗೆ ಈ ಜಾತಿ, ಈ ಕ್ಯಾಲ್ಕುಲೇಷನ್ ಇದೆಲ್ಲ ಏನೂ ಗೊತ್ತಿರಲಿಲ್ಲ.
ಹಾಗಾಗಿ ನಾನು ಅಲ್ಲಿಂದ ಅವರು ಹೇಳಿದ ಕಾರಣಕ್ಕೆ ಇವತ್ತು ನಾನು ಹಾಗಾದರೆ ಎಂ ಪಿ ಆಗಬೇಕಾದ್ರೆ ಕಾರ್ಣಿಕರದೊಂದು ದೊಡ್ಡ ಪಾತ್ರ ಇದೆ. ಕಾರ್ಣಿಕರು ಮಂಗಳೂರಿಗೆ ಬರಲಿಕ್ಕೆ ಹೇಳ್ತಿಲ್ಲದಿದ್ದರೆ ನಾನು ಇಲ್ಲಿ ಬರ್ತಾನೂ ಇರಲಿಲ್ಲ, ಪ್ರಾಯಶಃ ಇಲ್ಲಿ ಎಂ ಪಿ ಆಗ್ತಿರಲಿಲ್ಲ. ಆದರೆ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಏನಂದರೆ, ಒಂದೇ ಕಾರಣ, ಈ ದೇಶದಲ್ಲಿ ಬದಲಾವಣೆ ಹೇಗೆ ಮಾಡ್ಬೋದು ಅಂತ ಕೇಳಿದೆ. ಬದಲಾವಣೆ ಮಾಡಲಿಕ್ಕೆ ನೀವು ವ್ಯವಸ್ಥೆ ಒಳಗಡೆ ಹೋಗಬೇಕು. ವ್ಯವಸ್ಥೆ ಹೊರಗೆ ನಿಂತು ಬದಲಾವಣೆ ಮಾಡೋದು ತುಂಬ ಸುಲಭ ಇಲ್ಲ. ವ್ಯವಸ್ಥೆ ಒಳಗಡೆ ಹೋಗಬೇಕು. ಪುತ್ತೂರಿನಲ್ಲಿ BJP ಸರಿ ಇಲ್ಲ ಹೇಳಿದರೆ BJP ಒಳಗಡೆ ಹೋಗಿ ಸರಿ ಮಾಡಬೇಕು. ವಿವೇಕಾನಂದ ಕಾಲೇಜಿನ ಆಡಳಿತ ಮಂಡಳಿ ಆಗೋದಿಲ್ಲ, ಆದರೆ ವಿದ್ಯಾರ್ಥಿ ಸಂಘ ಸರಿ ಇಲ್ಲ ಕೇಳಿದರೆ ಪ್ರಣಾಮ್ನ ಥರ ವಿದ್ಯಾರ್ಥಿ ಸಂಘದ ಒಳಗಡೆ ಹೋಗಿ ಅದನ್ನು ಸರಿ ಮಾಡುವ ಪ್ರಯತ್ನವನ್ನು ಮಾಡಬೇಕು. ಯಾವುದೋ ಒಂದು ದೇವಸ್ಥಾನದ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳಿದರೆ ಒಂದಾ ವ್ಯವಸ್ಥೆ ಒಳಗಡೆ ಹೋಗಬೇಕು, ಇಲ್ಲ ವ್ಯವಸ್ಥೆಯಲ್ಲಿ ಇರುವವರಿಗೆ ಹೇಳಿ ಮನದಟ್ಟು ಮಾಡಿ ಅವರನ್ನು ಕನ್ವಿನ್ಸ್ ಮಾಡಿ ಸರಿ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು. ಟಿಲ್ ದ ಟೈಮ್ ಯು ಬಿ ಪಾರ್ಟ್ ಆಫ್ ದ ಸಿಸ್ಟಮ್ ನೀವು ಯಾವುದೇ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾವುದೇ ಯೋಚನೆಗಳನ್ನು ಅನುಷ್ಠಾನ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಬಿಕಾಸ್ ನಮಗೆ ಇರುವಂಥದ್ದು ಒಂದೇ ಮಾರ್ಗ, ಪ್ರಜಾಪ್ರಭುತ್ವ ಮಾತ್ರ. ಪ್ರಜಾಪ್ರಭುತ್ವವನ್ನು ನಂಬಿ ಬದುಕ್ತಾ ಇರುವಂಥವ್ರು ನಾವು, ಸಂವಿಧಾನವನ್ನು ನಂಬಿ ಸಂವಿಧಾನದ ಆಧಾರದಲ್ಲಿ ರಾಷ್ಟ್ರ ನಿರ್ಮಾಣ ಮಾಡಲಿಕ್ಕೆ ಹೊರಟಿರುವವರು. ಹಾಗಾಗಿ ಟು ಬಿ ಪಾರ್ಟ್ ಆಫ್ ದ ಚೇಂಜ್ ಮೇಕಿಂಗ್ ಪ್ರಾಸೆಸ್ ನಾನು ರಾಜಕಾರಣಕ್ಕೆ ಬಂದಿರುವಂಥದ್ದು. BJP ಇಸ್ ಎ ನ್ಯಾಚುರಲ್ ಚಾಯ್ಸ್. BJPಯ ಬಗ್ಗೆ ಏನು ಸಂಶಯ ಇರಲಿಲ್ಲ. ನಾನು ಸೈನ್ಯಕ್ಕೆ ಸೇರುವ ಮೊದಲು ಕೂಡ ಇದೇ ಪರಿವಾರದ ಸುತ್ತಮುತ್ತ ಇದ್ದವನು ಒಂದದು. ಮತ್ತು ಸೈನಿಕನಿಗೆ ಮತ್ತು BJPಯ ಕಾರ್ಯಕರ್ತನಿಗೆ ತುಂಬ ವ್ಯತ್ಯಾಸ ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ. ಯಾಕೆಂದರೆ ಒಬ್ಬ ಸೈನಿಕ ಏನು ಯೋಚನೆ ಮಾಡ್ತಾನೆ, ನೇಷನ್ ಫಸ್ಟ್. BJP ಏನು ಯೋಚನೆ ಮಾಡ್ತದೆ, ರಾಷ್ಟ್ರ ಮೊದಲು. ಹಾಗಾಗಿ ದಿಸ್ ನಾಟ್ ಮಚ್ ಆಫ್ ಡಿಫ್ರೆನ್ಸ್ ಅದರಲ್ಲಿ. ಆ ಕಾರಣಕ್ಕೆ ನಾನು ಸೇರಿದ್ದು. ಸೊ ದ ಓನ್ಲಿ ರೀಸನ್ ಐ ಜಾಯಿನ್ ಪಾಲಿಟಿಕ್ಸ್ ಈಸ್ ಟು ಬಿ ಪಾರ್ಟ್ ಆಫ್ ದ ಚೇಂಜ್ ಮೇಕಿಂಗ್ ಪ್ರಾಸೆಸ್. ಈ ರಾಷ್ಟ್ರ ಬದಲಾಗಬೇಕು, ಒಳ್ಳೆಯದಕ್ಕೋಸ್ಕರ ಬದಲಾಗಬೇಕು, ಒಳ್ಳೆಯ ದಿಕ್ಕಿನೆಡೆಗೆ ಸಾಗಬೇಕು ಅನ್ನುವಂಥ ಒಂದು ಇದಿದೆ. ಹಾಗಾಗಿ ಆ ದಿಸೆಯಲ್ಲಿ ನಾನು ಐ ಆಮ್ ವರ್ಕಿಂಗ್ ಟುವರ್ಡ್ಸ್ ಬ್ರಿಂಗಿಂಗ್ ಇನ್ ಚೇಂಜಸ್ ಇನ್ ಪೀಪಲ್ಸ್ ಲೈಫ್, ಥ್ರೂ ಪೀಪಲ್ಸ್ ಲೈಫ್, ರಾಷ್ಟ್ರದ ಲೈಫ್ನಲ್ಲಿ. ಸೊ ದ್ಯಾಟ್ ಈಸ್ ದ ರೀಸನ್. ಸೇನೆಗೆ ಸೇರ್ತೀಯೇನೆ? ಹಾಂ, ಸೇರ್ಬೇಕಂತ ಉಂಟು. ಈಗ ಯಾವ ಕ್ಲಾಸ್? 3rd ಇಯರ್. ಎಕ್ಸಾಮ್ ಬರ್ದಿದೆಯಾ? C ಸರ್ಟಿಫಿಕೇಟ್ ಯಾಕೆ? CDSC ಬರಿಬೋದಲ್ಲ? ಡಿಗ್ರಿ ಕಂಪ್ಲೀಟ್ ಮಾಡಬೇಕಂತಿಲ್ಲ, ಫೈನಲ್ ಇಯರ್ ಡಿಗ್ರಿಯಲ್ಲಿ ಬರಿಬೇಕು. ಹಾಂ, ಫಸ್ಟ್ ಇಯರ್ ಡಿಗ್ರಿ. ಓಕೆ. ಬೇರೆ ಪ್ರಶ್ನೆ ಸರ್? ಹಾಂ ಸರ್ ನಮಸ್ತೆ, ನನ್ನ ಹೆಸರು ಚರಣ್ ರಾಜ್ ಅಂತೇಳಿ, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಪುತ್ತೂರು ಜಿಲ್ಲಾ ಸಂಚಾಲಕರಾಗಿ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದೇನೆ. ನನ್ನ ಪ್ರಶ್ನೆ ಇರುವಂಥದ್ದು ಸರ್, ಈಗ ಕಾರ್ಗಿಲ್ ವಾರ್ನಿಂದ ಹಿಡಿದು ಆಪರೇಷನ್ ಸಿಂಧೂರದವರೆಗೆ ಆಗಿರ್ಬೋದು, ಬೇರೆ ಬೇರೆ ವಾರ್ಗಳಾಗಿರ್ಬೋದು, ಇದರಲ್ಲಿ ನಮ್ಮ ಸೈನಿಕರ ತ್ಯಾಗ ಅಥವಾ ಪರಾಕ್ರಮ, ಅವರ ಧೈರ್ಯ, ಇದರಿಂದ ನಾವೀಗ ಜನ್ಜಿ ಅಂತ ಏನು ಹೇಳಿ ಕರಿತೇವೆ, ಅಂಥವರು ಇದರಿಂದ ಏನು ಕಲಿಬೇಕು. ಮತ್ತು ನಮ್ಮ ಜಿಲ್ಲೆಯ ಸೈನಿಕರು, ನಮ್ಮ ಜಿಲ್ಲೆಯ ಯುವಕರು ಇನ್ನೂ ಸೈನ್ಯಕ್ಕೆ ಸೇರಲಿಕ್ಕೆ ನೀವೊಬ್ಬ ಸೈನಿಕನ ನೆಲೆಯಲ್ಲಿ ನಿಂತು ನೀವು ಏನು ಮೋಟಿವೇಟ್ ಮಾಡ್ತೀರಾ ಅಂತ ಹೇಳಿ ಸರ್? ಜೆನ್ಸಿ ಏನು ಮಾಡ್ಬೇಕು ಹೇಳಿದ್ದು? ಅಲ್ಲ, ಇದರಿಂದ ಜನ್ಜಿ ಅಂತ ಹೇಳಿ ಈಗ ಕರಿತೇವೆ, ಅವ್ರು ಏನು ಜೆನ್ಸಿ ಅಲ್ವಾ? ಎಷ್ಟು ಏಜ್ ಎಷ್ಟು ನೀವು? ನಂದು 19. ನೀವೇನು ಕಲ್ತೀರಿ ಹೇಳಿ? ನಾನು ಜನ್ಜಿ, ಆದರೆ ಅದು ಈಗ ಅಂದರೆ ತುಂಬ ಪಾಪ್ಯುಲರ್. ನಾವು ಯುವಕರು ಅಂತ ಹೇಳಿದರೆ ಈಗ ಗೊತ್ತಾಗೋದಿಲ್ಲ. ಜನ್ಜಿ ಅಂತ ಹೇಳಿದರೆ ಯಾರು 97ರ ನಂತರ ಹುಟ್ಟಿದ್ದಾರೆ ಅವರೆಲ್ಲರೂ ಜೆನ್ಸಿ ಅಂತ ಕರೀತಾರೆ. ನಾವು ಅದನ್ನು ಒಪ್ತೇವೋ ಬಿಡ್ತೇವೋ ಗೊತ್ತಿಲ್ಲ. 97ನ ನಂತರ ಹುಟ್ಟಿರುವವರನ್ನು, 97 ಅಲ್ವಾ? 97 ನಂತರ ಹುಟ್ಟಿರುವವ್ರನ್ನ ಜೆನ್ಜಿ ಅಂತ ಕರೀತಾರೆ. ಅದಕ್ಕಿಂತ ಸ್ವಲ್ಪ ಮೊದಲು ಹುಟ್ಟಿದ ನಮ್ಮಂಥವ್ರನ್ನೆಲ್ಲ ಮಿಲೇನಿಯಲ್ಸ್ ಅಂತ ಕರೀತಾರೆ. ಇನ್ನು ಈಗ ಹುಟ್ಟಿ ಅವ್ರನ್ನ ಏನೇನು ಕೇಳ್ತಾರೆ? ಜೆನ್ ಆಲ್ಫಾ, ಜೆನ್ ಬೀಟಾ, ಜೆನ್ ಆಲ್ಫಾ. ಬೀಟಾ ರೆಡಿ ಆಗಲಿಲ್ಲ, ಇನ್ನು ಬರಬೇಕು. ಸೊ ಯು ಆರ್ ಆಲ್ಸೋ ಜೆನ್ಜಿ. ಯಾರೋ 4 ಜನ ಕೂತ್ಕೊಂಡು ಅವರೇ ಜೆನ್ಜಿ ಅಂತ ಹೇಳಿದ್ರೆ ಆಗಲ್ಲಪ್ಪ. ನೀವು ಇಫ್ ಯು ಸೆಟ್ ದ ರೂಲ್ಸ್, 97 ನಂತರ ಹುಟ್ಟಿದವರು ಜೆನ್ಜಿ ಅಂತ ಹೇಳಿದರೆ ಇಲ್ಲಿ ಎಷ್ಟು ಜನ 97 ನಂತರ ಹುಟ್ಟಿದವರು ಇದ್ದಾರೆ? ಒಮ್ಮೆ ಕೈ ಎತ್ತಿ.
97 ನಂತರ ಹುಟ್ಟಿದವರು ಎಷ್ಟು ಜನ ಇದ್ದಾರೆ? ಸೊ ಇಷ್ಟು ಜನ್ಸಿ ಇದ್ದಾರೆ. ಇವರು ಅದರಿಂದ ಅಂದರೆ ಆ ವಾರ್ಗಳಿಂದ ಇವರು ಏನು ಕಲಿಬೇಕು, ನಮ್ಮಂಥವ್ರು ಏನು ಅದರಿಂದ ಕಲಿಬೇಕು, ಮತ್ತು ನಮ್ಮ ಜಿಲ್ಲೆಯ ಸೈನಿಕರು, ನಮ್ಮ ಜಿಲ್ಲೆಯ ಯುವಕರು ಇನ್ನೂ ಸೈನ್ಯಕ್ಕೆ ಸೇರಬೇಕಾದ್ರೆ ಏನು ಮೋಟಿವೇಟ್ ಮಾಡ್ತೀರಾ? ಅಂದರೆ ನಮ್ಮ ಜಿಲ್ಲೆಯಲ್ಲಿ ಈಗ ನಾವೇನು ಕಲಿಬೇಕಂದ್ರೆ ಒಂದೇ ಕಲಿಬೇಕಪ್ಪ. ಯಾರೋ ಒಬ್ಬ ವ್ಯಕ್ತಿ, ಒಬ್ಬ ಸೈನಿಕ ತನ್ನ ಸರ್ವೋಚ್ಚ ಬಲಿದಾನ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ ಅಂತ ಒಂದು ಭಾವವನ್ನು ಇಟ್ಕೊಂಡು ಅಲ್ಲಿ ಹೋಗಬೇಕಾದ್ರೆ ಬೇರೇನೂ ಮಾಡದಿದ್ರು ಅದಕ್ಕೆ ಕನಿಷ್ಠ ಗೌರವ ಕೊಡುವಂಥದ್ದನ್ನು ಮಾಡಬೇಕು ನಾವು. ವಿ ಶುಡ್ ರೆಸ್ಪೆಕ್ಟ್ ದಟ್ ಸ್ಯಾಕ್ರಿಫೈಸ್. 527 ಜನ ಯಾರು ಕಾರ್ಗಿಲ್ ಯುದ್ಧದಲ್ಲಿ ತಮ್ಮ ಜೀವನವನ್ನು ಬಲಿದಾನ ಮಾಡಿದ್ರ, ಅವರ ಒಬ್ಬರು ಬೆನ್ನಿಗೆ ಒಂದು ಗುಂಡಿಲ್ಲ. ಇಟ್ ಈಸ್ ನಾಟ್, ಐ ಆಮ್ ನಾಟ್ ಟ್ರೈಂಗ್ ಟು ಡ್ಯಾಮಟೈಸ್ ದ ಸಿಚುವೇಶನ್. ನನಗೇನು ಆ ರೀತಿ ಮಾತನಾಡುವಂಥ ಹವ್ಯಾಸವೂ ಇಲ್ಲ. ಬಟ್ ಆ 527 ಜನರ ಎಲ್ರಿಗೂ ಗುಂಡು ತಾಗಿರೋದಲ್ಲಿ ಕೇಳಿದರೆ ಎದುರಿಗೆ, ದ್ಯಾಟ್ ಇಟ್ ಸೆಲ್ಫ್ ಇಸ್ ಅ ಪ್ರೂಫ್. ಅಂದರೆ ಯಾರು ಹೆದರಿ ಒಂದು ಬೆನ್ನು ತೋರಿಸ್ಲಿಲ್ಲ ಒಮ್ಮೆಗೂ ಅಂತ. ಅಲ್ಲ ಪಟಕಿ ದಕ್ಕನಲ್ಲಿ ಅವ್ರು ಇಂಚ ಅನ್ಬೋದ ಮಾಡ್ತೇವೆ ಅಲ್ವಾ? ನ್ಯಾಚುರಲ್ ಇನ್ಸ್ಟಿಂಕ್ಟ್ ಈಸ್ ವಾಟ್? ನ್ಯಾಚುರಲ್ ಇನ್ಸ್ಟಿಂಕ್ಟ್ ಈಸ್ ಟು ಕವರ್ ಯುವರ್ ಫೇಸ್ ಫಸ್ಟ್, ಆಮೇಲೆ ಒಂದು ಸ್ವಲ್ಪ ಹೀಗೆ ತೋರಿಸೋದು. ಹಾಗಾಗಿ ಸೈನಿಕರು ಅದನ್ನು ಮಾಡಲಿಲ್ಲ. ದ್ಯಾಟ್ ಇಟ್ ಸೆಲ್ಫ್ ಈಸ್ ವಾಟ್ ವಿ ಶುಡ್ ಟೇಕ್ ಪ್ರೈಡ್ ಇನ್. ಪ್ರತಿಯೊಬ್ಬರೂ ಕೂಡ ತಮ್ಮ ಎದೆಯನ್ನು ಕೊಟ್ಟಿದ್ದಾರೆ. ಸೊ ಜೆನ್ಜಿಗಳಿರಲಿ, ಜೆನ್ ಆಲ್ಫಾ ಇರಲಿ, ನಾನು ಮೊನ್ನೆ ಹೇಳಿದೆ, ಜೆನ್ಜಿ ಇರಲಿ, ಜೆನ್ ಆಲ್ಫಾ ಇರಲಿ, ಮಿಲೇನಿಯಲ್ಸ್ ಇರಲಿ, ಯಾರೇ ಇರಲಿ, ನಾವು ಇವತ್ತು ನಮ್ಮ ಕನಸುಗಳನ್ನು ನನಸು ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರಬೇಕಾದ್ರೆ, ಇಫ್ ಯು ಆರ್ ಲಿವಿಂಗ್ ಪೀಸ್ಫುಲಿ, ಇಫ್ ಯು ಆರ್ ಸ್ಲೀಪಿಂಗ್ ಪೀಸ್ಫುಲಿ, ಇಫ್ ಯು ಆರ್ ಥಿಂಕಿಂಗ್ ಪೀಸ್ಫುಲಿ, ಆ್ಯಂಡ್ ನಾವೊಂದು ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕಾಗಿದ್ದರೆ ಆ ರೀತಿಯ ಸೈನಿಕರ ಕಾರಣಕ್ಕೆ ಕಾರಣ ಆಗಿದೆ. ಹಾಗಾಗಿ ಸೈನಿಕರ ಬಗೆಗಿನ ಭಾವನೆ, ಸೈನ್ಯದ ಬಗೆಗಿನ ಭಾವನೆ ಅದು ಯೂನಿವರ್ಸಲ್ ಇರಬೇಕು. ಅದು ಜೆನ್ಜಿ, ಜೆನ್ ಆಲ್ಫಾ, ಮಿಲೇನಿಯಲ್ಸ್, ಹಿರಿಯರು, ಕಿರಿಯರು, ಇನ್ನು ಮುಂದೆ ಬರುವ ಜನ್ ಬೀಟಾ ಯಾವುದು ಇದೆ ಅದು ಕೂಡ ಇಟ್ ಶುಡ್ ಬಿ ಯೂನಿವರ್ಸಲ್ ಫೀಲಿಂಗ್. ಗೌರವ, ರೆಸ್ಪೆಕ್ಟ್, ಅದಕ್ಕೋಸ್ಕರ ನಮನ, ಅವರ ಬಗ್ಗೆ ಒಂದು ಶ್ರದ್ಧೆಯ ಭಾವ ಇದೇ ಇರಬೇಕಾಗಿರುವಂಥದ್ದು. ನಿಮ್ಗೆ ಕೇಳಿದಂಥ ಎರಡನೇ ಪ್ರಶ್ನೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೈನ್ಯಕ್ಕೆ ಸೇರಲಿಕ್ಕೆ ಏನು ಮಾಡಬೇಕಂತ. ಸೈನ್ಯಕ್ಕೆ ಸೇರಲಿಕ್ಕೆ ಒಂದು ನಮ್ಮ ಈ ಭಾಗದಲ್ಲಿ ಎಕ್ಸಾಕ್ಟ್ ರೀಸನ್ ನನಗೆ ಗೊತ್ತಿಲ್ಲ ಯಾಕೆ ಸೇರ್ತಾ ಇಲ್ಲ ಅಂತ. ಮಾಹಿತಿಯ ಕೊರತೆಯ ಕಾರಣಕ್ಕೋ ಅಥವಾ ಬೇರೆ ಅವಕಾಶಗಳು ಜಾಸ್ತಿ ಸಿಗ್ತದೆ. ಸೊ ದೆರ್ ಇಸ್ ಅ ಟ್ರೆಡಿಷನ್ ಏನು ಡೆವಲಪ್ ಆಗ್ತದೆ ಅಂದರೆ, ನಿಮ್ಮ ಮನೆಯಲ್ಲಿ ತಂದೆ ಇಂಜಿನಿಯರ್ ಆದರೆ ನಾನು ಇಂಜಿನಿಯರ್ ಆಗುವಂಥ ಒಂದು ಫೀಲಿಂಗ್ ಬಂದುಬಿಡ್ತದೆ. ಮನೆಯಲ್ಲಿ ಯಾರೋ ಒಬ್ಬರು ಮಾಸ್ಟರ್ ಆದರೆ ನಾವು ಮಾಸ್ಟರ್ ಆಗುವಂಥ ಟೆಂಡೆನ್ಸಿ ಜಾಸ್ತಿ ಇರ್ತದೆ. ಇನ್ನೊಬ್ಬ ಯಾರೋ ಡಾಕ್ಟರ್ ಆದರೆ ನಾವು ಡಾಕ್ಟರ್ ಆಗುವ ಅನ್ನುವಂಥ ಫೀಲಿಂಗ್ ಬರ್ತದೆ. ಈ ಭಾಗದಲ್ಲಿ ತುಂಬ ಜನ ಸೈನ್ಯಕ್ಕೆ ಸೇರುವಂಥ ಒಂದು ಪ್ಯಾಟರ್ನ್ ಇರಲಿಲ್ಲ. ಇವತ್ತು ಸೇರ್ತಾ ಇದ್ದಾರೆ. ನಾನು ಸೈನ್ಯಕ್ಕೆ ಸೇರುವಂಥ ಸಂದರ್ಭದಲ್ಲಿ ನಾನು CDSC ಬರೆದು ಸೇರಿದ್ದೆ. ನಾನು NCCಯಲ್ಲಿದ್ದೆ. NCC C ಸರ್ಟಿಫಿಕೇಟ್ ಇತ್ತು, ಆದರೂ ಕೂಡ CDSC ಬರೆದು ನಾನು NCC ಆರ್ಮಿಗೆ ಸೇರಿದ್ದೆ. ನನ್ನ ಇಡೀ ಬ್ಯಾಚ್ನಲ್ಲಿ 240 ಜನ ನಾವು ಪಾಸ್ಔಟ್ ಆಗಿದ್ವಿ. ಅದರಲ್ಲಿ ನಾನು ಒಬ್ಬನೇ ಇದ್ದಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯಿಂದ, ಬೇರೆ ಯಾರೂ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಂದಿರಲಿಲ್ಲ. ಬಟ್ ಇವತ್ತು ಬದಲಾಗ್ತಾ ಇದೆ. ಇವತ್ತು ಥಿಂಗ್ಸ್ ಆರ್ ಚೇಂಜಿಂಗ್. ಮಾಹಿತಿ ಇದೆ, ಒಂದು ಪರಂಪರೆಯು ಸ್ಲೋಲಿ ನಿರ್ಮಾಣ ಆಗ್ತಾ ಇದೆ. ಇಟ್ ಈಸ್ ಸ್ಲೋ ಆ್ಯಂಡ್ ಸ್ಟಡಿ. ಹಾಗಾಗಿ ನನ್ನ ವಿನಂತಿ NCCಯ ಕೆಡೆಟ್ಸ್ಗಳು ಏನು ಮಾಡಬೇಕಂದ್ರೆ, ನೀವು ಹೇಗೂ ಸೇರಬೇಕು. ಫಸ್ಟ್ ಸ್ಟೆಪ್ ನೀವು ಸೇರೋದು ಮಾತ್ರ ಅಲ್ಲ. NCCಯ ಯಾರು ಸೀನಿಯರ್ ಅಂಡರ್ ಆಫೀಸರ್ ಯಾರು ಇಲ್ಲಿ? ಸೀನಿಯರ್ ಅಂಡರ್ ಆಫೀಸರ್ ಇಲ್ಲ. ಅದ್ಯಾಕೆ? ಹಾಂ, ಯಾರು ಸೀನಿಯರ್ ಅಂಡರ್ ಆಫೀಸರ್ ಅಥವಾ ಸೀನಿಯರ್ ಇರ್ತಾರೆ, NCC ಏನು ಇರ್ತಾರೆ, ನೀವೊಂದು ಆಡಳಿತ ಮಂಡಳಿ ಒಂದು ಮಾಡಬೇಕು. ಅವರಿಗೆ 1 ಗಂಟೆ ಸಮಯ ಕೊಡಬೇಕು. ಅವರು ಪ್ರತಿ ಕ್ಲಾಸ್ನಲ್ಲಿ ಹೋಗಿ ಆರ್ಮಿಗೆ ಹೇಗೆ ಸೇರೋದನ್ನುವಂಥದ್ದನ್ನು ಅವರೇ ತಿಳಿ ಹೇಳಬೇಕು. ಮತ್ತು ರೈಟ್ ಟೈಮಲ್ಲಿ ತಿಳಿ ಹೇಳಬೇಕು. ಎಕ್ಸಾಮ್ ಮುಗಿದ ಮೇಲೆ ಅಲ್ಲ. ವರ್ಷಕ್ಕೆ 2 ಸಲ CDSC ಆಗ್ತದೆ. 2 ಸಲ CDSC ಆಗ್ತದೆ. ಆ CDSC ಎಕ್ಸಾಮ್ ಆಗೋದು ಯಾವಾಗ ಅಂತ ಇದ್ದರೆ, ಸೆಕೆಂಡ್ ಇಯರ್ ಡಿಗ್ರಿಗಳ ಮಕ್ಕಳಿಗೆ ಹೋಗಿ ಅದನ್ನು ತಿಳಿಸುವಂಥ ಕೆಲಸವನ್ನು ಮಾಡಬೇಕು. ಟೆಕ್ನಿಕಲ್ ಕಾಲೇಜ್ಗಳಿಗೆ ಇವತ್ತು ಟೆಕ್ನಿಕಲ್ ಎಂಟ್ರಿ ಇದೆ. ಹಾಗಾಗಿ ಯಾವುದೆಲ್ಲ ಎಂಟ್ರೀಸ್ ಇದೆ ಅನ್ನುವಂಥದ್ದನ್ನು NCCಯ ಏನು ಅವರಿಗೆ ಎಲ್ಲ ಮಾಹಿತಿಗಳು ಇರ್ತದೆ. ಹಾಗಾಗಿ ಒಂದು ಕಾಲೇಜ್ ಕಡೆಯಿಂದ ಒಂದು ಆ ರೀತಿಯ ವ್ಯವಸ್ಥೆಯನ್ನು ಮಾಡಿದರೆ ಅಟ್ಲೀಸ್ಟ್ ದೇ ವಿಲ್ ಬಿ ಇನ್ಫಾರ್ಮ್ಡ್. ಸೊ ನಾವು ಅಷ್ಟೇ ಪ್ರಯತ್ನವನ್ನು ಸದ್ಯಕ್ಕೆ ಮಾಡ್ಬೋದು. ಮೋಟಿವೇಟ್ ಇದಕ್ಕಿಂತ ಜಾಸ್ತಿ ಮೋಟಿವೇಶನ್ ಏನು ಕೊಡು. ಸೊ ಇಟ್ ವಿಲ್ ಹ್ಯಾಪನ್ 1 by 1. ಬೇರೆ ಸರ್
ಸರ್ ಹಾಂ, ನಮಸ್ತೆ ಸರ್, ನನ್ನ ಹೆಸರು ಅನರ್ಘ್ಯ ಅಂತ, BSc ಇಂದ ಪ್ರಶ್ನೆ ಏನು ಕೇಳ್ತೀನಿ. ಹೆಸರು? ಅನರ್ಘ್ಯ. ಅನರ್ಘ್ಯ ರತ್ನ. ಸರ್, ನನ್ನದು 2 ಪ್ರಶ್ನೆಗಳಿವೆ. ಮೊದಲನೇದಾಗಿ, ಸೈನಿಕರು ತುಂಬ ಕಷ್ಟಪಟ್ಟು ತಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟು ಹೋರಾಡಿ ಯುದ್ಧವನ್ನು ಗೆಲ್ತಾರೆ. ಆ ಗೆದ್ದ ಯುದ್ಧವನ್ನು ರಾಜಕಾರಣಿಗಳು ಅವರ ಟೇಬಲ್ ಮೇಲೆ ಸೋಲ್ತಾರೆ. ಸೊ ಅಂದರೆ ಇದು ಅದರ ಒಂದು ಉದಾಹರಣೆಯಲ್ಲಿ ಸೋತ ಉದಾಹರಣೆ. ಒಂದು ತಾಷ್ಕೆಂಟ್ ಹೋಗಿ ಸೋತ್ವಿ ಅಲ್ಲ ಸರ್. ಈಗ ಹಾಗೆ ನೀವು ಇದ್ರಿ ಆ್ಯಂಡ್ ಈಗ ರಾಜಕಾರಣಕ್ಕೆ ಬಂದಿದ್ದೀರಿ. ಎರಡು ವಿಷಯ ಎರಡರಲ್ಲೂ ಇರುವ ಕಾರಣ ಇದರ ಬಗ್ಗೆ ನೀವು ಎಂಥ ಅಭಿಪ್ರಾಯ ಹೇಳ್ತೀರಿ ಸರ್? ಸೈನಿಕರ ನೋವು ಹಾಗೂ ರಾಜಕೀಯದ ಎಂಥ ಡಿಸಿಷನ್? ಅಲ್ಲ, ಸಿಂಪಲ್ ಪಾಯಿಂಟ್. ಅದರಲ್ಲಿ ಏನು ನನ್ನ ಅಭಿಪ್ರಾಯ ಏನು ಹೇಳಲಿಕ್ಕಿಲ್ಲ. ಒಂದು ರಾಷ್ಟ್ರವಾಗಿ ನಾವು ಟೇಬಲಲ್ಲೂ ಸೋಲ್ಬಾರ್ದು, ಯುದ್ಧ ಭೂಮಿಯಲ್ಲೂ ಸೋಲ್ಬಾರ್ದು. ಅದಕ್ಕಿಂತ ಭಿನ್ನ ಅಭಿಪ್ರಾಯ ಏನಾದರೂ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಯು ಕೆನಾಟ್ ಗಿವ್. ದಟ್ ಈಸ್ ಓನ್ಲಿ ಒಪಿನಿಯನ್. ಅದೊಂದೇ ಒಪಿನಿಯನ್ ಕೊಡೋದು. ಯಾಕೆ ಸೋತರು ಅನ್ನುವಂಥದ್ದಕ್ಕೆ ಐ ಡು ನಾಟ್ ಹ್ಯಾವ್ ದ ರೀಸನ್. ಸೋತ ಉದಾಹರಣೆಗಳು ಹಲವಾರಿದೆ, ಅದನ್ನು ಹೇಳಲಿಕ್ಕೂ ನಾನು ಹೋಗೋದಿಲ್ಲ. ಅದು ಕೂಡ ನಿಮಗೆ ಗೊತ್ತಿದೆ. ಸೋಲ್ಬಾರ್ದು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ನಾನು ಆ ಹಂತಕ್ಕೆ ಹೋಗಿಲ್ಲ. ಈಗ ಹಂತಕ್ಕೆ ಹೋಗುವಾಗ ಸೋಲದಿರುವಂಥ ಎಲ್ಲ ಪ್ರಯತ್ನವನ್ನು ಮಾಡ್ತೇನೆ. ಓಕೆ ಸರ್. ಇನ್ನೊಂದು ಪ್ರಶ್ನೆ ಎಂತ ಅಂದರೆ, ಈಗ ದೇಶದಲ್ಲಿ ಒಂದು ದೊಡ್ಡ ಹೋರಾಟ ಏನಾಯಿತು, CJP ಅಂತ ಏನೊಂದು ಉದ್ಭವವಾಯಿತು. ಏನದು CJP ಅಂದರೆ? ಕಾಕ್ರೋಚ್ ಜನತಾ ಪಾರ್ಟಿ. ಈಗ ಅವರೊಂದು ದೊಡ್ಡ ಹೋರಾಟ ಮಾಡಿ ನೀಟ್ ಪೇಪರ್ ಸೋರಿಕೆಯ ವಿಷಯದಲ್ಲಿ ಮಾನ್ಯ ಧರ್ಮೇಂದ್ರ ಪಾಲ್ ಇವರು ರಾಜೀನಾಮೆ ಕೊಡಬೇಕಾಗಿಯೂ ಬಂತು. ಇಂಥ ಬದಲಾವಣೆಗಳು ನಡೀತಾ ಇದೆಯೋ ಇದು ಒಳ್ಳೇದಾಗ್ತಾ ಉಂಟು ಅಂತ ಹೇಳ್ತೀರಾ, ಅಥವಾ ನಮ್ಮ ಯುವಶಕ್ತಿ ಏನಿದೆಯೋ ಇದನ್ನು ದಾರಿ ತಪ್ಪಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ ಅಂತ ನೀವು ಹೇಳ್ತೀರಾ? ನಿಮ್ಮ ಅಭಿಪ್ರಾಯ ಏನು? ನನ್ನ ಅಭಿಪ್ರಾಯ, ಪ್ರಧಾನಮಂತ್ರಿಗಳ ಅಭಿಪ್ರಾಯ ಏನಿದೆ ಅದೇ ಅಭಿಪ್ರಾಯ. ಪ್ರಧಾನಮಂತ್ರಿಗಳು ವೆರಿ ಕ್ಲಿಯರ್ ಆಗಿ ಇದರ ಬಗ್ಗೆ ಹೇಳಿದ್ದಾರೆ. ನೀಟ್ ಇಶ್ಯೂ ಒಂದು ಸಮಸ್ಯೆ ಕೇಳಿದರೆ ಖಂಡಿತವಾಗಿಯೂ ಸಮಸ್ಯೆ. ನೀಟ್ ಪೇಪರ್ ಲೀಕ್ ಆಗಬಾರ್ದಿತ್ತು, ಅದರಲ್ಲಿ 2 ಪ್ರಶ್ನೆ ಇಲ್ಲ. ಅದನ್ನು ಯಾರೂ ಸಮರ್ಥಿಸ್ತಾನೂ ಇಲ್ಲ. ನಮ್ಮಲ್ಲಿ ಒಂದು ಎಜುಕೇಷನ್ ಸಿಸ್ಟಮ್ ಅಥವಾ ಒಂದು ಎಕ್ಸಾಮಿನೇಷನ್ ಸಿಸ್ಟಮ್ ಫುಲ್ ಪ್ರೂಫ್ ಆಗಿ ಇರಬೇಕು ಅನ್ನುವಂಥದ್ದು ಎಲ್ಲರ ಅಪೇಕ್ಷೆ. ಅದರಲ್ಲಿ 2 ಪ್ರಶ್ನೆ ಇಲ್ಲ. ಸಮಸ್ಯೆ ಆಯಿತು. ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಆ ಸಮಸ್ಯೆಗೆ ಉತ್ತರವನ್ನು ಹುಡುಕುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಸರ್ಕಾರ ಮಾಡಿದೆ. ಸೊ ಯಾರೋ ಅದು CJP ಇರಲಿ, ಒಂದು ಯುವಕರಿರಲಿ, ವಿದ್ಯಾರ್ಥಿಗಳಿದ್ದರೆ ಅದರ ಬಗ್ಗೆ ವಾಯ್ಸ್ ಎತ್ತಿದರೆ, ನಮ್ಮ ಸರ್ಕಾರ ಅದರ ಬಗ್ಗೆ ಸೆನ್ಸಿಟಿವ್ ಇದೆ ಅನ್ನುವಂಥದ್ದನ್ನು ಪ್ರಧಾನಮಂತ್ರಿಗಳು ಯಾವತ್ತೂ ಹೇಳಿದ್ದಾರೆ. ಅವರು ಯಾವ ಹಂತಕ್ಕೆ ಹೋಗಿ ಹೇಳಿದ್ದಾರೆ ಅಂದರೆ, ನಿನ್ನೆ ಅವರ ವಿಡಿಯೋದಲ್ಲಿ ಅವರು ಹೇಳಿದರು, ನನಗೆ ಯಾರಾದರೂ ಬೈದರೆ ನನಗೇನು ಸಮಸ್ಯೆ ಇಲ್ಲ. ಬೈದವರು ಅವರ ಆ್ಯಂಗರ್ ಏನಿದೆಯಾ, ಆ್ಯಂಗರ್ ಈಸ್ ನ್ಯಾಚುರಲ್ ಅಂತ ಹೇಳಿದ್ದಾರೆ. ಇವತ್ತು ಬಾಲಗಂಗಾಧರ ತಿಲಕರ ಪುಣ್ಯತಿಥಿ. ಇವತ್ತು ಬಾಲಗಂಗಾಧರ ತಿಲಕರ ಕೋಪ ಯಾವುದಕ್ಕೆ ಉಪಯೋಗ ಆಯಿತು ಅಂತ ಹೇಳಿದರೆ, ಸ್ವಾತಂತ್ರ್ಯ ಪಡೀಲಿಕ್ಕೆ ಉಪಯೋಗ ಆಯಿತು. ನಮ್ಮ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಏನು ಹೇಳ್ತಾರೆ, ಅವರು ಟೈಗರ್ ಹಿಲ್ಸ್ನಲ್ಲಿ ಹೋಗಿ ಯುದ್ಧವನ್ನು ಮಾಡಿ ಟೈಗರ್ ಹಿಲ್ಸ್ನಲ್ಲಿ ಅವರಿಗೆ ಪರಮವೀರ್ ಚಕ್ರ ಸಿಕ್ಕಿತ್ತು. ಅವರೊಂದು ಹಿ ವಾಸ್ ದಟ್ ಆ್ಯಂಗ್ರಿ ಯಂಗ್ ಮ್ಯಾನ್ ಅಂತ ಹೇಳ್ತಾ ಇದ್ರು ಅವರ ಬೆಟಾಲಿಯನ್ನವ್ರ ಹತ್ರ ಮಾತನಾಡಿದ್ದು. ಬಟ್ ಇಸ್ ಆ್ಯಂಗರ್ ವಾಸ್ ಯೂಸ್ಡ್ ಇನ್ ದಿಸ್ ಫಾರ್ಮ್ಯಾಟ್. ಹಾಗಾಗಿ ಏನು ಆ ಕೋಪ ಇದೆಯಾ, ಆ ಆಕ್ರೋಶ ಇದೆಯಾ, ನಾನು ಆಗಲೇ ಹೇಳಿದಾಗೆ ವ್ಯವಸ್ಥೆಯ ಬದಲಾವಣೆಯನ್ನು ಅಪೇಕ್ಷೆ ಪಡುವಂಥದ್ದು ತಪ್ಪಲ್ಲ. ವ್ಯವಸ್ಥೆಯಲ್ಲಿ ತಪ್ಪಾದಾಗ ಅದು ತಪ್ಪು ಅಂತ ಹೇಳೋದು ತಪ್ಪಲ್ಲ. ಆದರೆ ಒಂದು ಇನ್ಸ್ಟಿಟ್ಯೂಷನನ್ನು, ವ್ಯವಸ್ಥೆಗಳನ್ನು, ಸಿಸ್ಟಮ್ಗಳನ್ನು ಯಾರು ಕಷ್ಟಪಟ್ಟು ಬಿಲ್ಡ್ ಮಾಡಿರ್ತಾರೆ ಅದನ್ನು ಒಮ್ಮೆಲೆ ಬುಡಮೇಲು ಮಾಡುವಂಥ ಪ್ರಯತ್ನವನ್ನು ಯಾರೂ ಮಾಡಲಿಕ್ಕೆ ಹೋಗಬಾರ್ದು. ಸೊ ನಾವು ಭಾರಿ ಅದರ ಬಗ್ಗೆ ಡೆಸ್ಪ್ರೇಟ್ ಆಗುವಂಥ ಅವಶ್ಯಕತೆಯೂ ಕೂಡ ಇಲ್ಲ. ಇದೊಂದು ಪ್ರಜಾಪ್ರಭುತ್ವ ರಾಷ್ಟ್ರ. ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಕ್ರಿಟಿಸೈಸ್ ಮಾಡೋದು, ಹೋರಾಟ ಮಾಡೋದು, ಡೆಮೊಕ್ರ್ಯಾಟಿಕ್ ಆಗಿ ಪ್ರತಿಭಟನೆಗಳನ್ನು ಸಲ್ಲಿಸುವಂಥದ್ದು, ಇದೆಲ್ಲ ಅವರಿಗಿರುವಂಥ ಹಕ್ಕು. ಹಾಗಾಗಿ ಸರ್ಕಾರ ಸೆನ್ಸಿಟಿವ್ ಇದೆ ಅನ್ನುವ ಕಾರಣಕ್ಕೆ ಇದಕ್ಕೆ ರೆಸ್ಪಾಂಡ್ ಮಾಡಿ ಅದಕ್ಕೆ ಏನೆಲ್ಲ ಬದಲಾವಣೆಗಳನ್ನು ತರಬೇಕು ಅದನ್ನು ತರ್ತಾ ಇದೆ. ಬಟ್ ಒಂದು, ಇದೆಲ್ಲ ಹ್ಯೂಮನ್ ವ್ಯಾಲ್ಯೂಸ್, ನಮ್ಮ ಮನುಷ್ಯನ ವ್ಯಾಲ್ಯೂಸ್ ಎಲ್ಲಿವರೆಗೆ ಬದಲಾವಣೆ ಆಗೋದಿಲ್ವ ಅಲ್ಲಿಯವರೆಗೆ ಪೇಪರ್ ಲೀಕ್ನಂಥ ಸಮಸ್ಯೆಗಳು ಇದ್ದೇ ಇರ್ತದೆ. ಸೊ ಅದನ್ನು ಸರಿ ಮಾಡಲಿಕ್ಕೆ ನಮಗಿರುವಂಥ ವ್ಯವಸ್ಥೆಯನ್ನು ಒಂದು ಸ್ಟ್ರಾಂಗ್ ಆದಂಥ ಎಕ್ಸಾಮಿನೇಷನ್ ಸಿಸ್ಟಮನ್ನು ಬಿಲ್ಡ್ ಮಾಡುವಂಥದ್ದು, ಅದಕ್ಕೆ ಟೆಕ್ನಾಲಜಿಯನ್ನು ಎಷ್ಟು ಲಿಂಕ್ ಮಾಡಲಿಕ್ಕಾಗ್ತದೆ ಅಷ್ಟು ಲಿಂಕ್ ಮಾಡುವಂಥದ್ದು. ಅದರ ನಂತರವೂ ಯಾರಾದರೂ ಮಾಡಿದರೆ ಅವರಿಗೆ ಬೇಕಾದಂಥ ಕಠಿಣವಾದ ಕಾನೂನನ್ನು ತರುವಂಥದ್ದು, ವಿಚ್ ವಿ ಹ್ಯಾವ್ ಆಲ್ರೆಡಿ ಬಾಟ್ ಇಟ್. ಕಾನೂನಿನ ಆಧಾರದಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಆದಷ್ಟು ಬೇಗ ಶಿಕ್ಷೆ ಆಗಲಿಕ್ಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಬೇಕು, ಅದನ್ನು ಕೂಡ ನಮ್ಮ ಸರ್ಕಾರ ಮಾಡಿದೆ. ಸೊ ಕಾಂಪ್ರಹೆನ್ಸಿವ್
ಯೋಚನೆ ಮಾಡಿ ಈ ಎಕ್ಸಾಮಿನೇಷನ್ ಸಿಸ್ಟಮನ್ನು ಇನ್ನಷ್ಟು ಬಲಗೊಳಿಸೋದು ಹೇಗೆ, ಫುಲ್ ಪ್ರೂಫ್ ಮಾಡೋದು ಹೇಗೆ, ಲೀಕ್ ಆಗದಂತೆ ತಡೆಯೋದು ಹೇಗೆ ಅನ್ನುವಂಥ ದೃಷ್ಟಿಯಿಂದ ಒಂದು ಹೈ ಪವರ್ಡ್ ಕಮಿಟಿಯನ್ನು ಕೂಡ ನಂದನ್ ನಿಲೇಕಣಿ ನೇತೃತ್ವದಲ್ಲಿ ಮಾಡಿದ್ದಾರೆ. ಹಾಗಾಗಿ ನೀಟ್ ಸ್ಪೆಸಿಫಿಕ್ ಆಗಿ ಏನೆಲ್ಲ ಮಾಡಬೇಕು ಅದೆಲ್ಲವನ್ನು ಸರ್ಕಾರ ಮಾಡಿದೆ ಮತ್ತು ಅದಕ್ಕೆ ಸರ್ಕಾರ ಕಮಿಟೆಡ್ ಆಗಿದೆ. ದಿಕ್ಕು ತಪ್ಪಿಸುವವರು, ಯಾರ್ದೋ ಇಶ್ಯೂ ಅಲ್ಲಿ ವ್ಯವಸ್ಥೆಯ ಮೇಲೆ ನಂಬಿಕೆ ಇಲ್ಲದವರು, ರಾಷ್ಟ್ರದ ಬಗ್ಗೆ ಅಭಿಮಾನ ಇಲ್ಲದವರು, ರಾಷ್ಟ್ರ ವಿರೋಧಿಗಳು ಸಹಜವಾಗಿ ಎಲ್ಲ ಕಡೆ ನುಗ್ಲಿಕ್ಕೆ ನೋಡ್ತಾರೆ. ವಿ ಶುಡ್ ಬಿ ಕಾಷಿಯಸ್ ಆ್ಯಂಡ್ ಕೇರ್ಫುಲ್ ಅಷ್ಟೇ. ಸರ್ ನಾನು ಅಲ್ಲಿ ಮಾತಾಡಿದ್ದು ಅಲ್ಲಿ ಕೇಳ್ತದ? ಕೇಳೋದಿಲ್ಲ. ಸರ್ ನಮಸ್ತೆ. ಈಗ ದಕ್ಷಿಣ ಕನ್ನಡ ಈಗ ಎಜುಕೇಷನಲ್ಲಿ ತುಂಬ ಮುಂದೆ ಇದೆ ಸರ್. ಆದ್ದರಿಂದ ನಾವೀಗ ಕೆಲಸಕ್ಕೆ ಹೋಗ್ಬೇಕಾದ್ರೆ ಬೆಂಗಳೂರಿಗೆ ಅಥವಾ ಮುಂಬೈಗೆ ಹಾಗೆಲ್ಲ ಹೋಗಬೇಕು ನಮಗೆ ಬೇಕಾದ ಕೆಲಸಕ್ಕೆ. ನಿಮ್ಮದು ಈಗ ವಿಕಸಿತ ಭಾರತ ಅಂತ ಇರೋದ್ರಿಂದ ವಿಕಸಿತ ಮಂಗಳೂರು ಅಂತ ಮಾಡುವಂಥ ಕಾನ್ಸೆಪ್ಟ್ ಇದೆಯಾ ಅಂತ ಕೇಳೋದು. ವಿಕಸಿತ ದಕ್ಷಿಣ ಕನ್ನಡ, ದಕ್ಷಿಣ ಕನ್ನಡ ಕಾನ್ಸೆಪ್ಟ್ ಇದೆಯಾ ಅಂತ. ಕಾನ್ಸೆಪ್ಟ್ ಇದೆ ಅಲ್ಲ, ವಿಕಸಿತ ದಕ್ಷಿಣ ಕನ್ನಡ ಮಾಡಬೇಕು, ನಮ್ಮೂರಿನ ಜನರು ಹೊರಗಡೆ ಹೋಗಬಾರ್ದು, ನಮ್ಮೂರಿನ ಜನರು ಇಲ್ಲೇ ಉದ್ಯೋಗ ಪಡೆಯುವಂತಾಗಬೇಕು ಅನ್ನುವಂಥದ್ದು ನನ್ನ ಕನಸು. ಆ ದೃಷ್ಟಿಯಿಂದ ನಾನು ಆಗಲೇ ಹೇಳಿದಾಗೆ, ಒಂದು ತಾವು ಉದ್ಯೋಗಕ್ಕೋಸ್ಕರ ಹೊರಗಡೆ ಹೋಗುವಂಥದ್ದು, ಇಲ್ಲಿ ಅವಕಾಶಗಳು ಇಲ್ಲ ಅನ್ನುವ ಕಾರಣಕ್ಕೆ ಹೊರಗಡೆ ಹೋಗುವಂಥದ್ದು. ಎರಡನೇದು, ಇವತ್ತಿನ ಕಾಲಘಟ್ಟದಲ್ಲಿ ನಾನು ಎಲ್ಲ ವಿದ್ಯಾರ್ಥಿಗಳ ಹತ್ರ ವಿನಂತಿಯನ್ನು ಮಾಡೋದು, ನಿಮ್ಮಲ್ಲಿ ಯಾವುದಾದ್ರೂ ಒಂದು ಹೊಸ ಯೋಚನೆ ಇದ್ದರೆ, ಹೊಸ ಉದ್ಯಮವನ್ನು ಸ್ಥಾಪನೆ ಮಾಡಬೇಕಂತ ಇದ್ದರೆ, ನೀವು ಅದಕ್ಕೋಸ್ಕರ ಪ್ರಾಮಾಣಿಕ ಪ್ರಯತ್ನವನ್ನು ಇಲ್ಲೇ ಮಾಡಬೇಕು, ಇಲ್ಲೇ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಉದ್ಯೋಗ ಅರಸಿಕೊಂಡು ಹೋಗುವಂಥದ್ದಲ್ಲ, ಉದ್ಯೋಗ ಕೊಡುವಂಥವ್ರಾಗಬೇಕು. ವಿ ಶುಡ್ ಬಿ ಜಾಬ್ ಕ್ರಿಯೇಟರ್ಸ್, ನಾಟ್ ಜಾಬ್ ಸೀಕರ್ಸ್. ಅದನ್ನು ಮಾಡ್ಬೋದು, ಅದೇನು ದೊಡ್ಡ ಸಮಸ್ಯೆ ಇಲ್ಲ. ಹಾಗಾಗಿ ಆ ದೃಷ್ಟಿಯಿಂದ ಒಂದು ಇಕೋಸಿಸ್ಟಮನ್ನು ಬಿಲ್ಡ್ ಮಾಡುವಂಥದ್ದು, ಆ ದೃಷ್ಟಿಯಿಂದ ಒಂದು ಮಾನಸಿಕತೆಯನ್ನು ಸೃಷ್ಟಿಸುವಂಥದ್ದು, ಆ ದೃಷ್ಟಿಯಿಂದ ಒಂದು ಒಟ್ಟು ವಾತಾವರಣವನ್ನು ನಿರ್ಮಾಣ ಮಾಡುವಂಥ ಪ್ರಯತ್ನವನ್ನು ನಾನಂತೂ ಖಂಡಿತವಾಗಿ ಮಾಡ್ತೇನೆ. ಅದು ಪಾಲಿಸಿ ಪರ್ಸ್ಪೆಕ್ಟಿವಿಂದ ಇರ್ಬೋದು, ಹೊಸ ಪ್ರೋಗ್ರಾಮ್ಸನ್ನು ತರುವಂಥ ದೃಷ್ಟಿಯಿಂದ ಇರ್ಬೋದು, ಮೈಂಡ್ಸೆಟ್ಟನ್ನು ಚೇಂಜ್ ಮಾಡುವಂಥ ದೃಷ್ಟಿಯಿಂದ ಇರ್ಬೋದು. ನಿಮ್ದೇನಾದರೂ ಸ್ಪೆಸಿಫಿಕ್ ನಾನು ಇದೇ ಮಾಡಬೇಕು ಅಂತ ಇದೆ, ಅದಕ್ಕೆ ನನಗೆ ಇಲ್ಲಿ ವಾತಾವರಣ ಪೂರಕವಾಗಿ ಇಲ್ಲ ಅಂತ ಇದ್ದರೆ, ಆ ವಾತಾವರಣ ನಿರ್ಮಾಣ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ಬೋದು. ಹಾಗೆ ಸರ್, ಈಗ ಬೆಂಗಳೂರಿಗೆ ಹೋಲಿಸಿದ್ರೆ ಮಂಗಳೂರಲ್ಲಿ ಮೆಟ್ರೋ ಇಲ್ಲ, ಮೆಟ್ರೋ ಈಗೆಲ್ಲ ಟ್ರಾನ್ಸ್ಪೋರ್ಟೇಷನ್ಸ್ ಇಲ್ಲ. ಹಾಗೆ ಆ ಮೆಟ್ರೋವನ್ನು ತರ್ಬೋದಾ ಅಂತ ಇಲ್ಲಿಗೆ ಒಂದು ಸ್ಟಾರ್ಟಪ್ ಮಾಡಲಿಕ್ಕೆ ನೀವು ಎಂಕರೇಜ್ ಮಾಡ್ಬೋದಾ ಅಂತ. ಅಲ್ಲ, ಮೆಟ್ರೋ ತರಬೇಕಾ ಸ್ಟಾರ್ಟಪ್ ಮಾಡಬೇಕು? ಮೆಟ್ರೋ ಸಿಟಿ ಅಂತ ಮಾಡಲಿಕ್ಕೆ ಹೇಗೆ ಸ್ಟಾರ್ಟ್? ಬೆಂಗಳೂರಿನ ಜನಸಂಖ್ಯೆ 1.5 ಕೋಟಿ, ಮಂಗಳೂರಿನ ಜನಸಂಖ್ಯೆ 10 ಲಕ್ಷ. ಅದರ ಅರ್ಥ ನಾವು ಮಂಗಳೂರಿನಲ್ಲಿ ಮೆಟ್ರೋ ಬರಬಾರ್ದು ಅನ್ನುವಂಥ ಕನಸನ್ನು ಕಾಣಬಾರ್ದು. ಇನ್ಫ್ರಾಸ್ಟ್ರಕ್ಚರ್ ಅಪ್ಗ್ರೇಡ್ ಆಗಬೇಕಾದದ್ದು ನ್ಯಾಚುರಲಿ ಆಗಲೇಬೇಕು. ಬಟ್ ಭಾರತದಲ್ಲಿ ಮೆಟ್ರೋ ಬಗ್ಗೆ ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ಆದ್ಯತೆಯಲ್ಲಿ ಎಲ್ಲಿ ಜಾಸ್ತಿ ಅಗತ್ಯ ಇದೆಯಾ ಅಲ್ಲಿ ಮೊದಲು ಕೊಡ್ತಾರೆ. ನಿಮ್ಮ ಸಲಹೆಯನ್ನು ನಾನು ಖಂಡಿತವಾಗಿ ತೆಗೆದುಕೊಳ್ತೇನೆ. ನಾನು ಹೋಗಿ ಕೇಂದ್ರದ ಸಚಿವರ ಹತ್ರ ವಿನಂತಿ ಮಾಡ್ತೇನೆ, ಮಂಗಳೂರಿಗೂ ಒಂದು ಮೆಟ್ರೋ ಕನ್ಸಿಡರ್ ಮಾಡಬೇಕು ಅನ್ನುವಂಥ ವಿನಂತಿ. ನಮಸ್ತೆ ಸರ್, ನನ್ನ ಹೆಸರು ಹರ್ಷಿತಾ ಅಂತೇಳಿ, ಮೂಲತಃ ಮಂಡ್ಯದವಳು. ವಿವೇಕಾನಂದ ವಿದ್ಯಾಸಂಸ್ಥೆಯಲ್ಲಿ ವ್ಯಾಸಂಗ ಮಾಡ್ತಿದ್ದೇನೆ. ನನ್ನ ಕ್ವಶನ್ ಏನಂದರೆ, ಸಿಂಧೂರ್ ಆಪರೇಷನ್ನ ಸಂವಾದ ಎಲ್ಲ ಆದಮೇಲೆ ಪ್ರಧಾನಮಂತ್ರಿಯವರು ಅವಲೋಕನಾ ಸಭೆ ಅಂತೇಳಿ ಒಂದು ಮೀಟಿಂಗ್ನ ಅರೇಂಜ್ ಮಾಡಿರ್ತಾರೆ. ಅದರಲ್ಲಿ ಅವರು ನಿಮ್ಮ ಕಡೆನೇ ಬೆರಳು ಮಾಡಿ ತೋರಿಸಿ ನಿಮ್ಮನ್ನು ಕರೆದು ಮಾತಾಡಿಸಿದ್ರು ಅಂತೇಳಿ ಒಂದು ನ್ಯೂಸ್ನ ಕೇಳ್ಪಟ್ಟೆ. ಅದು ಸತ್ಯನಾ ಸುಳ್ಳ ಸರ್? ಸತ್ಯ ಆಗಿದ್ರೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಆಪರೇಷನ್ ಸಿಂಧೂರ್ ನಂತರ ನಾವು ಎಲ್ಲ ರಾಷ್ಟ್ರಗಳಿಗೆ ಹೋದ ನಂತರ ಪ್ರಧಾನಮಂತ್ರಿಗಳು ನಮ್ಮೆಲ್ಲರನ್ನ ಕರೆದು ಆ ಡೆಲಿಗೇಷನಲ್ಲಿ ಹೋದಂಥ ಎಲ್ಲ ಸಂಸತ್ ಸದಸ್ಯರನ್ನು 40 ಸಂಸತ್ ಸದಸ್ಯರನ್ನು ಕರೆದು ಒಂದು 2.5 ಗಂಟೆ ನಮ್ಮೆಲ್ಲರ ಜೊತೆ ಆ ಮಾತುಕತೆಯನ್ನು, ನನ್ನನ್ನು ಸೇರಿಸಿ ಮಾತುಕತೆಯನ್ನು ಮಾಡಿದರು. ಎಸ್. ಏನಾದರೂ ಪ್ರಶ್ನೆಗಳಿದೆಯಾ? ನಮಸ್ತೆ ಸರ್, ನನ್ನ ಹೆಸರು ಕ್ಷಮಾ, ನಾನು ಮೂಲತಃ ಕಡಬದವಳು. ನೀವು ಮೋಸ್ಟ್ ಜೂನಿಯರ್ MP ಆಗಿದ್ದೀರಿ. ಮೋಸ್ಟ್ ಜೂನಿಯರ್ ಎಲ್ಲ ಇದ್ದಾರೆ, ಜೆನ್ಸಿ ಕೂಡ ಇದ್ದಾರೆ. ಅಲ್ಲ ಸರ್, ಈಗ ಇರುತ್ತೆ. ಬೀದರ್ನ MP ಅವರು ಜೆನ್ಸಿ. ವಿಶ್ವಸಂಸ್ಥೆಗೆ ಭಾರತದ ಒಂದು ತಂಡವನ್ನು ಕಳಿಸಲಾಗಿತ್ತು.
ಅದರಲ್ಲಿ ನೀವು ಕೂಡ ಹೋಗಿದ್ರಿ. ಅದರಲ್ಲಿ ನೀವು ಅಲ್ಲಿ ಭಾಷಣ ಮಾಡಿದ್ದನ್ನು ನಾನು ವಿಡಿಯೋ ನೋಡಿದೆ. ಅದರ ಬಗ್ಗೆ ನೀವು ಏನು ಹೇಳ್ತೀರಿ ಸರ್? ಅಲ್ಲಿ ಆದ ಅನುಭವ, ಮತ್ತು ನೀವು ನಿಮ್ಮನ್ನು ಇಲ್ಲಿಂದ ಕಳಿಸಿಕೊಟ್ಟಿದ್ದಾರೆ, ಅದರ ಬಗ್ಗೆ ನೀವು ಏನು ಹೇಳ್ತೀರಿ ಸರ್? ನಮ್ಮ ಪ್ರಧಾನಮಂತ್ರಿಗಳಿಗೆ ದಕ್ಷಿಣ ಕನ್ನಡದ ಬಗ್ಗೆ ಒಂದು ವಿಶೇಷ ಪ್ರೀತಿ ಇದೆ. ದಕ್ಷಿಣ ಕನ್ನಡದ ಜನರನ್ನು ಅವರು ತುಂಬ ಲೈಕ್ ಮಾಡ್ತಾರೆ. ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಕನ್ನಡದ ಹೆಣ್ಮಕ್ಳನ್ನು, ದಕ್ಷಿಣ ಕನ್ನಡದ ವಿದ್ಯಾರ್ಥಿಗಳನ್ನು, ದಕ್ಷಿಣ ಕನ್ನಡದ ಜೆನ್ ಝಿಯನ್ನು, ಜೆನ್ ಆಲ್ಫಾವನ್ನು ನಮ್ಮ ಪ್ರಧಾನಮಂತ್ರಿಗಳು ಪ್ರೀತಿಸುವಷ್ಟು ಪ್ರಾಯಶಃ ಯಾರನ್ನೂ ಪ್ರೀತಿಸುವುದಿಲ್ಲ. ಆ ಪ್ರೀತಿಯ ಕಾರಣಕ್ಕೆ ನನಗೆ ಇದೆಲ್ಲ ಅವಕಾಶಗಳು ಸಿಗ್ತಾ ಇದೆ. ಇದೀಗ ಮುಂದಕ್ಕೆ ಸ್ಮರಣಿಕೆಯನ್ನು ನೀಡುವ ಸಮಯ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮಾನ್ಯ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇವರಿಗೆ ಸಂಸ್ಥೆಯ ಪ್ರೀತಿಯ ದ್ಯೋತಕವಾಗಿ ಸ್ಮರಣಿಕೆಯನ್ನಿತ್ತ ಗೌರವಿಸಬೇಕಾಗಿ ಕಾರ್ಯಕ್ರಮದ ಅಧ್ಯಕ್ಷರಾದ ಶ್ರೀ ರವೀಂದ್ರ ಪಿ ಇವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಮುಂದೆ ಕಾರ್ಯಕ್ರಮದ ಸಮಾಪನದ ಹಂತದಲ್ಲಿದ್ದೇವೆ. ಧನ್ಯವಾದ ಸಮರ್ಪಣೆ. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀ ರವೀಂದ್ರ ಪಿ ಇವರಿಗೆ ಇಲ್ಲಿ ನೆರೆದಿರುವ ಸರ್ವರ ಪರವಾಗಿ ಅನಂತ ವಂದನೆಗಳು. ಈ ದಿನದ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಮಾನ್ಯ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇವರು ಈ ಹಿಂದೆಯೂ ಸಂಸದರಾಗುವ ಪೂರ್ವದಲ್ಲಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನಲ್ಲಿ ಆಸಕ್ತ ವಿದ್ಯಾರ್ಥಿಗಳಿಗಾಗಿ NDA ತರಗತಿಗಳನ್ನು ಕೂಡ ನಡೆಸಿಕೊಟ್ಟವರಾಗಿರುತ್ತಾರೆ. ಒಟ್ಟಿನಲ್ಲಿ ವಿದ್ಯಾರ್ಥಿಗಳ ಸರ್ವ ಬೆಳವಣಿಗೆಯಲ್ಲಿ ವಿಶೇಷ ಆಸಕ್ತಿಯನ್ನು ತೋರಿದವರು. ಶ್ರೀಯುತರಿಗೆ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀಯುತರು ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂವಾದವನ್ನು ನಡೆಸಿಕೊಟ್ಟದ್ದಕ್ಕಾಗಿ ಶ್ರದ್ಧೆ ಗೌರವದ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸಮಾರಂಭದಲ್ಲಿ ಉಪಸ್ಥಿತರಿರುವ ಇನ್ನೋರ್ವ ಅತಿಥಿಗಳು ಪ್ರೊಫೆಸರ್ ಶ್ರೀಪತಿ ಕಲ್ಲುರಾಯ ನಿರ್ದೇಶಕರು, ವಿವೇಕಾನಂದ ವಿದ್ಯಾವರ್ಧಕ ಸಂಘ ಅಧ್ಯಕ್ಷರು, ವಿವೇಕಾನಂದ ಮಹಾವಿದ್ಯಾಲಯ, ಇವರಿಗೂ ಹೃತ್ಪೂರ್ವಕ ವಂದನೆಗಳು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಗಣರಾಜ್ ಭಟ್ ಇವರಿಗೂ ಕೂಡ ತುಂಬ ಹೃದಯದ ಕೃತಜ್ಞತೆಗಳು. ಕಾರ್ಯಕ್ರಮದಲ್ಲಿ ಸಹಕರಿಸಿದ ಎಲ್ಲ ಉಪನ್ಯಾಸಕ ಬಂಧುಗಳಿಗೆ ಗೌರವದ ನಮನಗಳು. ಕಾರ್ಯಕ್ರಮದ ಪ್ರಸಾರದಲ್ಲಿ ನೆರವಾದ ಮಾಧ್ಯಮ ಮಿತ್ರರು, ಉಪಸ್ಥಿತರಿರುವ ಉಪನ್ಯಾಸಕೇತರ ಬಂಧುಗಳು, ಸಹಕಾರ ನೀಡಿದ ವಿದ್ಯಾರ್ಥಿ ಮಿತ್ರರಿಗೂ ಅನಂತ ವಂದನೆಗಳು. ಅಂತಿಮವಾಗಿ ವೀರ ಯೋಧರ ತ್ಯಾಗವೇ ನಮ್ಮ ದೇಶದ ಹೆಮ್ಮೆ. ಅವರ ಶೌರ್ಯಕ್ಕೆ ನಮ್ಮೆಲ್ಲರ ಕಂಬನಿ ದುಂಬಿದ ಕೃತಜ್ಞತೆಗಳು. ಅವರ ದೇಶಭಕ್ತಿಯ ಹಾದಿ ನಮ್ಮೆಲ್ಲರಲ್ಲೂ ಸ್ಫೂರ್ತಿಯ ಚಿಲ್ಮೆಯನ್ನು ತುಂಬಲಿ ಎಂದು ಆಶಿಸುತ್ತಾ ಕಾರ್ಯಕ್ರಮವನ್ನು ಸಮಾಪನಗೊಳಿಸುತ್ತಿದ್ದೇವೆ. ಕೊನೆಯದಾಗಿ ಶಾಂತಿ ಮಂತ್ರ ವಿದ್ಯಾರ್ಥಿನಿಯರಿಂದ. ಸರ್ವೇ ಭವಂತು ಸುಖಿನಃ, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. MP ಅವ್ರನ್ನ ಸೆಲ್ಫಿ ತಗೊಳ್ತಾರಂತೆ. ಮಕ್ಕಳೇ ಸ್ವಲ್ಪ ಈ ಕಡೆ ನೋಡಿ. ಕೆಲ ಸ್ಟೂಡೆಂಟ್ಸ್ ಮುಂದೆ ಬರ್ಬೋದು.